ಅಂಕಲ್ನ ಗಾಡಿ ಪೋಂಡು ಲಕ್ಷಣ ಗಾಡಿ ಬೈದ್ಯತ ಹೇಮಂತ್ ಅವ್ರು ಬಂದರು, ಹಾಯ್ ಹೇಮಂತ್ ವೆಲ್ಕಮ್. ಪುನೀತ್ ಅವ್ರು ಬಂದರು, ಹಾಯ್ ಪುನೀತ್ ವೆಲ್ಕಮ್. ಸಂಗೀತಕ್ಕೆ ಎಂಚೋಲ್ಲರ್, ಹಾಯ್ ಅನುಷರುಲೆ ರಂಜಿತ್ ಈರೆಂಚೋಲ್ಲರ್. ಲೈಕ್ ಕೊರಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಬಯರ್ಕ ಎಂಚಿನಿ ಹೇಮಂತ ಕನ್ನಡಕ ಪಾಡ್ದು ಕಮೆಂಟ್ ತೋಜು ಅತ್ತೆ ಅತ್ಯಾನು ಕನ್ನಡಕ ಪಾಡು ಕಮೆಂಟ್ ತೋಜು ಅತ್ತ ನಾನು ಕನ್ನಡಕ ಪಾಡಿನ ಕಮೆಂಟ್ ತೋಜಿ எனக்கு மக்கர் மல்ಪರ ತೈಕ್ಯಾನ್ ದೀಪುಜಿ ಕನ್ನಡಕ್ಕ ಇಜಿ ನಿಂಚ ಕನ್ನಡಕ ದೀದಿಯನ್ನು ಓದು ನಾನು ಇತ್ತೆ ಕನಿಕುಲಿ ಎಲ್ಲ ಬರ್ಪಿನ ತೋಜ್ಜತ ಕನ್ನಡಕ ನರಕ ತೋಜುನತೆ ಅಂಚ ಶೋಕ್ ತೋಜನೆ ಕನ್ನಡಕ್ಕ ಪಂದು ಲೇಟ್ ಆಂಡಿನದ ವಂದಿಯೇ ಲೇಟ್ ನಾನು ಬಾಲೆಗೆ ಆಯ್ ಮೇನ ಮಗಿ ಬರ್ಪೇತೆ ಆಯ್ಕೆ ಒಂಚೂರು ದಲ್ಲ ಮಲ್ತಿ ಓಡತೆ ಅಂಚೆ ಲೇಟ್ ಆಂಡ್ ತೆಲಿಪುಂಟು ಹೆಚ್ಚಿದಿಕ್ಕು ತೆಲಿಪುಂಟು ನೀರು ಎಡ್ಡೆ ತೋಜುಂಡಿ ಸಂಗೀತಕ್ಕೆ ಎಡ್ಡೆ ತೋಜುಂಡೆ ಹಿಂಗೀತ್ ಮಲ ಮಲ್ಲ ತೋಜುನತೆ ಇಕ್ಕಿಂಗ್ ಎಡ್ಡೆ ಆಗ್ತದೆ ಓದರೆ ಸುಲಭ ಅಪ್ಪಳ ಇಕ್ಕಿಂಗ್ ಆಯ್ಕೆ ನೀವು ಕನ್ನಡಕ್ಕ ಒಂಜಿ ಲೈವ್ ಮಲ್ಪುಗ ಅಂದು ಹೇಮಂತ್ ಉಂಡು ಹೇಮಂತ್ ಪೋಣ ಅಂದಿ ಸುರೇಶ್ ಶೆಟ್ಟಿ ಅವ್ರು ಬಂದರು, ಹಾಯ್ ಸುರೇಶ್ ಶೆಟ್ಟಿ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ರಂಜಿತ್ ವನಸಾಂಡೆ ಸಲ್ಮಾನ್ ಖಾನ್ನ ಮಗಳ ಇರ ಕಾರ್ವ ರಂಜಿತ್ನ ಸಲ್ಮಾನ್ ಖಾನ್ನ ಮಗಳತ್ತು ಸಲ್ಮಾನ್ ಖಾನ್ಗೆ ಏಪ ಮದುವೆ ಆಗ್ತೀನಿ 6 ವರ್ಷದ ಲೆಕ್ಕ ಗೊತ್ತ ಅವಳು ಅಂದದೆ ಹೇಮಂತ್ ಅಜಿ ವರ್ಷದ ಲೆಕ್ಕ ತೋಜಿನ ಐಕ್ಯ ಅಂದಿಜ್ಜಿ. ನಮಸ್ಕಾರ ಅಕ್ಕ, ನಾನು ಸುನೀಲ್ ಅಂತ ಹೇಳ್ತಿದ್ದೆ. ಹಾಯ್ ಸುನೀಲ್ ವೆಲ್ಕಮ್. ಹೇಮಂತ್ ಗೌಡ ತೆಲ್ತದಲ್ಲಿ ಹೇಮಂತ್ ಗೆಡ್ಡೆ ಅಂತ ಹೇಳ್ಪಾರತೆ ಒನಸಾಡು ಸಂಗೀತಕ್ಕೆ ದಾದಿ ಕಜಿಪು ರಂಜಿತ್ ತೆಲಿ ಬಂದುಲೆಗೆ ಸುರೇಶ್ ಶೆಟ್ಟಿ ಜಾಂಡ್ ಆಂಡೆ ಓಕೆ ಲೈಕ್ ಕೊಡಿ ಎಲ್ಲರೂ, ಲೈಕ್ ಕೊಡಿದವ್ರು ಲೈಕ್ ಕೊಡಿ. ಅದೆಂದು ಹೇಮಂತ್ ಫಸ್ಟ್ ಲೈಕ್ ಕೊರ್ಲಿ ಬಕ್ಕ ತಿಳಿಪುಲೆ ಮಂಗಲ್ಲೇ ತಗೊಂಡಿರು ಬನ್ನಗನೆ ಹೇಮಂತ್. ತುಳು ಟೆಸ್ಟ್ ಶುರು ಮಾಡಿ ನಾನು ರೆಡಿ ಆಗಿದ್ದೇನೆ ಎಂದು. ಹೌದಾ, ಯಾವುದು ಟೆಸ್ಟಾ? ಪರಬಲಕದ ಅಂದ ಹೇಮಂತ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಏರ್ಲ ಬಂತಿದ್ದೀರಿ ಅಕ್ಕ. ಲೈಕ್ ಇಂದು ಏನು ಸಿಗುತ್ತದೆ? ಏನು ಸಿಗುದಿಲ್ಲ. ಲೈಕ್ ಬೇಕು, ಲೈಕ್ ಕೊಡಬೇಕು. ನೀವು ಕೊಟ್ಟರೆ ಒಂದು ಸುಲಭ, ನಮಗೆ ಒಂದು ಸ್ವಲ್ಪ WH ಎಲ್ಲ ಆಗ್ತದೆ ಲೈಕ್ ಕೊಟ್ಟರೆ. ಓಕೆ ಹಾಂ ಆಯ್ತಪ್ಪ ಆಯ್ತು. ಹಾಂ ಹಾಂ ಅಕ್ಕ, ಲೈಕಿಂದ ಏನು ಸಿಗುತ್ತದೆ? ಲೈಕಿಂದ ಸಿಗ್ತದೆ ಮಾರಾಯರೆ, ನೀವು ಕೊಡಿ. ಈಗ ಸಲ್ಮಾನ್ನ ಮಗಳು ನಜಿಯಾ ಖಾನ್ ಲಕ್ಕನೇ ಸೇಮ್ ಆನಂದ್ ಸೇಮ್. ರವೀಂದ್ರ ಪ್ರಧಾನ್ ಅವ್ರು ಬಂದರು, ಲೈಕ್ ರನ್ ಅಂತ. ಥ್ಯಾಂಕ್ ಯು. ಮುಬಾರಕ್ ಅವ್ರು ಬಂದರು, ಹಾಯ್ ಅಂತ ಹೇಳಿದೆ. ಹಾಯ್ ಮುಬಾರಕ್, ವೆಲ್ಕಮ್. ರಂಜಿತ್ ತೆಲ್ತು ಅಂದಂದು ಏಪ ಸಲ್ಮಾನ್ ಖಾನ್ಗೆ ಮದುವೆ ಆಗ್ತೀನಿ. ಯಾವಾಗ ಮದುವೆ ಆಗಿದೆ ಸಲ್ಮಾನ್ ಖಾನಿಗೆ? ಲೈಕ್ ಕೊಡಿ ಆಯ್ತಾ, ಬಂದವ್ರು ಲೈಕ್ ಕೊಡಿ. ಮುಬಾರಕ್ ಅವರೇ ವೆಲ್ಕಮ್. ನೀವು ಹೇಳಿಕೊಟ್ಟಿದ್ರಲ್ಲ 2 ಪದ, ಅದನ್ನು ಹೇಳ್ತೇನೆ. ಮುಂದೆ ಪಾಠ ಶುರು ಮಾಡಿ. ಹೇಳಿ ಅಂತ. ಒಟ್ಟಿನಲ್ಲಿ ನಾನು ತುಳು ಕಲಿಬೇಕು ಅಷ್ಟೇ. ಮೊನ್ನೆ ಎಂತ ಕಲಿಸಿದ್ದೇನೆ ಹೇಳಿ ನೋಡುವ. ನಜಿಯಾ ಖಾನ್ ಯಾನ್ ದೀನಿ ಪುದರಿ ಈರ್ದೀನಾ ಅಂಚ ಇರು ಪುದರ್ಲ ದೀಪರತ ಮಾರ್ರೆ. ಏತ್ ಬೇರೆ ಮಲ್ಪುವಾರಿ ಇರು ಪುದರ್ ದೀಪಿನ ಒಂಜಿ ಬೇಲೆ, ಹೋಟೆಲ್ದು ಬೇರೆ ಕೂಡ ಅಟಿಲ್ದ ಬೇಲೆ. ಏತ್ ಬೇಲೆ ನಾಗರಾಜ್ ಅವರು. ಹೌದಾ, ನಮಗೆ ಕನ್ನಡ ಬರ್ತದೆ ನಾಗರಾಜ್ ಅವರೇ. ಒಂದು ಲೈಕ್ ಕೊಡಿ ಫಸ್ಟ್. ಐ ಆಮ್ ಫ್ರಮ್ ಮಹಾರಾಷ್ಟ್ರ. ಓಕೆ ರವೀಂದ್ರ
ವೆಲ್ಕಮ್ ವೆಲ್ಕಮ್ ರವೀಂದ್ರ ಅವರೇ ವೆಲ್ಕಮ್. ದಾದಿ ಕಜಿ ಪಕ್ಕ ಇರೆಗ್ ಎಂಕಿನಿ ದಾಲ್ ಬಕ್ಕ ದಾಲ್ ರೈಸ್ ಬಕ್ಕ ಒಂದು ತೊಜಂಕ್ ಎಲ್ಲ ನಗರ ಪಂಚಮಿ ಅಂತ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಹೌದೌದು. ಚೆನ್ನಯ್ಯ ಹೊಸಮನಿ ಯಾರು ನೀನು ದೇವತೆ, ನಾನು ಯಾರು ದೇವತೆ ಏರಿ ರಂಜಿತಾನು. ಸಂಗೀತ ನನ್ನ ಹೆಸರು ಆಯ್ತಾ ಚೆನ್ನಯ್ಯ ಅವರು. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದರೆ ಒಂದೊಂದು ಲೈಕ್ ಕೊಡಿ ಆಯ್ತಾ, ಧಾರಾಳ ಮನಸ್ಸಿನಿಂದ ಒಂದೊಂದು ಲೈಕ್ ಕೊಟ್ಟು ಬಿಡಿ. ಈರ್ನ ಎಲ್ಲಿಯ ಮಗೆ ರೌಂಡ್ ಮೋನೆ ಅದು ಎಡ್ಡೆ ನಾನು ಎನ್ನ ಇಲ್ಲಿಯ ಮಗೆ ఆయన ಬೊಪ್ಪಲಕ್ಕ ಕಲರ್ ఆయన ಬೊಪ್ಪಲಕ್ಕ ಬೊಲ್ದು. ನಾಗರಾಜ್ ಅವರು ಓಕೆ ಓಕೆ ಥ್ಯಾಂಕ್ ಯು ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಟ್ಟು ಹೋಗಿ ಆಯ್ತಾ. ಒನಸಾಂಡ ಊಟ ಆಯ್ತಾ, ಚಾ ಪರಿಯರ ಟೀ ಕುಡ್ದಿದ್ದಾರೆ, ಸರಿ ಉಂಟಾ? ಸರಿ ಉಂಟು ಮಾರ್ರೆ, ಕಲ್ತಿದ್ದೀರಲ್ಲ. ಓಕೆ ಓಕೆ, ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ ಇನ್ನು ನೆಕ್ಸ್ಟ್ ಆಯ್ತಾ. ಇನ್ನು ನೆಕ್ಸ್ಟ್ ಎಂತ ಗೊತ್ತುಂಟಾ, ಕಜಿಪುದಾದೆ ಅಂದರೆ ಪದಾರ್ಥ ಎಂತ. ಕಜಿಪುದಾದೆ ಅಂದರೆ ಪದಾರ್ಥ ಎಂತ. ಚಾಕ್ ತಿಂಡಿದಾದ, ಚಾಕ್ ತಿಂಡಿದಾದ ಬಣ್ಣ ಚಾಗೆ ಎಂತ ತಿಂಡಿ ನಾಷ್ಟ ಎಂತ ಅಂತ. ದುರ್ಗಕ್ಕ ಕಪ್ಪುಲ್ಲರ ನಾನು ಯಾನ್ ಕಪ್ಪು ಇವಾಗ ಯಾನ್ ಓಲ್ಬೋಲ್ದುಲ್ಲೆ ಅರೆನ ವನಸ್ ಇರಿನ ವನಸಾಣ ಆಂಡಿ ಸುರೇಶ್ ಶೆಟ್ಟಿ ಇರ್ನಾಡೆ ವನಸ್. ಸಂಗೀತಕ್ಕ ಸುರತ್ಕಲ್ ಸುಂದರಿ ಎಂಚಿನ ಸುಂದರಿ ಕರ್ಮ ಸುಂದರಿ. ಸಂಗೀತ ಬಂಡೆ ಸುಂದರಿ ಗಿಂದರಿ ಹೆಂಗೆ ಬರ್ಚಿದಲ್ಲ ವಾ ಸುಂದರಿ ಏನಾರ್ದು ಸುಂದರಿ ನಕ್ಕಳು ಉಳ್ಳಿರೋಳು ಸುರತ್ಕಲ್ ಹಾಂ ಅಂತ ಹೇಳ್ತಾ ಇದ್ದಾರೆ. ಎಂತ ಸ್ಪೆಷಲ್ ಎಂಥದ್ದು ಇವತ್ತು ಸುರೇಶ್ ಶೆಟ್ಟಿ ಅವರಿಗೆ ಸ್ಪೆಷಲ್ ಎಂತ? ರಂಜಿತ್ ದಾದಿ ಸ್ಪೆಷಲ್, ಹೇಮಂತ್ ದಾದಿ ಸ್ಪೆಷಲ್. ಮತ್ತು ಯಾರಿದ್ದೀರಿ ಎಲ್ಲರಿಗೆ ಎಂತ ಇವತ್ತು ಒಬ್ಬೊಬ್ಬರೇ ಹೇಳಿ ಒಂದೊಂದು. ನಾನು ಸುನೀಲ್ ಅವರೇ ನಿಮಗೆ ಎಂತ ಸ್ಪೆಷಲ್ ಇವತ್ತು? ನಿಧಾನಾಗಿ ಹೇಳ್ತೇನೆ ಇದ್ದೀರಿ. ಕಜಿಪು ದಾದ ಅಂದರೆ ಎಂಥ ಪದಾರ್ಥ ಅಂತ ಗೊತ್ತಾಯ್ತಾ. ನೆಕ್ಸ್ಟ್ ಚಾಕ್ ದಾದ ಅಂದರೆ ಚಾಕೆ ಎಂತ ನಾಷ್ಟ ಅಂತ. ವೆಜ್ ಸುರೇಶ್ ಶೆಟ್ಟಿಗೆ ವೆಜ್ ಎಂಕ್ ಕೋರಿ ಹೇಮಂತ್ ಕೋರಿಗೆ ಎಂಕಲ ವೆಜ್. ಇನ್ನು ಉಡುಪಿದ ಮಹಾಲಿಂಗೇಶ್ವರದ ಟೆಂಪಲ್ದ ಮನಸಕ್ಕ ಅಂದೆ. ಓಕೆ ಓಕೆ. ಕಜಿಪು ಮೀನು ಅಯ್ಯೋ ಎಕಡೆ ಕೋರಿ ಪಣ್ಣ ಅಂಜೋಯ್ತು ಮೀನಿಗೆ. ದಿಲೀಪ್ ಅವರು ಬಂದರು. ಹಾಯ್ ದಿಲೀಪ್ ಅವರು, ವೆಲ್ಕಮ್ ವೆಲ್ಕಮ್. ರವೀಂದ್ರ ಅವರೇ ಹವರಿ? ಐ ಆಮ್ ಫೈನ್ ರವೀಂದ್ರ ಅವರೇ. ರಾಜ್ಕುಮಾರ್ ಅವರು ನಮಸ್ತೆ ಅಂತ ಹೇಳ್ತೇನೆ. ನಮಸ್ತೆ ರಾಜ್ಕುಮಾರ್ ಅವರು, ವೆಲ್ಕಮ್ ವೆಲ್ಕಮ್. ಚಾಗು ಪುಂಡಿ ಇವರಿಗೆ ಚಾಕೆ ಪುಂಡಿ ಅಂತೆ. ಚಾಕ್ ದಾದ ಅಂದರೆ ಚಾಗಿ ನಾಷ್ಟ ಎಂತ ಅಂತ. ಚಾಕ್ ದಾದ ಅಂದರೆ ನಾಷ್ಟ ಎಂತ ಅಂತ. ಟಿಫಿನ್ ಎಂತ ಅಂತ ಮೇರೆ ಗೊತ್ತಿದ್ದಿರಲಿಲ್ಲ ಅಂಡಕ್ಕೆ ನಾನು ಮಾರ್ರೆ ಸುನೀಲ್. ಮತ್ತೆ ಶುಭ ಮಧ್ಯಾಹ್ನ. ಥ್ಯಾಂಕ್ ಯು ಗುಡ್ ಆಫ್ಟರ್ನೂನ್. ಅವು ಏರಿಕೇನಿ ಅವು ಆರ್ಕೇನಿ ಸುನೀಲ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ರಾಜ್ಕುಮಾರ್ ಅವರು, ನೀವು ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ರಿಯಾಜ್ ಅವರೇ ಒಂದು ಲೈಕ್ ಕೊಡಿ. ಲೈಕ್ ನಮಸ್ಕಾರ. ಪುಂಡಿ 10 ದೋಸೆ ಹೆಂಗೆ ಪುಂಡಿ 10 ದೋಸೆ. ಓಕೆ ಅಮ್ಮಂತ ದೋಸೆ ಪುಂಡಿ ಪೂರ ಇರೇಗಿ. ನಾಯಕ ಅವ್ರು ಬಂದರು. ಊಟ ಆಯ್ತಾ ಅಕ್ಕ? ಆಗಿದೆ ಊಟ ಆಗಿದೆ ನಾಯಕ ಅವರೇ, ನಿಮ್ದಾಯ್ತಾ? ಎಂತ ಊಟಕ್ಕೆ ಸ್ಪೆಷಲ್ ಎಂತ ಲಂಚಿಗೆ? ಶಶಿಕಾಂತ್ ಟೀಚರ್ ನಮಸ್ತೆ ಶಶಿಕಾಂತ್ ಅವರೇ, ವೆಲ್ಕಮ್. ಪುಂಡಿಗೆ ಪುಂಡಿ ಎಂಕತ್ತು ಒಂದೊಂದು ಲೇರ್. GMS ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿಯ GMS ಅವರೇ. ನೋಟ್ ಮಾಡಿಕೊಂಡಿದ್ದೇನೆ, ಕಲಿತು 4 ಪದ ಒಟ್ಟಿಗೆ ಹೇಳ್ತೇನೆ. ಓಕೆ. ಸಂಗೀತವೇ ಅರಳುತ್ತಿದೆ ದಾಸವಾಳ ನೀರ್ದೆ ದೀಲೆ ಅಕ್ಕ. ನನ್ನ ದಾಸವಾಳ ನೀರ್ದೆ ಉಂಡು ಮಾರ್ರೆ ಅವನು ಎಂಚಿನಿಕ್ ದಾಸವಾಳ ಅವು ಏರು ಮೆಸೇಜ್ ಮಂತಿನಾರೆ. ಈಗ ಶೇಖರ್ ಅವ್ರು ಬಂದರು. ಹಾಯ್ ಶೇಖರ್ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಶೇಖರ್ ಅವರೇ. ತೂಲೆ ಅಕ್ಕ ಪನೊಂದುಲ್ಲೇರು ಅವು ದಾಯೆ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಲ್ಪೋಚು ಓವುಲ ಹೇಮಂತ್, ಯಾವುದು ಡಿಲೀಟ್ ಮಾಡಬೇಡಿಯಾ. ಸ್ಟಿಕ್ಕರ್ ನೆಕ್ಸ್ಟ್ ಉದ್ದದ ದೀಲೆ ಅಕ್ಕ ದಾಯಿ ಒಂದು ಎಡ್ಡೆಜ್ಜ. ಓಕೆ ದುರ್ಗಾ ಅಕ್ಕ, ಅವು ಏರು ಮೆಸೇಜ್ ಮಂತೀನಿ ಅವು ನರಮನಿ ಮಾರ್ರೆ ಬಕೀರ್. ನಿಮ್ಮದು ಕುಂದಾಪುರನ? ಅಲ್ಲ ಶೇಖರ್ ಅವರೇ, ನಮ್ಮದು ಮಂಗಳೂರು. ತುಲೆ ಆನತ್ತು ಈರತ್ತು ಹೇಮಂತ್ ಈರತ್ತು ಒರಿ ಬತ್ತೆ. ಓಕೆ ದುರ್ಗಾ. ಚೆನ್ನೈ ಅವರೇ, ಓಕೆ ದುರ್ಗಾ ಏನು ಮೆಸೇಜ್ ಮಾಡ್ತೀನಿ ಅಂತೆ. ಓಕೆ ನನ್ನ ಮಂಡಿರು ಬರ್ಚು ಬಾಬಾ.
ಏನು ತುಷ್ಪಾರಿಚ್ಚಿ ಯಾವ ತುಯ್ಯೇರ ಪೊಲೆ ಅವಳು ಲೋಟೆ ಪಾದಿದ್ದೆ ಪಕ್ಕ ಪಕ್ಕ ಗುಂಡಿದ ಬಟರ್ ತಂದಿರು ತಿನ್ನಿ ಪುರುಷ ಆವು ಕೈ ಕರ್ದಿಕ್ಲಿ ಪುಲಿ ಇರೇಗ ಪನ್ನಿ ಎಕ್ಕಡೆ ಫುಲ್ಲು ದೀಯೆ ಪನೊಂದಿಲ್ಲ ಅಂದೆ ಫುಲ್ಲು ದೀಯ ರೀ ಮಂದರ್ಸಿಸ್ ಓಕೆ ಓಕೆ ಆರ್ವಿದ ಪಕ್ಕ ಬರ್ತೇನೆ ಸೇಲ್ ದ ಫ್ಯಾನ್ ಆಯೆ ಸೇಲ್ ದ ಫ್ಯಾನ್ ರೆಡಿ ಸೆಲ್ ದಂದಿ ನೀನೇ ನಿಕ್ಲಿ ತೊಜಿಪೋಯಿನಾಯೆ ಡಿಲೀಟ್ ಮಾಡ್ತೆ ತೋಲಿದ ಆಯ್ ಡಿಲೀಟ್ ಮಲ್ಪುನಿಯೇ ಡಿಲೀಟ್ ಮಲ್ಪೊಚ್ಚಿ ಭಾಷೆ ಚೆನ್ನಾಗಿದೆ ಥ್ಯಾಂಕ್ ಯು ಶೇಖರ್ ಅವರೇ ವೈರಲ್ ಇತ್ತು ಜತೆ ಇಜ್ಜಿಜ್ಜಿ ವೈರಲ್ ಇತ್ತುಜಿ ವೈರಲ್ ಇಜ್ಜಿತ್ತೆ ಭಾರಿ ಕಮ್ಮಿ ವೈರಲ್ ಒಂಜಿಂಜಿ ಜನ ಬರ್ಪಿನತೆ ಹೇಮಂತ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಆಗದಿಂದ ಇರ್ಲಿಲ್ಲಲ್ಲ, ಎಲ್ಲಿಗೆ ಹೋದದ್ದು ಹೇಮಂತ್? ಮಂದಾರ ಅಕ್ಕ ದೂರ ಅಕ್ಕಗೆ ಗೊತ್ತುಜ್ಜಿ ಪಂಡೆ ಬಂದ. ಓಕೆ ಬಾಯ್ ಅಕ್ಕ. ಶೇಖರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದದಕ್ಕೆ. ಒಂದು ಲೈಕ್ ಕೊಡಿ ಆಯ್ತಾ ಶೇಖರ್ ಅವರೇ. ಥ್ಯಾಂಕ್ ಯು ದುರ್ಗಕ್ಕ ಮಂಗಲೇಕ ಹೇಮಂತ್ ಏರು ಮಂಗ ಈರು ಕನ್ನಡದ ಆಕ್ಟರ್ ಹೇಮ ಚೌಧರಿ ಲೆಕ್ಕ ತೋಜುವರು ಉದ್ದದ ಸ್ಟಿಕ್ಕರ್ ದಿಂಡ ಅಂದೆ ಅಂಚಲ ಉಂಡ. ಓಕೆ ಓಕೆ ಅಂದೆ ಹೇಮಂತ್ ಮನ ಸರಿ ಮೆಸೇಜ್ ತೂನು ಇಜ್ಜೇರು ವೈರಲ್ ಜ್ವರ ಉಂಡು ಬತ್ತೆ ಅಂದಿ ಅವು ಏತು ಬರ್ತು ಉಪ್ಪುಡು ಬಂಟೆ ಅಜ್ಜಿ. ಲೈಕ್ ಮಾಡಿದ್ದೇನೆ ಅಕ್ಕ. ಬಾಯ್ ಶೇಖರ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ಬಂದರಕ್ಕ ನೀವೇನಿಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇರಿಗೆ ಓವುಲು ಪಂಡೇರು ಏರು ದುರ್ಗ ಅಕ್ಕ ಅವನದುಳ್ಳೇರು ಅವಳು ಇಲ್ಲಿ ಯಾವ ಪಂಡೇರು. ವಿನೋದ್ ಅವರು ಬಂದರು. ಹಾಯ್ ವಿನೋದ್ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ ವಿನೋದ್ ಅವರೇ. ಪೃಥ್ವಿರಾಜ್ ಕುಲಕರ್ಣಿ ಅವ್ರು ಬಂದರು. ಹಾಯ್ ಕುಲಕರ್ಣಿ ಅವರು ವೆಲ್ಕಮ್. ಡಿಲೀಟ್ ಮಾಡ್ತೀರ ಅವಳು ಏರು ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಮಿಸ್ ವರ್ಲ್ಡ್ಗೆ ಒಂಜಿ ಚಾನ್ಸ್ ಇಪ್ಪು ಟ್ರೈ ಮಾಡ್ಲಿ ಎಂಚಿನಿ ಮಿಸ್ ವರ್ಲ್ಡ್ಗೆ. ಈ ಮೊನ್ನೆ ಮಿಸ್ ವರ್ಲ್ಡ್ ಕೊಂಡ್ರೆ ಆಪುಡ ಕಾರು ಮದಿ ರಂಜಿತ್ ರಂಜಿ ಎಂಚಿ ನಂದಿಜ್ಜಿ ಇವು ಪಂಡೆ ಇರೆಗ್ ದುರ್ಗ ಅಕ್ಕ ಅಂದ ಅಂಚ ಪಣ್ಣ. ಓಕೆ ಓಕೆ ಮಲ್ಲೆ ಜಾಯ್ ಪನಾಡ್ ಅಕ್ಕಳು ಪನಾಡ್ದ ಅಲ್ಲ ಆಪುಜಿ ಏಮಂತ ಪನಾಡ್ ಇರೇ ವೆಚ್ಚಾಣೆತ್ತೆ. ವಿನೋದ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ. ಈ ಲೈಕ್ ಕೊಡೋದು ಲೈಕ್ ಸಲೀಮ್ ಅವರೇ ವೆಲ್ಕಮ್ ಸಲೀಮ್ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ಲೈಕ್ ಕೊಡದವ್ರು ಎಲ್ಲರೂ ಧಾರಾಳ ಮನಸ್ಸಿನಿಂದ ಲೈಕ್ ಕೊಡಿ. ಏರವು ಗೊತ್ತುಜ್ಜಿ ಹೇಮಂತ್ ಮಸ್ತ್ ಜನ ಬರ್ಪೇರು ನಮಕ್ ಗೊತ್ತೇ ಜನ ಕೊಡ್ಬರು ಬರ್ಪೇರದ ಹೇಮಂತ್ ನಮ್ಮ ಕ್ರೇನ್ ಕೊಡು ಏನು ರಂಜಿತ್ ಹೆಂಚಿನ ಅಂಜಿ. ಊಟ ಆಗಿದೆ ಶರಣಪ್ಪ ಅವರೇ, ಊಟ ಆಗಿದೆ. ನಿಮ್ದಾಯ್ತಾ? ಎಂಕ್ ದಾದಲ ಪನ್ಪರಕ್ಕ ಅದೇ ಮೆಸೇಜ್ ಮಂತೇಡು ಈರು ಸಮಾಧಾನ ಅಲ್ಲೇ ಮಂತ್ ಸಮಾಧಾನ ಇರು ಅದೇ ಅಜ್ಜು ರಂಜಿತ್ರ ಪಾತಿಲೆ ರಂಜಿತ್ರ ಶಾಂತ ಸಿಸ್ ಬರ್ತೀರ. ಹಾಯ್ ಶಾಂತ ಸಿಸ್ ವೆಲ್ಕಮ್. ಹಾಯ್ ಹಲೋ ಅಂತದ ಎಂಡ್ ಅವ್ರು ಬಂದರು ಹಲೋ ಅಂತ ಹೇಳ್ತಿದ್ದೆ ನಾನು. ಹಾಯ್ ಮಂದರ ಸಿಸ್ ಹಾಯ್ ವೆಲ್ಕಮ್ ಮನಸ್ ಮಾಡ್ತಾರೆ ಮಂದರ ಸಿಸ್. ಊಟ ಆಯ್ತಾ ಮಂದರ ಸಿಸ್? ಶಾಂತ ಸಿಸ್ ಮನಸ್ಸಾಂಡೆ ಲೈಕ್ ಕೊಡಿ ಅಂತ ಹೇಳ್ತಿದ್ದೆ. ಬಾಲಾ ಸಾಬ್ ಜಮ್ದರ್ ಅವರು ಮೇರಿ ರಾಣಿ हिंदी में बात करो. बाला साहब जी वेलकम. आप एक लाइक दीजिए. ಶಾಂತ ಅಕ್ಕ ಅವಳು ತೂಲೆ ದುರ್ಗಾ ಅಕ್ಕಗ ಅಂಚ ಪನ್ನಿ ಪನೊಂದು ಹಾಯ್ ಹೇಮಂತ್. ಇವರು ಚಿದಂಬರ ಅವ್ರು ಬಂದ್ರು. ಹಾಯ್ ಚಿದಂಬರ ಅವ್ರು ವೆಲ್ಕಮ್. ದಿ ಎಂಡ್ ವೆಲ್ಕಮ್ ದಿ ಎಂಡ್ ಏಕ್ ಲೈಕ್ ದೀಜಿಯೇ ದಿ ಎಂಡ್. ಮಂದಾರ ಅಕ್ಕನ ಎಂಚ ವೈರಲ್ ಯಾಪಲ ಪನೊಂದುಳ್ಳೇರು ಅಕ್ಕನ ಎಂಚಿನ ವೈರಲ್ ಯಾಪಲ ಪನೊಂದು ಶಾಂತ ಸಿಸ್ವ ಮನಸಾಂಡ ಹಾಕಿನೊಂದುಳ್ಳೇರು. ಎನ್ನಾರ್ ಅವರೇ ಹಾಯ್ ಕೊಡಿ. ಎನ್ನಾರ್ ಅವರೇ ಶಾಂತ ಅವರು ವನಸಾಂಡಕ್ಕೆ ಆಡಿ ವನಸ ಸಂತಸಿ ಇರ್ನಾಂಡೆ ನೀವು ಕನ್ನಡ ಕಲಿತು ಮಾತಾಡಿ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ಸುನಿಲ್ ಅವರು. ಮಂದಾರ ಅಕ್ಕ ಎಂಕ್ ದಾದಲ ಪನ್ಪೇರು ಪನೊಂದುಳ್ಳಿ ಈರು ಮಸ್ತ್ ಲೈವ್ಗು ಪೋಪರ್ ಸಂಗೀತ ಕತೆ ಎಡ್ಡೆ ಸಪೋರ್ಟ್ ಮಲ್ಪರ್ ಮಾತಿರ್ಗಲ್. ನೆಕ್ಸ್ಟ್ ನವೀನ್ ಬ್ರೋನ ಲೈವ್ಗಳ ಪೋಪರ್ ಅಂದು ಪೋಪೆ ನವೀನ್ ಬ್ರೋಲ ಎನ್ನ ಲೈವ್ ಕೂಡ ಬೈದಿರಿ ಪಾಪ ಮಾತೆಲ್ಲ ಬರ್ಪೇರಿ ಲೈವ್ಗು. ಮಂದಾರ ಸಿಸ್ ಇರ್ನ ಆಡಕ್ಕೆ ಏನಂದ್ರೆ ಶಶಿ ಯಾರು ನೀವು? ಥ್ಯಾಂಕ್ ಯು ದಿ ಎಂಡ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ತುಳುಕೇನ ಪ್ರಮಿತಾ. ಓಕೆ ಪ್ರಮಿತಾ ಒಲ್ಪದಾರಿ ಚಾನಲ್ ಉಂಟಾ ಪ್ರಮಿತಾ ಅವರೇ? ಹೇಮಂತ್ ವನಸಾಂಡು ಒಂಜಿ
ಖರ್ಚಿಪ್ಪು ಪಸೊಲ್ನೆ ಸಂಗೀತಕ್ಕ ಅಂದಿ ಖರ್ಚಿಪ್ಪು ಪತ ನೋಡು ಕಂಡ್ರೆ ಪೋರತ್ತೆ ಆಪುಜಿತ್ತೆ ಪೋಣ ಜನ ಪೋಪೇರು ಮಾರ್ರೆ. ನಾನು ನರಮಾನಿ ಅಂತ ಹೇಳ್ತಾ ಇದ್ದಾರೆ. ರಾಬರ್ಟ್ ಪಿಂಟೋ ಅವ್ರು ಬಂದು ಸುರತ್ಕಲ್ನಿಂದ. ಎಂಕ್ ಇನಿ ಮಸ್ತ್ ಬೆಗ್ಗರ್ನು ಮಾರ್ರೆ ಸಾವು. ಪಿಂಟೋ ಅವ್ರೆ ವೆಲ್ಕಮ್. ಒಂದು ಲೈಕ್ ಕೊಡಿ ಪಿಂಟೋ. ಮೋನೆ ಆತಿಂತುಲೆ ಕರ್ಕೊಂಬಿಡಲ್ಲ ಕಾತು ಅಂದಿ ಕರ್ಕೊಂಬಿಡಲ್ಲ ಕಾತು ನಿನ್ನ ಮೋನೆ. ಯಾರು ನೀವು ಅಂತ ಕೇಳ್ತಾ ಇದ್ದೆ. ನಾನೇ ನೀವೇ. ನನಗೆ ನನ್ನ ಲೈಗೆ ಬಂದು ಹೋಗೋ ಜನರ ಪರಿಚಯ ಶಶಿ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಬೇಲೆಜ್ಜಿ 1 teeth ಸೇಲ್ ಪ್ಲೀಸ್. ನೋ ಸೇಲ್ ಟೀತ್. ಹೈಡಲ್ಲಿರೋರು ಲೈಕ್ ಕೊಡಿ. ನಾನು ಒಬ್ಬನೇ ಸ್ಟೂಡೆಂಟ್ ಇದ್ದೇನೆ ತುಳು ಕಲಿಕೆ. ಯಾರಾದ್ರೂ ನನ್ನ ಜೊತೆ ಬನ್ನಿ, ಒಬ್ಬನಿಗೆ ಬೇಜಾರಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ದಾದೆ ಕಜಿಪು ಅಂತ ಕೇಳ್ತಾ ಇದ್ದಾರೆ. ತುಳು ಕಲೀಲಿಕ್ಕೆ వన సాత్ జీ పనొందులు లేదు. శాంతసిస్ మందరసిస్ వನ ಸಾತ್ ಜಿ ಶಾಂತಸಿಸ್ಕೇನು ಒಂದು ಲೇರು. ಲಕ್ಷಣ ಮೋನೆ ಸಂಗೀತ ಕಿರ್ನ ಈ ಒಂಜಿ ಮೋನೆ ರೌಂಡ್ ಆದ ಒಂಜಿ ಮುಂಕು ನುರ್ಗೆಲ ಕಾದು ಏತೆಟ್ಟು ಇರು ಪನೊಚ್ಚಿದಾಲ ಯುವರ್ 1 teeth ಸೇಲ್ ಪ್ಲೀಸ್. ಮೈ ಫೋನ್ ಪೇ ನೋ ಸೇಲ್. ದಿ ಎಂಡ್. ನೋ ಟೀತ್ ನೋ ಸೇಲ್. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಶಾಂತಸಿಸ್, ಥ್ಯಾಂಕ್ ಯು. ನಿಶಾಂತ್ ಅವ್ರು ಬತ್ತೇರು ಈರಿಜೆ ಇಜ್ಜರಿ ನನ್ನಲ್ಲ ಇಜ್ಜಿಯೇ ನನ್ನ ಚೂರು ಬಕ್ಕ ಲೈವ್ ಎಂಡ್ ಮಲ್ತು ಬಕ್ಕ ಜೆಪ್ಪವೆ ದಾನೆಲೆ ಚಾನಲ್ ಇಜ್ಜಿ ಅವೇ ಯಾನ್ ಕಾಸರಗೋಡು ಇಪ್ಪು ಅಂದೇ ಪ್ರಮಿತಾ. ಥ್ಯಾಂಕ್ ಯು ಲೈವ್ ಬಂದು ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಒಂದು ಲೈಕ್ ಕೊರ್ಲೇವೆ ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡ್ತಾ ಒಂದು ಲೈಕ್ ಕೊರ್ಲೆ. ಇರೇಗ ನಾಗಾರ್ಜುನ ಪ್ರಸಿದ್ಧಿ ಕೊಡು ಸಂಗೀತಕ್ಕ ಆತ ಎಡ್ಡೆ ಉಳ್ಳಾರು ದಾದ ರಂಜಿತ್ ಮಕ್ಕರ್ ಮಲ್ಪುಣೆ ಇಂಕೆ ಇಡಂದೇ ಗೊತ್ತಾಪುಜಿ. ಹೇಮಂತ್ తెలుతోదులేరు. ಹೇಮಂತ್ ಕೊಂಚ ತಿಳಿಪುರ. ಶಾಲೆಗೆ ಹೋಗೋಣ ಬನ್ನಿ ಅಟ್ ದ ಎಂಡ್ ಸಂಗೀತ ಮಿಸ್ ತುಳು ಹೇಳಿಕೊಡ್ತಾರೆ ಅಂತ. ದಿ ಎಂಡುಲ್ ಇರುತ್ತೆ. ಆರು ಇಂಗ್ಲೀಷಿಯೇ ಅರೆ ಲೆಪ್ಪುಲೆ ಆರಿನಿಗೆ ಜೋಡಿ ಅಪ್ಪೇರಿ. ಸುನೀಲ್ ಅವರು ಸ್ವಲ್ಪ ಜೋಡಿ ಆಗ್ತಾರೆ ನಿಮಗೆ. ಅವರಿಗೆ ಬರುವುದಿಲ್ಲ ನಮ್ಮದು ತುಳು ಭಾಷೆ. ಲೈಕ್ ಥ್ಯಾಂಕ್ ಯು ಪ್ರಮಿತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಊರಿನವರು ಸ್ವಲ್ಪ ಸಪೋರ್ಟ್ ಮಾಡಿ ಹೇಳಿಕೊಂಡು ಬರುವವರು ಶಶಿ ಗುರ್ತೇ ಇಲ್ಲ ಅಂತ. ಘಟ್ಟದವರು ಹಾಗೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ಘಟ್ಟದಡೆ ಬೋತಿರುತ್ತೆ. ನಾಗರಾಜ್ ಅವರು ಬಂದರು. ಮಂಡ್ಯ ಜಿಲ್ಲೆ ತಂಗಿಯವ ಸೋಮವಾರ ಶುಭಾಶಯ. ಊಟ ಮಾಡಿದ್ರ? ನನ್ನ ಲೈಕ್ ನಂಬರ್ 18. ಥ್ಯಾಂಕ್ ಯು ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಂದು ಲೈಕ್ ಕೊಡ್ತೀರಲ್ಲ ಫಸ್ಟಿಗೆ, ಅದು ಥ್ಯಾಂಕ್ ಯು. ಊಟ ಆಗಿದೆ ನಂದು. ನಿಮ್ಮದು ಊಟ ಆಯ್ತಾ ನಾಗರಾಜ್ ಅವರೇ? ಟೀಚರ್ ಪಾಠ ಮಾಡಬೇಕಾ? ನನ್ನ ವಿಡಿಯೋ ವೈಟಿ ಕೂಡ ಕಳಿಸಿದ್ದು ಉತ್ತರ ಕನ್ನಡಕ್ಕೆ ಶಶಿ ಅಂದಿಯೇ. ಎಸ್ ಐ ಮ್ಯಾರಿಡ್. ಜೋಕುಲುಲ್ಲೇರಾ ಒರಿಯ ಶಾಲೆದು ಬತ್ತೆ ಇತ್ತೆ ಮಲ್ಲ ಬಕ್ಕ ಬರ್ಪೆ. ಫುಟ್ಬಾಲ್ ಪ್ರಾಕ್ಟೀಸ್ ಉಂಡು ಅಂಚೆ ಬಕ್ಕ ಅರ್ಪೆ. ಮಂಡ್ಯ ಜಿಲ್ಲೆ ತಂಗಿಯವ ಆಯಿತು. ನಿಮ್ಮ ತಂಗಿಯವ ಊಟ ಮಾಡಿದ್ರಾ? ನಾನು ಮಾಡಿದೆ ನಾಗರಾಜ್ ಅವರೇ. ಎಂತ ಇವತ್ತು ಸ್ಪೆಷಲ್ ನಾಗರಾಜ್ ಅವರೇ ನಿಮಗೆ? ಮಕ್ಕಳ ಹತ್ತಕ್ಕ ಯಾನ್ ತೂಯಿನ ಮಟ್ಟಿಗೆ ಈರು ವೈಟಿದು ಎಂಕ್ ಮಸ್ತ್ ಎಡ್ಡೆ ಉಳ್ಳಾರೀರ ನೆತ್ ಪಾತೆರ್ನ ಎಡ್ಡೆತನ ಉಂಡು ಅಂಚ ಪನ್ಯಕ್ಕ ಬೋಡು ಬಂದೆ ಬುಗರೊಚ್ಚಿ ಯಾನ್ ಏನಲ್ಲ ವೈಟಿದು ಈರು ಒಂಜಿ ಬೊಕ್ಕ ನವೀನ್ ಬ್ರೋ ಒಂಜಿ ಬೊಕ್ಕ ಈ ರಂಜಿತ್ರ ಏತು ಮಲ್ಲ ಮೆಸೇಜ್ ಮಾರ್ರೆ. ದುರ್ಗಕ್ಕ ತುಳುಪಾತೆನ್ನು ಪಲ್ನೆ ಎಂಕ್ಲಿಗೆ ಬೇಲೆ ಉಂಡು ಪಲ್ನೆ ದುರ್ಗಕ್ಕ ಬರೋದುಲ್ಲೇರು. ವಾಟ್ ಯು ಮ್ಯಾರಿಡ್ ಎಂಕ ಮೇಲೆ ಇಂಗ್ಲೀಷ್ ಅರ್ಥ ಆಗ್ಜತ ಮಾರೆ. ರಂಜಿತ್ ಎಂತ ಇಂಗ್ಲೀಷ್ ಇದು?
ನನ್ಗೆ ಅರ್ಥ ಆಗುದಿಲ್ವಾ? ಸಂಗೀತ ಮಿಸ್ದ ಪೆನ್ಸಿಲ್ ಕದ್ದಿಟ್ಟಿದ್ದಾರೆ, ಕೋಲ್ ತಗೊಂಡು 4 ಕೋಟಿ. ಅವರು ಯಾರ ಪೆನ್ಸಿಲ್ ಕದ್ದದ್ದು? ಇವನದು ಸುನಿಲ್ನ ಪೆನ್ಸಿಲ್ ಯಾರ ಕದ್ದದ್ದು? ನಿಮ್ಗೆ ಸ್ವಲ್ಪ ಕೂಡ ಗೊತ್ತಾಗುದಿಲ್ಲ ಮಾರೆ, ಕದಿಬಾರ್ದು ಅಂತ. ಯಾರದು ನಾಳೆ ಬೇರೆ ತಾರ ಸುನಿಲ್ ನೀನು? ಅವರು ಪರವಾಗಿಲ್ಲ ಇರ್ಲಿ, ಅವರಿಗೆ ಅದು ಅವರಿಗೆ ಇರ್ಲಿ ಆಯ್ತಾ. ನೀನು ಬೇರೆ ತಾ ನಾಳೆ. ಗಾದೆ ಹೇಮಂತ್ ಶಾಂತಸಿಸ್ ಮುಂಬೈ ಅಂಚ ಅರೆಗೆ ಕಡಪು. ಫಸ್ಟ್ ಶಾಂತಸಿಸ್ ಕಡಪುರ್ ಅದೇ ನಾಗ ಹೇಮಂತ್ ತಿಳ್ತದಲ್ಲೇ. ಸೋಮವಾರ ಸಸ್ಯಾಹಾರಿ ಊಟ ನನಗೆ ಕೂಡ ಸಸ್ಯಾಹಾರಿ, ನಾನು ಕೂಡ ವೆಜ್ ಇವತ್ತು. ಅದಕ್ಕೆ ನಾನು ಬರುವುದಿಲ್ಲ ನಿಮ್ಮ ಲೈವ್ಗೆ ಅಂತ. ಯಾಕೆ ಬರುವುದಿಲ್ಲ ಶಶಿಕಾಂತ್ ಅವರೇ, ಯಾಕೆ ಬರುವುದಿಲ್ಲ? ದುರ್ಗಾ ಸಿಸ್ ದಿ ಹೆಂಡ್ ಅದೆಲ್ಲ ದಿ ಹೆಂಡ್ ಮಾತಿರು ಚೆಂಡಲ್ಲ. ಶಾಂತಕ್ಕ ಅಂತ ದಿ ಹೆಂಡ್ ನಗ್ತಾ ಇದೆ ಮಾರ. ಶಶಿ ಬರಬೇಡಿಲ್ಲ, ಖುಷಿ ನನಗೆ ಅಂತ. ಎಂಚಿನ ಖುಷಿಯಾ? ದಾನಿ ಮತ್ತು ಕೋಟಿಯನ ಪೂಜಾರಿ ಅವ್ರು ಬಂದ್ರೆ ಹಾಯ್ ಒನ್ಸಾಂಡ ಒನಸಾಂಡಿ ಕೋಟಿಯರ್ ಪೂಜಾರಿ ಇರಾಂಡ. ಇಲ್ಲಿ ನಾನು ಗರ್ಭಿಣಿ ಅಂತ ಬಂದರು ದುರ್ಗಾ ಅವರೇ ಅಂತ ನಗ್ತಾ ಇದ್ದಾರೆ. ಇಲ್ಲಿ ರಾಹುಲ್ ಬಂದ್ರೆ ಹಾಯ್ ರಾಹುಲ್, ವೆಲ್ಕಮ್. ಮಂದಾರ ಅವರೇ ಬಂದು ಡ್ಯಾನ್ಸ್ ಮಾಡ್ತದುಳ್ಳಿ, ಗರ್ಭಿಣಿ ಡ್ಯಾನ್ಸ್ ಮಾಡ್ತದುಳ್ಳಿ, ತೂಲಿಗೆ ಅವಸ್ಥೆ ತೂಲಿ ಅಲ್ಲಿ ಏರವು. ನಾನು ಗರ್ಭಿಣಿ, ಯಾರದು ಐಡಿ? ಯಾರ ಐಡಿ ಅದು? ಶಾಂತ ಪ್ರವೀಣ್ ಅವರು ಹಾಯ್ ರಾಹುಲ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್. ಥ್ಯಾಂಕ್ ಯು ರಾಹುಲ್, ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ರಾಹುಲ್ ನಿಮ್ಮದು? ದುರ್ಗಾ ಅಕ್ಕ ಎನ್ನ ಮೆಸೇಜ್ ಗೊತ್ತು ಆಪುಜಿ, ಶಾಂತ ಅಕ್ಕಗ ಬರೋದಿಲ್ಲ. ಶಾಂತ ಅಕ್ಕ ಇರೆಗೆ ಹೇಮಂತರ ಮೆಸೇಜ್ ಗೊತ್ತು ಆಪುಜಿ, ತೂಲೆ ಚೂರು ಪೈ ಪೈ आप एक लाइक दीजिए ಪೈ. ನನ್ನ ಲೈವ್ಗೆ ದಿನ ಬರುವ 4 ಮಂಡೆ ಸಾಕುಗೆ. ಎಲ್ಲರದು ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಆಗಿದೆ ಅಂದಾಗಿದೆ. ಎಲ್ಲರದು ಊಟ ಆಯ್ತಾ ಹೇಳಿ ಒಮ್ಮೆ. ನಾನೇ ಹೇಮಂತ್ ಕೇಳೋದು ಸೋನು ಅಂತ ಹೇಳ್ತಾ ಇದ್ದಾರೆ. ದಾದನಾ ಗೊತ್ತು ಜಿ, ಒನ್ ಪ್ಲೀಸ್. ದಾದೆ ಮಂದಾರ ಸಿಸ್ ಸೋನು ಬಾಬಾ ಅದು ಗರ್ಭಿಣಿ. ಹೌದೌದು, ಅದು ಏರು ಗರ್ಭಿಣಿ. ಅವು ಹೆಂಗೆ ಗೊತ್ತಿದ್ದಿ ಡ್ಯಾನ್ಸ್ ಮಲ್ಪುಣವು. ಅವು ನಮ್ಮ ಸೋನುಯಾ ಸೋನು ಬತ್ತಿನತ್ತೆ, ಸೋನು ಬತ್ತಿನ ಶಾಂತಕ್ಕ ಬಂದುಲ್ಲೇರು. ಅವು ಗರ್ಭಿಣಿ ಅತ್ತವು ಬಿಂಗಿರಿಗೆ ಅವು ನಲಿಪುಣು ಮಾರ್ರೆ. ಗರ್ಭಿಣಿ ಪುದರ್ದಿದ್ದು ಮಾತ ಪೋಯೆ ಬರೋದು, ಅದು ಮಾತ ಪೋಯೆ. ನೆಕ್ಸ್ಟ್ ಒಂದು ಐಡಿ ಬರ್ತದೆ, ನಾನು ಬಾಣಂತಿ ಅಂತ. ಹೌದೌದು, ಇನ್ನು ಬರ್ಬೋದು. ಗರ್ಭಿಣಿ ಆಗಿ ಆಯ್ತಲ್ಲ, ಬಾಣಂತಿ ಬರ್ತದೆ. ಮೊನ್ನೆ ಒಂದು ಐಡಿ ಬಂದಿದೆಯಾ ಸುಮಸಿಸ್ನಲ್ಲಿ, ಸಾರ್ವಜನಿಕ ಶೌಚಾಲಯ. ಮತ್ತೆ ಕೆಲವು ಬಂದಿದೆ. ನಿಖುಲ್ ಪೂರ ಬೇಲೆ ಪೋರ ಮನಸ್ಸ ಬುಜ್ಜಿ, ನಿಖುಲ್ ಪುರ ಹಾಲು ಮಲ್ದಾರು ಬೇಲೆ ಪೋರ ಮನಸ್ಸ ಬುಜ್ಜಿಗೆ. ಶಶಿಕಾಂತ್ ಅವು ಏರು ಡ್ಯಾನ್ಸ್ ಮಲ್ಪುನ. ಅವು ಹೇಮಂತ್ ಅಲ್ಲೇ ಏರು ತೂಲಿ ಡ್ಯಾನ್ಸ್ ಮಲ್ಪುನು, ಇರೆಲಕ್ಕನೆ ಡ್ಯಾನ್ಸ್ ಮಲ್ಪುನ ಅವು ಹೇಮಂತ್. ಸುನೀಲ್ ತಿಳ್ತದಲ್ಲಿ ಅಂದಿ ಗರ್ಭಿಣಿ ಪುದಾರ್ದಿದ್ದು ಡ್ಯಾನ್ಸ್ ಮಲ್ಪುನ ಅವು. ರಂಜಿತ್ ಪೋಯರ 4 ಮೆಸೇಜ್ ದಕ್ಕೀರ್ ಪೋಯಿರ್. ನೋ ಇನ್ಸ್ಟಾ ದಿ ಎಂಡ್. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ರಾಹುಲು. ಇರೆಲಕ್ಕನೇ ಪಾತೀರ್ನು ಏರಿ ಏನಲಕ್ಕ ಪಾತೀರ. ಅವು ಪಾತೀರ ನಾವು ಡ್ಯಾನ್ಸ್ ಮಾಡ್ಕೊಂಡು ಮಾರ್ರೆ. ಸೋನು ನಿನ್ನ ಪರಿಚಯ ಇಲ್ಲ ಅವರಿಗೆ? ಹೌದು, ನನಗೆ ಪರಿಚಯ ಇಲ್ಲ ಸೋನು. ಶಾಂತಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್. ಊಟ ಆಯ್ತಾ ರಾಹುಲ್ ಬ್ರೋ ಅಂತ ಕೇಳ್ತಾ ಇದ್ದಾರೆ ಶಾಂತ ಸಿಸ್. ಪೂರ ಪೋಯೇರ್ ಮಂಗನಲ್ಲಿ ಪುಲಕ ಪೋಯೇರ್ ಈರ್ದ ಈಗ ಮದಿಮೆ ಹಾತಿನ್ಗೆ ಸಂಗೀತಕ್ಕ ಏರ್ ಪನ್ನಿ. ಅಯ್ಯೋ ನನ್ನ ಮಂಡೆ ನಿಮ್ಮ ಲೈವ್ಗೆ ಬರಲ್ಲ. ಯಾಕೆ ಶಶಿಕಾಂತ್ ಹಾಗೆಲ್ಲ ಹೇಳ್ಬಾರ್ದ? ಶಶಿಕಾಂತ್ ಒಟ್ಟಿಗೆ ಬರೋಣ, ಒಟ್ಟಿಗೆ ಬಲೆ. ಮಂದಾರ ಅವರೇ ಮಂದಾರಗಲಿ ಕಣ್ಣ ಮುಚ್ಚೆ ಗೊಬ್ಬುನಿ ಗರ್ಭಿಣಿ ಮಂದಾರ ಸಿಸ್ ನೊಟ್ಟು ಅಲ್ಲಿ ಮಂದಾರ ಸಿಸ್ ತೂಲಿಗೆ ಕಣ್ಣು ಮುಚ್ಚೆ ಗೊಬ್ಬುನು. ಹೇಮಂತ್ ಅಂತ ನಗರ್ತಾ ಇದೆ. ಇನ್ನು ಒಬ್ಬ ಐಡಿ ನೋಡಿದ್ದೆ. ಹೌದೌದು ಹಾಗೆ ಕೂಡ ಬರ್ತದೆಯಾ ಸುನಿಲ್ ಅವರೇ? ಕೆಲವು ಐಡಿ ಬರ್ತದೆ, ನಗಟಕ್ಕೆ ಬರ್ತದೆ ನನಗೆ. ಕಪ್ಪು ಇಜ್ಜ ಬರೋದ್ರೆ ಕಪ್ಪು ಸಿಸ್ ಬರುವೇನಿತ್ತೆ. ಶಾಂತ ಅವರೇ ಪೂರೇ ನಾನು ಗುರ್ತುಂಡು, ಈ ಗರ್ಭಿಣಿಗೆ ಎಲ್ಲರದ್ದು ಗುರ್ತುಂಟಲ್ಲ. ಸಂಗೀತ ಅವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮೈ ಗೋವಾ ಪೊಲೀಸ್ ಓಕೆ. ಓ अच्छा आप गोवा का पुलिस है. थैंक यू सो मच दी एंड आप इधर आए हो, लाइक दिया है. थैंक यू सो मच.
ಸೋನಿ ಯಾಕೆ ನನ್ನ ಲೈವ್ಗೆ ಬಂದಿಲ್ಲ? ಹೌದು ಗರ್ಭಿಣಿ, ನೀವು ಅವರ ಲೈವ್ಗೆ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಡಾಕ್ಟ್ರ್ ಎಲ್ಲ ಅಲ್ಲಿ ಇದ್ರು ಮಂದರ ಸಿಸ್ನ ಲೈವಲ್ಲಿ. ಹೇಮಂತ್ ಬಾಯ್ ಸಂಗೀತ ಅವರೇ ಹೆಂಚಿನ ಪಲ್ಟಿ ಪಾಡ್ನು ಗರ್ಭಿಣಿ, ನೀನು ಎಂಥದ್ದು ಹಾಗೆ ಪಲ್ಟಿ ಹಾಕೋದು? ಪಲ್ಟಿ ಹಾಕಬೇಡವಾಗೆ, ನಲಿಪುಣು ಮಾರ, ಹೆಂಚಿನ ನಲಿಪುಣುಂದು. ನೀನು ಗರ್ಭಿಣಿ ಬಂಡವಾಳ ಹೊರಗೆ ಹಾಕ್ಲಾ ಅಂತ ಹೇಳ್ತಾ ಇದ್ದಾರೆ ಕಂಪಸಿಸ್ವತ್ತೆ. ಯಾನು ಪೋಪುನು ಎಂಕಿನಿತ ಸಂಬಳ ಕೊರಲೆ ಬಲದಲ್ಲೇ ಏರಿ ಯಾನ ಎಂದರೆ ಸಂಬಳ ಇಜ್ಜಿ ಮಾರ್ರೆ. ಮೈ ಗೋವಾ ACP ಪೊಲೀಸ್. ಅಚ್ಚಾ आप गोवा का पुलिस हो? ನೀ ಯಾರು ಗೋವಾದ ಪೊಲೀಸ್ಗೆ ರಂಜಿತ್? ವನಸಾಂಡ ಹಾಕಿರೋದು ವನಸಾಂಡಿಗೆ ವನಸಾಂಡ್ ಆನುಲ್ಲ. ಥ್ಯಾಂಕ್ ಯು ಮಂದಾರ ಸಿಸ್. ದಾದೆ ಮಂದಾರ ಸಿಸ್ ಸ್ಪೆಷಲ್. ನಾನು ಗರ್ಭಿಣಿ, ಜಾಸ್ತಿ ಡ್ಯಾನ್ಸ್ ಮಾಡಬಾರ್ದು. ನೀವು ಗರ್ಭಿಣಿ ತಾಯಿ ಡ್ಯಾನ್ಸ್ ಮಾಡಿದ್ರೆ ಮಗುಗೆ ತೊಂದರೆ ಆಗ್ತದೆ. ಹೌದೌದು, ನಾನು ಕೂಡ ಅದೇ ಹೇಳೋದು. ಅಲ್ಲವ ಗರ್ಭಿಣಿ, ನೀನು ಡ್ಯಾನ್ಸ್ ಮಾಡಬಾರ್ದಾ? ಎಷ್ಟು ತಿಂಗಳೀಗ ನೀನು ಹಾಗೆ ಡ್ಯಾನ್ಸ್ ಮಾಡಿದರೆ ಮಗುವಿಗೆ ಕಷ್ಟ ಆಗೋದಿಲ್ವ ಅಲ್ಲಿ ಹೊಟ್ಟೆಯಲ್ಲಿ? ಕೋಣೆ ಗೋಪಾಲ ಅಲ್ಲೊಟ್ಟಿಗೆ ಇರ್ತೀರಿ, ಏನೊಟ್ಟಿಗೆ ಇರ್ತೀನಿ ಗೋಪಾಲೆ? ಎಸ್ ಪೊಲೀಸಾ? ಹೌದಾ ಪೊಲೀಸಾ ನೀವು? ಓಕೆ. ಆಜ್ ಪೊಲೀಸ್ ಕಾ ಬಿಸ್ನೆಸ್ ಮ್ಯಾನ್, ಆಜ್ ಪೊಲೀಸ್ ಕಲ್ ಬಿಸ್ನೆಸ್ ಮ್ಯಾನ್. ಹಾಂ, ಸೂಪರ್ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಅವರು. ಸಪೋರ್ಟ್ ಅಂತ ಹೇಳಿದ್ದಾರೆ. ಕಪ್ಪು ಗಾವು ನೆಂಪಿಜ್ಜಿ ಎಂಕದ ಅದೆಲ್ಲ ಪನ್ಪೇರಿತ್ತಯ್ಯೋ ದೇವ. ಈ ಕಪ್ಪಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ACP को इंग्लिश नहीं आता है, मुझे भी इंग्लिश नहीं आता है क्रास्टसी से. ರಂಜಿತ್ आपको इंग्लिश आता है ना? वो दी एंड से बात करो आप. ಹೆಚ್ಚಿನ ಅಂಶ ಅವು 2 ತಿಂಗಳದ ಬಂಜಿನಾಲಿ ಕೂಡ ಅದು ಉಪ್ಪಿಯೇ 2 ತಿಂಗಳದ ಬಂಜಿನಾಲ ರೆಸ್ಟ್ ಬೋಡತ್ತೆ ಮಾರೆ ಬಂಜಿನಕ್ಳಿಗೆ. गोवा पे आप कहाँ रहते हैं? हाँ, गोवा पे आप कहाँ रहते हैं? दी एंड बोलिए. ಆರ್ ಪೊಲೀಸ್ ಸ್ಟೇಷನ್ ಉಪ್ಪುನಿ. ಮಂದಾರ ಅಕ್ಕಗೆ ಗೊತ್ತುಂಡು ಗೋಪಾಲ ಏರೊಟ್ಟಿಗೆ ಇಪ್ಪೋಡು ಒಂದು. ಸಂಗೀತ ಅಕ್ಕ ಪಲ್ಲೆ ಪನದು. ರಾಹುಲ್ ಹಾಯ್ ಪನದು ಕಪ್ಪಸಿ. ಆಜ್ ಪೊಲೀಸ್. ಓಕೆ, ಆಜ್ ಪೊಲೀಸ್. ಓಕೆ ಆಜ್ ಪೊಲೀಸಾ? ಓಕೆ. ಏಮಂತ ದಾದ ಪನದುಲ್ಲೇರು. ನಿಖಿಲ್ ಅವ್ರು ಬಂದರು. ಹಾಯ್ ನಿಖಿಲ್ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ. ನನಗೂ ಸಹ ಇಂಗ್ಲೀಷ್ ಬರ್ತದೆ, ಆದರೆ ಮಾತಾಡಲ್ಲ. ನನ್ನ ಕನ್ನಡ ಕಲಿತು ಅವರೇ ಮಾತಾಡಲಿ ಅಂತ. ಸುನಿಲ್ ಅವರೇ, ನನಗೆ ಇಂಗ್ಲೀಷ್ ಬರೋದಿಲ್ವಾ? ನನಗೆ ಇಂಗ್ಲೀಷ್ ಬರೋದಿಲ್ಲ. ನೀವು ಮಾತಾಡಿ ಅವ್ರ ಹತ್ರ, ಇಂಗ್ಲೀಷಲ್ಲಿ ಮಾತಾಡಿ ಆಯಿತಾ? ನೀವು ಮಾತಾಡಿದ್ದೀನಿ, ನಾನು ಮಾತಾಡ್ತೇನೆ ಅವರ ಹತ್ರ. ಏಮಂತ ಎನ್ನೊಟ್ಟಿಗೆ ನಾ ಪನೊಂದುಲ್ಲೇರು ಕಪ್ಪಕ್ಕ ಎಂಕು ಒಂಜಿ ದಾದಲ ಪನ್ಪೇರು ದಾಲ ಪನ್ಪುಜಿರಾರು ಈರೇನು ದಾಲ ಪನ್ಪೇರು ಕಪ್ಪು ಇನಿ ಬಾರಿ ಪೊರ್ಲು ತೋಜುವೇರು ಅನ್ನಂದು ಕಪ್ಪು ಸಿಸ್ ಬಾರಿ ಪೊರ್ಲು ತೋಜುವೇರು ಎಕಡೆ ಲೈವ್ ಬತ್ತಿತ್ತಿರತ್ತೆ ಚಾಪರಿಯರ ಆಕೆನಂದ್ರೆ ಇಜ್ಜಿಯೇ ಚಾಪರ್ತಿಜಿ ಒನಸಾದ್ ಬರ್ತೀನಿ ಗೋಪಾಲ ಇಡೀ ಊರು ಪೋಪೆ ಮಂತ್ ಎಂಕು ಗೊತ್ತಾಪುಜಿ ಪನೊಂದುಲ್ಲಿ ರಡ್ಡು ತಿಂಗಳ ಬಂಜಿನ ಡ್ಯಾನ್ಸ್ ಮಲ್ಪೊಲಿ ಸಂಗೀತ ಅಕ್ಕ ಎಂಚಿನ ಡ್ಯಾನ್ಸ್ ಮಲ್ಪುನಿ ರಡ್ಡು ತಿಂಗಳ ಕೊಡ್ಪುರ ಡ್ಯಾನ್ಸ್ ಮಲ್ಪರು ಬಲ್ಲಿ ಒರ್ಮ ತಿಂಗಳು ಆಯ್ ಬಕ್ಕ ಪೆದ್ದಿ ಬಕ್ಕ ಡ್ಯಾನ್ಸ್ ಮಲ್ಪೋಡು ಶಶಿ ಬ್ರೋ ಇನಿ ಜವಂದಿ ಆತಿನಿ ಪನೊಂದುಲ್ಲಿ ಅಂದಂತ ಆಲೊಟ್ಟಿಗೆ ಪೋಪುನ ಮಂದರಕ ಎರೊಟ್ಟಿಗೆ ಪೋಪಿನಿ ಏಮಂತನ ಆಲೊಟ್ಟು ಪೋಪುನ ಮೋಲೊಟ್ಟು ಪೋಪುನ ನೀ ಆಯ್ಜಿ ಕಪ್ಪು ಅವರೇ ಪನೊಂದುಲ್ಲಿ ಗರ್ಭಿಣಿ ಎಂಕಿ ಎನ್ನ ಲೈವ್ಗೆ ಬರ್ಪಿನ ಜನತ ಲೈವ್ ಪೋಯರೆ ಟೈಮ್ ದಿಕ್ಕುಜಿ ಬೊಕ್ಕ ಗೋಪಾಲನ ಅವಂದಿ ಮಂದರ ಸಿಸ್ ನಾದ ಕಜಿವು ಎರೆ ಎಂಕ ದಾದ ಕಜ್ ಎಂಕ ಇನಿ ಒಂದಿ ದಾಲ್ ರೈಸ್ ಬಕ್ಕ ತೊಜಂಕಲ ಬೋಲೆಲ ಆರ್ಯು ಫ್ರಮ್ ಅಟಾನಿ ಪಂಡದಾದೆವು ಗರ್ಭಿಣಿ ಹೇಳಲ್ಲ ಯಾರು ಅಂತ ಹೌದೌದು ಗರ್ಭಿಣಿ ಏರ್ಲಪ್ಪ ನಂದು ಗರ್ಭಿಣಿಯಿಂದ ಅವು ಪುದರ್ ಮಾತ್ರ ದಿತೀನಿ ಡ್ರೆಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಮೈ ಫುಲ್ ಬ್ಯುಸಿ ಮೈ ಪೊಲೀಸ್ ಸ್ಟೇಷನ್ ಓಕೆ ಪೊಲೀಸ್ ಸ್ಟೇಷನ್ ಫುಲ್ ಬ್ಯುಸಿಗೆ ಮಾರ್ರೆ ದುರ್ಗಕ್ಕ ಒಂಜಿ ಲೆಕ್ಕ ಮನ್ಪುನು ಒಂಜಿ ಎಂಚಿನಿ ಏಮಂತ್ ಒಟ್ಟಿಗೆ ಪೋಪುನು ಎಂಡಿನ ಒಟ್ಟಿಗೆ ಪೋಪುನಿ ಗರ್ಭಿಣಿ ಮದುವೆ ಆಗದೆ ಹೇಗೆ ಗರ್ಭಿಣಿ ಆದ ಅಂತ ಕೇಳ್ತಾ ಇದ್ದಾರೆ ಕಪ್ಪು ಸಿಸ್ ಹೇಮಂತ್ ದ ಎಂಡ್ ಆರ್ ಯು ವರ್ಕಿಂಗ್ ಇನ್ ಮಹಾರಾಷ್ಟ್ರ ದಿ ಎಂಡ್ ಆರ್ ಯು ವರ್ಕಿಂಗ್ ಇನ್ ಮಹಾರಾಷ್ಟ್ರ എനിക്ക് ഞാൻ ഇംഗ്ലീഷ് ಬಿಡ್ತೀನಿ ಮಕ್ಕಳು ಬನ್ನಿ ನನಗೆ ಆಸ್ತಾಂಡೆ ಬೇಗ ಜಿಂಜುನತ್ತೆ ಸಂಗೀತಕ್ಕ ಬೋಲೆ ತಿಂದು ಅವು ಚೂರೇ ಪಾಡ್ದೀನಿ ಟೇಸ್ಟಿಗೆ ಮಾತ್ರ ಪಾಡ್ದೀನಿ ಒಂದು ತೊಜಂಕ ಜಾಸ್ತಿ ಬೋಲೆ ಚೂರೆ
ಬೋಲೆ ಅಂತೇನೆ ತಿನ್ ಯಾನ್ ತೊಜಂಕಿ ಪೆಜ್ಜಿ ತಿನ್ ಒಂಜಿ ಪದ್ಯ ಪನ್ಲೆ ಒಂಜಿ ಪದ್ಯ ಪನೋಡೆ ಈ ಗುಲಾಬಿ ಹೂವು ನಿನಗಾಗಿ ಅದು ಚೆಲ್ಲಿದ ಪರಿಮಳ ನನಗಾಗಿ ಈ ಹೂವಿನಂತ ಪ್ರೇಯಸಿ ನಿನಗಾಗಿ ಕೇಳೆ ಹೋರತಿ पुलिस स्टेशन पे क्या काम करते हो हाँ दी एंड पुलिस स्टेशन में आप क्या काम करते हो ಹೆಂಚಿನ ಅಂಶ ಪುತ್ತೂರ್ದ ಕೃಷ್ಣ ಅಂದ್ ಮದಿಮೆ ರಡ್ಡು ದುಂಬಿ ಬಂಜಿ ಮಲ್ದಿನ ಅಂದು ಹೆಂಚಿನಾಗೆ 4th फ्लोर ओके माई फुल बिजी ओके थैंक यू दी एंड आप आए लाइक दिया सपोर्ट किया थैंक यू सो मच ಮಂದಾರ ಅಕ್ಕ ದಾದಲ ಗುರ್ತಾಪುಜಿ ಏರ್ ಮೆಸೇಜ್ ಮಾಡ್ಕೊಂಡು ಸಪೋರ್ಟ್ ಐಡಿ ಇದ್ದೀರಾ ಚಾನಲ್ ಇಲ್ಲದ ಕನ್ನಡ ಜನತೆ ಇದ್ದೀರಾ ಹಾಯ್ ಮಾಡಿ ನನಗೆ ಅಂತ ಹೇಳಿದೆ ಇದು ದಿ ಎಂಡ್ ಉಂಡ ಅಂದಿ ದಿ ಎಂಡ್ ಚಾನಲ್ ಇದ್ದಿತ್ತು ಜೋರು ತೂಲೆ ಪೋದವರ ಪ್ರೇಯಸಿ ಚೂರು ಇಪ್ಪಲೆ ಅಕ್ಕ ಓ ಇಪ್ಪಲೆ ಅಕ್ಕ ನನ್ನ ಪ್ರೇಯಸಿ ಗರ್ಭಿಣಿ ತೆಲಿಪುಣು मैं पूछ रहा हूँ कि क्या आप महाराष्ट्र में काम कर रहे हैं क्या ಅವು ಪನ್ಪುಜಿ ಆನ್ಸರ್ ಪನ್ಪುಜವು ಅವ ಅಂಚಿನ ಒಂದು ಖಾಲಿ ದುರ್ಗಕ್ಕಗ ಕಪ್ಪು ಅವರೇ ಹ್ಞೂ ಅಂತ ಹೇಳ್ತಾ ಇದ್ದಾರೆ ಗರ್ಭಿಣಿಗ ಪನೊಂದಲ್ಲಿರು ಕಪ್ಪ ಸಿಸ್ ಲೈವಿಗೆ ಬಂದವರು ಲೈಕ್ ಕೊಡಿ ಆಯ್ತಾ ಹೈಡಲ್ಲಿ ಇರಬೇಡಿ ಲೈಕ್ ಕೊಡೋದವ್ರು ಗರ್ಭಿಣಿ ನೀವು ಲೈಕ್ ಕೊಟ್ರೆ ಮಾರ್ರೆ ಒಂದೆರಡು ಲೈಕ್ ಹೆಚ್ಚು ಕೊಡಿ ಅಕ್ಕುಲ ಆಯ್ ಪಂಡ ಪಗ ಪಾತಿರುವೆ ಪನೊಂದಲ್ಲೇ ಇರು ಇತ್ತೆ ಇರು ದಿ ಎಂಡಿಡ ಪಾತಿನ ರೆಡ್ ಇತ್ತು ಮಂದಾರ ಸಿಸ್ ಅವು ಬಕ್ಕ ಪಾತಿರೊಂದು ಇಪ್ಪುನ್ ಕೋಡೆಲ್ಲ ಬೈದು ನಾವು ಅವು ಗೋಪಾಲಕ್ಕೆ ಬಿಟ್ಟು ಅವು ಇಂಗ್ಲೀಷ್ ಆಯ್ತಾ పోయారు జన కళ్యాణ్ కప్పు దాదా మన్పోరు కప్పు సిస్ ఉనోందులేరా అంದ್ ಗೋಪಾಲ ಒಟ್ಟಿಗೆ ಅವು ಬೊರ್ಚಿ ಯೂಜಿದ ಪಾತೆದು ಸಾಕಾತಂಡ ಅವು ಅಂದಿ ఏమంటే దాదా మల్పను గోపాల గీత శిస్సునల్ప ఉండు పనొందులేరా ఇతే భయంకర గోపాల అన్న పనొందులేదు ತುಳು ಎಂಕ್ ಬರ್ಪುಜಿ ಅರ್ಥ ಆಪುಂಡು ಪನೊಂದುಲೆರ್ ಓಕೆ ಅರ್ಥ ಆಪುಂಡತೆ ಓಕೆ ಅವು ಒಂಜೊಂಜಿ ಕಲ್ಪಗ ನಮ್ಮ ಇತರ ಅಡ್ಡೆ ಕೂಡ ಕೊಡ್ತದೆ ಅವು ಕಲ್ತುಂದು ಬಲೆ ಎಲ್ಲೆ ಅಪ್ಪ 4 ವರ್ಡ್ ಕಲ್ತಿಲ್ಲ ಕಾಪು ಬಕ್ಕ 3 ವರ್ಡ್ ಕಲ್ತಾಡ ಬಕ್ಕ ತುಳು ಬರ್ಪುಣಿರಿ ವನಸ್ ಮಲ್ತೆರ ಅಕ್ಕ ಮಲ್ತೆ ಸಂತೋಷ್ ಈರ್ ಮಲ್ತಾರ ವನಸ್ ದಾದೆ ಕಜಿಪು ಸ್ಪೆಷಲ್ ದಾದೇನಿ ಗೋಪಾಲ್ ಎನ್ನಲ್ಲ ಇವ್ಳು ಜೆಪ್ಪುನೈತೆ ಮೈ ACP ಪೊಲೀಸ್ ಓಕೆ ದಿ ಅಂಡ್ ಆಪ್ ACP ಏನ ಓಕೆ ಥ್ಯಾಂಕ್ ಯು ಶಾಂತ ಸಿಸ್ ತೆಲ್ತಂದುಲ್ಲೇರು शांता सी सीरे गुर्तुंडे दी एंड इधर शांता सी है ना वो भी मुंबई का है मुंबई में रहती है आपको परिचय है देखो इंक दादला पन्पीर मातली ಏಮಂದ್ರ ಒಂಜಿ ದಾದಲ ಪನ್ಪೀರು ಎಂಡ್ ಮೇ ಚೋರ್ ಅಂತ ಹೇಳ್ತಾ ಇದ್ದಾರೆ ACP ಸರ್ ವಿಚ್ ಸ್ಟೇಟ್ ಗೋವಾದ ACP ಯಾರು ಒಂತೆ ಜನ ಕನೆಯರ ಪನ ಆಡ ಪಾತಿರ್ಲು ಬೊರ್ಚಿ ಮಾರ್ರಿ ನೀ ACP ಅದು ಬೈದಿರಿ ಓಲ್ಲ ನಿಜ ಆದಿತ್ತಂಡ ನಮ್ಮ ಪನ್ಕ ಯಾವು ದಾದೆ ಹೇಮಂತ್ ಅವು ಗುಪ್ಪಲ ಪೋಪನೆ ರೇಗಲ ಗೊತ್ತಾಪುಂಡು ಅವು ಬಕ್ಕ ಬಾತಿರ್ಗ ಗೋಪಾಲಣ್ಣ ನಮ್ಮ ಬಕ್ಕ ಬಾತಿರ್ಗ ಯು ವೆಲ್ಕಮ್ ಗೋವಾ ಪೊಲೀಸ್ ಸ್ಟೇಷನ್ ಓಕೆ ಯಾನ್ ಇಂಕ್ ವೆಲ್ಕಮ್ ಮಾಡ್ಪುಣ ಗೋವಾ ಪೊಲೀಸ್ ನಾನು ಬರ್ಪುಜಿ ಮಾರೆ ಪೊಲೀಸ್ ಸ್ಟೇಷನ್ ಬರ್ದಾಯಿ ಶಾಂತ ಅಕ್ಕ ಒಲ್ಪೊಲ್ಲಾರು ಸುನೀಲ್ ಓಕೆ ಅಂತಾರೆ ಜನ ಕಮ್ಮಿ ಉಂಡು ಅಂದ ಜನ ಕಮ್ಮಿ ಉಂಡು ಇಲ್ಲಾರಿ ಬೊಕ್ಕ ಓಲೆ ಏಮಂತ ಈ ಪೋವರ್ಚಿ ಪನೊಂದುಲ್ಲೇರು ಸುಮಸಿಸ್ ಬರ್ತೀರಾ ಆಯ್ ಸುಮಸಿಸ್ ವೆಲ್ಕಮ್ ಸುಮಸಿಸ್ ರಜೆನೇನಿ ದಾದ ಗಮ್ಮತ್ತುಂಡು ಶಾಂತಕ್ಕ ಹಾಯ್ ಸುಮಕ್ಕ ಪನೊಂದುಲ್ಲೇರು ಯಾನು ಪೋಪುನು ಪನೊಂದುಲ್ಲೇರು ಒಡೆ ಪೋಪುನೆ ಮತ್ತು ಲಾಸ್ಟ್ ಮುಟ್ಟ ಎಂಡ ಐನು ಮುಟ್ಟ ಕುಲ್ಲೋಡು ಎನ್ನ 1 ಗಂಟೆದ ಲೈವ್ ಮಾತ್ರ ಗರ್ಭಿಣಿಗೆ ಓಳು ಪೆದ್ದರ ಲೇಡಿ ಕ್ವಶನ್ ಇಪ್ಪೊಡ ಗರ್ಭಿಣಿ ಇದ್ದೀರಾ ಗರ್ಭಿಣಿ
ಡೇಟ್ ಯಾವಾಗ ಕೊಟ್ಟಿದ್ದಾರೆಯಾ? ಮತ್ತೆ ಎಲ್ಲಿ ಕೊಟ್ಟಿದ್ದಾರೆ? ಯಾವ ಹಾಸ್ಪಿಟಲಲ್ಲಿ ಡೆಲಿವರಿ? ವೆಲ್ಕಮ್ ಗೋವಾ ಪೊಲೀಸ್ ಮೈ ಫುಲ್ ವರ್ಕ್ ಓಕೆ ಆಂಡ್ ಮಾರ್ರೆ ನನ್ನ ವರ್ಕ್ಗೆ ನಂದಾಯ ವೆಲ್ಕಮ್ ಮಲ್ಪುನು ಅತ್ತಿ ದಿ ಎಣ್ಣೆ ನಂದಾಯ ವೆಲ್ಕಮ್ ಮಲ್ಪುನೆ ನನ್ನ ಹಿಂಗೆ ವೆಲ್ಕಮ್ ಬರ್ಚಿ ಮಾರ್ರೆ ಹೆಂಗೆ ವೆಲ್ಕಮ್ ಬರ್ಚಿ ಓಪನ ಒಡೆ ಹಾಲ್ನೊಟ್ಟಿಗೆ ನಾಕೇನು ಮೈ DSP इधर श्रीकांत दी एंड इधर शशिकांत है ना वो DSP है इधर का आप शशिकांत से बात करो दी एंड ಸುಮಕ್ಕ ಎಂಚ ಉಳ್ಳಾರು ಕೆಲವೊಂದು ರಜೆ ಇಜ್ಜಿ ಸುಮಕ್ಕ ವನಸಾತಂಡೆ ಸೂಪರ್ ರಂಜಿತ್ ಇರೇನ ಪಿರಾವು ಬುಡ್ದೆ ಅಂದಿ ಮಂಗಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಜೊತೆ ಕೆಲಸ ಮಾಡೋ ಅಕ್ಕ ಹೇಳಿಕೊಟ್ಟಿದ್ದು ಯಾರಾದ್ರು ತುಳು ಮಾತಾಡಿದ್ರೆ ಎಂಕ ತುಳು ಬರ್ಪುಚಿ ಅರ್ಥ ಹಾಕೊಂಡು ಅಂತ ಹೇಳಿಕೊಡ್ತು. ಓಕೆ ಓಕೆ ಹಾಗಾದ್ರೆ ನಿಮಗೆ ತುಳು ಅರ್ಥ ಕೂಡ ಆಗುದಿಲ್ವಾ? ಓ ಹಾಗೆ ಖಾಲಿ ಹೇಳಿಕೊಟ್ಟದಕ್ಕೆ ಹೇಳುದು. ಸುಮಕ್ಕ ಆಯ್ ಅಂತ ಹೇಳ್ತಿದ್ರೆ ಹಾಲು ಏರು ಗೋಪಾಲ ಉಳ್ಳೇರು ಒಟ್ಟಿಗೆ ಹಾಲೊಟ್ಟಿಗೆ ಪಣದಿಲ್ಲ ಒಂದ್ಸಾಂಡ್ ಪಣದನು ಹೇಮಂತ್ ಗೋಪಾಲ ಉಪ್ಪಾಡು ಮಾರಿ ರಿರೇ ಪೋಯರಂಡ ಈರ್ಲ ಕೋದು ಬಲ್ಲೆ ಇತ್ತ ಗೋಪಾಲಕ್ಕೆ ನೇರೋಡಿಗೆತ್ತೆ ಏರ್ಲ ಅಂಚ ಹೇಮಂತ್ ರಾಸೆ ಅವೇನು ಬಂದ್ಪುಜೇರು ಗೋಪಾಲ ಅವಳುಲ್ಲೆ ಹಾಲೊಟ್ಟಿಗೊಲ್ಲೆ ಅನ್ವಿನಿ ಹೌದೌದು ಹೌದು ಬರುದಿಲ್ಲ ಅಲ್ಲ ಕಷ್ಟ ಆಯ್ ಅಂತ ಹೇಳ್ತಾ ಇದ್ದಾರೆ. ಎಂಕ್ ಏರ್ಲೆ ಇಜ್ಜಿ ಪನೊಂದುಲ್ಲೆ ಇಡೀಗ ತಾನೇ ಏರ್ಲೆ ಇಜ್ಜಿ ಹೋದ್ ಬಲೆ ಇರ್ಲ ಶಾನ್ಸಿ ಸಪೋರ್ಟಿಂಗ್ ಸಂತೋಷ್ ಅವರು ಓಕೆ ಓಕೆ ಸಂತೋಷ್ ಥ್ಯಾಂಕ್ ಯು ಹಾಲ್ನ ಒಟ್ಟಿಗೆ ಪೋಪುನಾ ಅವೇ ಹೇಮಂತ್ ಹಾಲ್ನೊಟ್ಟಿಗೆ ಪೋಪುನಾ ಹ್ಞೂ ಹೇಮಂತ್ ಗೋಪಾಲಗ್ ನೆರ್ಪೆಯ ನಾವೇ ಹೇಮಂತ್ ಸುರೇಶ್ ಅವರೇ ನಮಸ್ತೆ ವೆಲ್ಕಮ್. ಒಂದು ಲೈಕ್ ಕೊರಿ ಆಯ್ತಾ? ಚಂಡಿಕೋರಿ ಮೂವಿ ಸಾಂಗ್ ಹೇಳಿ ಉದಯ ಸಾಂಗ್ ಅದು ಬರ್ಪುಜಿ ಉದಯ ಬರ್ಪುಜಿ ಉದಯ ಅದು ಬರುವುದಿಲ್ಲ. ಚಂಡಿಕೋರಿದು ಯಾವುದು ಬರೋದಿಲ್ಲ. ಎಲ್ಲ ಬೊಚ್ಚಿ ಸುಮಕ್ಕ ಏನ ಲೈವ್ ಉಂಡೆ ಬೈಯಾಗ ಉಂಡು ಸುಮಕ್ಕನ ಲೈವ್ ಉಂಡು. ಹಾಂ ಗಾಡಿ ಬರ್ತೇಂಡ ಪಂದು ಹೋಗ್ತೀನಿ ಟ್ಯೂಷನ್ ಪೋಪುಜಿ ಒಂಜೆರಾಗಾತನು ಟ್ಯೂಷನ್ದ ಪಾಪ ಹೇಮಂತ್ ಪನೊಂದುಲ್ಲೆ ಒಂದರ್ಸಿಸ್ ಪಾಪ ಹೇಮಂತ್ ಪನೊಂದುಲ್ಲೇದು ಯಾನು ಪೋಪುನು ಬರ್ಚಿ ಕ್ರಷ್ಟ ಕುಲ್ಲೆ ಚೂರು ಕೊರ್ಲೆ ಕಡಲ ಪರ್ಬಯೇ ಅವಳ ಬರ್ಪುಜ್ಜಿಯೇ ಮೇರೆ ಕೋ DSP ಬ್ಲಾಕ್ ಚಾಯಿಯೇ ಮಿಲೇಗಾ ಎರಡಕ್ಕೆ ನೆನ್ನೆನಾ ಕಪ್ಪುಗಳ ಇತ್ತೆ ಗುರ್ತಾಪುಜಿ ಏರುಲ್ಲೆಡ ಅವಳು ಒಟ್ಟಿಗೆ ಎಂಕ್ ಬೇಗ ಪನ್ಪೇರು ಇತ್ತೆ ಕಪ್ಪು ಸಿಸುಳದೆ ಈರ್ಗೋ ಅಂಚ ಪಂಡ್ರೆ ಅಪ್ಪುಜಿ ಈಗ ಬರ್ಪುನು ಪೋಪುನು ಉಪ್ಪುನು ಅಂಚ ಪನ್ಪಿನಿ. ಹೇಮಂತ್ ವೆಲ್ಕಮ್ ಗೋವಾ ಪೊಲೀಸ್ ಸ್ಟೇಷನ್ ಫುಲ್ ವರ್ಕ್. ಹೇಮಂತ್ ದಿ ಅಂಡ್ ಇರೇನು ಪಾತಿರ್ಪೀರಿ ಅಲಿ ಹೇಮಂತ್ ದಿ ಅಂಡ್ ಇರ್ನ ಅಂತೂಲಿ ಇರೇನು ಲೆಪ್ಪುನು ದಿ ಅಂಡ್ ಶಾಂತಕ್ಕ ನಮಸ್ತೆ ಪನೊಂದುಲ್ಲೆ ನೆಟ್ ಖಾಲಿ ಆಣಿ ಅನ್ಪೋಪುನು ಮಾತಿರಲ್ಲ ಒಂಜಿ ನೆಟ್ ಖಾಲಿ ಆಣಂದು ಹೇಮಂತ್ರ ಡೈಲಾಗೆ ವನಸಾಣಿ ಸುಮಕ್ಕ ಆಕೆನೊಂದುಲ್ಲೇರು ನನ್ನ ಗರ್ಮಿನ ಬಾಯ್ಡ್ ಬರಂದತಿ ಬಾಲೆ ಡ್ಯಾನ್ಸ್ ಮಲ್ತೊಂದು ನಾನೇ ಸ್ಟಾಪ ಹೇಮಂತ್ ಪೊಲೀಸ್ ಉಂಡು ಮೂಲು ಅಂದ್ ಹೇಮಂತ್ ಪೊಲೀಸ್ ಉಂಡು ಇರೇನೆಲ್ಲ ಎತ್ತೊಂದುಂಡು ಪೊಲೀಸ್ ಇರೆಗ್ ವೆಲ್ಕಮ್ಗೆ ಪಾತಿರುಚಿ ಪಾತಿರುಚಿ ಹೇಮಂತ್ ಖಾಲಿ ಸಪೋರ್ಟ್ ಮೆಸೇಜ್ ಬಾಡ್ಲೇ ಇರು ಎಡ್ಡೆ ಒಡೆ ಹೇಮಂತ್ ಅತ್ತಿ ಈ ರಂಜಿತ್ನದಾದೆ ಉದಯ ಶುರುವಾಂಡ್ ಪ್ರೇಮೋದಯ ಅವು ಬರ್ಪುಜಿ ಕಣ್ಣೆ ಕತೆ ಪನ್ನಗ ಮನಸ್ಸೇ ಉಜ್ಜಲ ನನ್ನದಾನ್ ಉಡಲೊಂದು ಹೊರ ಕಲ್ತಡೆ ಬರ್ಪುಣು ಕಲ್ಲು ಯಾನ್ ಕಲ್ಪೇರ್ನೆ ಪೂಪುಜದೆ ಅಂಚಾಪೇನು ಹೆಂಗೆ ತಾನೇ ಗೊತ್ತಿತ್ತು ನಾನು ಲೈವ್ಗೆ ಬರ್ಪೆ ಲೈವ್ ಪದ್ಯ ಬಂತ ಹೆಂಗೆ ಗೊತ್ತಿತ್ತು ಜೊತೆ ಇಜಿನ ಒಂಜಿ ಪೂರ ಪದ್ಯನ ಕಲ್ತದಿತ್ವೇನು ಇತ್ತೆ ಪಂತ್ರ ಕುರ್ಸ್ತತಿ ಎಂಕ ಅಂಚ ಮನ್ಪುನು ಏರು ಯಾನ್ ಆಚಾಂಡ ಏರೊಟ್ಟಿಗೆಲ್ಲ ಬರ್ಪುನ ಇಜ್ಜಿ ಈರು ಏರೊಟ್ಟಿಗೆ ಬರ್ಪೊಚ್ಚಿ ಇರೆಗ್ ಬೇತೆ ಕಾಲ ಲೈವ್ ಪೋರಿತನ ಪೋದು ಬಲೆ ಇರು ಅವಳು ಎಡ್ಡೆ ಮೆಸೇಜ್ ಪಾಡ್ದು ಬಲೆ ಆತ ಎಂಕುಲು ಪನ್ಪುನು ಇರಡ ಸಂಗೀತಕ್ಕ ನೈಟ್ ಒನಸಗದ ಅದೇ ಸ್ಪೆಷಲ್
ನೈಟ್ ಒನಸುಗದ ಅದನ್ನು ತೂಡಿ ಒಂದು ಚಪಾತಿ ಮಿನಿಮಲ್ ಪೋಡ ಅಂದು ಜೋಕ್ಲೆಗ್ ಸೆಮೆದಡ್ಡುಂಡು ಎಂಕ ದಾಲ್ ರೈಸ್ ಉಂಡವೆ ಸುಧಾರ್ ಪುಣಿ ಈನಲ್ಲ ಇವಿಡು ಎಂಕ ಕಿರೀಟ ತಿಕ್ಕದು ಜಿ ಯೋ ಎನ್ನಲ್ಲ ಇವಿಡ್ಲೇರೆ ಕಿರೀಟ ಇಜ್ಜ ಎಂಕೆ ಎಂದಿ ಶಶಿಕಾಂತ್ ದಾದ ಗೊತ್ತನೆ ಎಂಕೆ ಓಲ ಕಿರೀಟ ತಿಕ್ಕುಜಿ ಮಾರ್ರೆ ಮೂಲಿ ಎರೆಗ ಕಿರೀಟ ತಿಕ್ಕದ ಇತ್ತಾರೆ ಅಂಜಿತ್ತು ಫಸ್ಟ್ ತಿಕ್ಕದು ನೀ ಶಾಂತ ಅಕ್ಕದಲ್ಲ ರಾಜೇಶ್ ಇಲ್ಲಡೆ ಉಲ್ಲೇರೆ ಅಕ್ಕ ಇನ್ ಯಾರು ಇತ್ತೆ ಬತ್ತೀರಿ ಡ್ಯೂಟಿಡ್ದು ಇತ್ತೆ ನೆತ್ತಿರು ಕೊರೆ ಪೋಯರು ಬ್ಲಡ್ ಕೊರೆ ಪೋಯರು ಕುಡ್ಲಾಗ ಬೊಕ್ಕ ದಾದ ಕಲ್ದಾರು ಯಾನ್ 10 ಕಲ್ದಿನಿ 10 ಬಾಯ್ ಪೋಪುನ ಓಕೆ ಓಕೆ ಮಂತ್ ಬಾಯ್ ಏಮಂತ ಎನ್ನಲ್ಲ ಇವಾಗ ಬರ್ಪುನ ಇರು ಬರ್ಪುನ ಏಮಂತ ಹಾಡಿಗಳಿಗೆ ಅರ್ಥ ಆಗಿಲ್ಲ ಅಂದರು ಭಾಷೆ ಬರಲಿಲ್ಲ ಅಂದರು ಲಿರಿಕ್ಸ್ ಚಂದ ಗೊತ್ತಿರ್ತದೆ ಅದಕ್ಕೆ ಟೈಪ್ ಮಾಡಿ ಹಾಕಿದ್ದು ಬೇರೆ ಹಳೆ ಹಾಡಿದ್ರೆ ಹಾಕಿಯಾ ಸುನಿಲ್ ಅವರೇ ನನಗೆ ಹೊಸತು ಬರುವುದಿಲ್ಲವ ಮತ್ತೆ ಎಂತ ಗೊತ್ತುಂಟಾ ತುಳುವಿದು ಕಡಿಮೆ ಬರ್ತದೆ ನಾನು ಕಲೀಲಿಕ್ಕೆ ಹೋಗಲಿಲ್ಲ ತುಳಿದು ದಕ್ಕನ್ ಅವ ಮೊಕ್ಕಲ್ಲಂದೆ ಲ್ಯಾಕ್ಮೆ ದಕ್ಕಲ್ಲ ಹೊಲ್ಸು ಮಾತ ಉಲ್ಲೇಡ ದಾಯಗ್ ಪೊಲೀಸ್ ಮಾತ ಉಲ್ಲೇಡ ದಾಯಗ್ ಪನ್ಪುಂಡು ಬಂದಾರಕ್ಕ ಅಂದಿ ಯಾರು ಪೊಲೀಸ್ಗೆ ದಿ ಅಂಡ್ ಪೊಲೀಸ್ಗೆ ಮಾರ್ರೆ ಪಣ್ಣತೆ ಯಾರು ಗೋವಾದ ಪೊಲೀಸಂದು ಯಾನ್ ಏರೊಟ್ಟಿಗೆಲ್ಲ ಇಜ್ಜಿ ಬಂದ ಮಂದಾರ ಯು ವೆಲ್ಕಮ್ ಗೋವಾ ಪೊಲೀಸ್ ಸ್ಟೇಷನ್ ಮಂದಾರ ಯು ವೆಲ್ಕಮ್ಗೆ ಇದು ಒಂದು ದಿ ಅಂಡ್ ಕಿರಣ ಹೆಂಗ್ ಕಂಚಪ್ನ ಐಗೊಂಜಿ ಕಿರೀಟ ಕೊಡ್ದೀತೀರ್ ಮಾರೆ ದಿ ಎಂಡ್ಗ್ ರಾಜೇಶ್ ಇಲ್ಲ ಮಸ್ತ್ ವಿಡಿಯೋ ತುತ್ತ ಸಂಗೀತಕ್ಕ ಪನೊಂದುಲ್ಲೇರು ಅಂದಂದು ತೂಯರ ಬಾರಿ ತೂತಾರು ಆರೊಂದಿ ಕುಡ್ಡ ಪೋಯರಿಯೇ ಏಮಂತ ಬರ್ಪುಂಡ 10 ಗಂಟೆಗೆ ಬಲೆ ಏಮಂತ ಪನೊಂದುಲ್ಲೇರು ಲೈವ್ಗೆ ಪೋಚಿ ಪೊಲೀಸ್ ಉಂಡು ಎಡ್ಡೆ ಜೋಡಿ ಸಂಗೀತಕ್ಕ ಈರ್ನಲ್ಲ ರಾಜೇಶ್ ಬ್ರೋನಲ್ಲ ಹಂದಿ ಎಡ್ಡೆ ಜೋಡಿ ಎಂದು ಸರಿ ಅರೆಗಂಡತೆ ಪಂಡ ಯಾನ್ ಕಪ್ಪುಣ ಆರ್ ಬೋಲ್ದತೆ ಯಾನ್ ಕಪ್ಪಣಲ್ಲ ಆರು ಒಪ್ಪಿದಿರ್ ಮಾರ್ರೆ ನಾನು ಅವೇ ಮಲ್ಲೊಂಜಿ ಬರ್ಪುನ ಇಜ್ಜಿ ಪನೊಂದುಲ್ಲೆ ತೂಕ ಏನನ್ನೆತ್ತ ಆಯನ ಮಂಡೆ ತಿಪ್ಪಿ ತೂಕ ಏನಲ್ಲೆತ್ತಿ ಅಲ್ಲಿ ಇರಲ್ಲೆತ್ತಿ ಇರ್ ಪಾತಿಲ್ಲ ನಾನು ಇರ್ ಬುಡಚ್ಚಿ ಮಂದಾರ ಸಿಸ್ ನನ್ನ ಪಾತೆಲ್ಲ ಇರ ಇಂಗ್ಲೀಷ್ ಪಾತೇನು ಯಾನ್ ಅಕ್ಕಡ ಮಾತ ಪಾತೇನು ಬೊಕ್ಕ ಏರೊಟ್ಟಿಗೆ ಇಲ್ಲ ಇಜ್ಜಿ ಏರಕ್ಕಡ ಎಂಡ ಪಾತೆಲ್ಲೆ द एंड हाय द एंड मंदारा सिस आप हाय बोल रही है आप मंदारा सिस से बात कीजिए मुझे तो इंग्लिश नहीं आता है मंदारा सिस को आता है इंग्लिश और रंजित को आता है हेमंत को भी इंग्लिश आता है ಅವೇ ಕಪ್ಪು ಬೋಲ್ದು ಪೊಕ್ಕಡೆ ಅಕ್ಕ ಗುಣ ನಡತೆ ತೂದು 6 ಮದಿಮೆ ಆತೀನಿ ಅಂದು ಶುರು ಆಡಿ ಏಮಂತನ ದ ಎಂಡ್ 9 ಮೈ ಚಾನಲ್ ಕೋ ಗಿಫ್ಟ್ ಪ್ಲೀಸ್ ದಿ ಎಂಡ್ ಮೈ ಚಾನಲ್ ಕೋ ಗಿಫ್ಟ್ ಪ್ಲೀಸ್ ಎಂಡ್ ಉಂಡಜ್ಜ ಗೊತ್ತಿಜ್ಜಿ ಮಾರ ಎಂಡ್ ಪೋಣ ಅಂದ್ ಡೌಟ್ ಇಂಕ್ ಎಂಡ್ ಕೋಡೆಲ್ಲ ಲಾಸ್ಟ್ ಎಂಡ್ ಮುಟ್ಟ ಎತ್ತಂಡು ಇನಿ ಗೊತ್ತಿಜ್ಜಿ ಇಂಕ್ ಅತೆ ಕ್ರಾಷ್ಟ ಸಿಸ್ ಕೋಡೆಲ್ಲ ಎಂಡ್ ಮುಟ್ಟ ಎತ್ತಂಡು ಈ ಉಂಡತೆ ವೈಟ್ ದಾಕುಲುಂಡತೆ ಒಂತೆ ಪೊರ್ತು ಒಂಚೂರು ಜನನ್ ಲೆಪ್ ಡೌನ್ ಮಾರೆ ಪಕ್ಕ ಜನನ್ ಪೂರ ಪತ ಓಪಿರು ಓಡೆ ಪತ ಓಪಿರು ಗೊತ್ತಿಜ್ಜಿ ಪಕ್ಕ ಇಜ್ಜಿ ಜನ ಇಜ್ಜೇರು ಅಕ್ಕ ಮಲ್ಲಡಕ್ಕ ಎಂಕಿ ಈರು ಉಲ್ಲರತ ಹೆಲ್ಪ್ಗು ಉಳ್ಳಲ್ಲ ಎಂಕುಲುಲ್ಲ ಮಂದಾರಕ್ಕ ಮಾತ್ರ ತೋಜುನಾಯಗು ಏಮಂತ ಎಂಡ್ ಉಂಡೆ ಅತ್ತಿ ತೋಜೋಡು ಇಜ್ಜಿ ಎಂಡ್ ಪೋಂಡು ತೋಜೋಡು ಆಗ ಚಾನಲ್ ಇಜ್ಜಾತ ಅಂದಿ ಮಂದರ್ಸಿ ಸೀರ್ ಪಾತಿರ್ಲಿ ಚಾನಲ್ ಇಜ್ಜ ನಮಗೆ ಇಂಪಾರ್ಟೆಂಟ್ ಬೋರ್ಡ್ ಪನ್ನೆ ತೀರಿ ಉತ್ತರ ಕನ್ನಡದ ಆಯ್ತು ಓಜೋಡಾವೆ ಪಾತಿರ್ಲಿ ಇರ್ತುಕ ನಿಗುಲು ರಡ್ಡು ಜನ ಏಷ್ಯಾ ಖಂಡದ ನಂಬರ್ 1 ಜೋಡಿ ಆವೋಡು ಸಂಗೀತ ದುರ್ಗಕ್ಕನ ನಂಬರ್ ಇಜ್ಜಿ ಎಂಕ್ ದುರ್ಗಕ್ಕಗು ಎಂಜಿನಿಕ್ ನಂಬರ್ ಕಜಿಪ್ಪುಗ ನಂಬರ್ ನಾನ ನೈಟ್ ಲೈವ್ ಉಂಡೆ ಇನ್ನ ಸಂಗತಿ ಬೇ ನೈಟ್ ಲೈವ್ ಇಜ್ಜಿ ನೈಟ್ ಲೈವ್ ಮಂದರ ಸಿಸ್ನ ಲೈವ್ ಏನು ನೈಟ್ ಲೈವ್ ಎಂಕುಲು ಮಂದರ ಸಿಸ್ನ ಲೈವ್ ಬೋಪಿನ್ ಎಂಕುಲು ನೈಟ್ ಲೈವ್ ಮಲ್ಪುಜ ಯಾನ್ ಮಲ್ತರೆ ಮ್ಯೂಟ್ ಲೈವ್ ಮಲ್ಪೆ ಕೊಡ್ತುಂಡ ನಿಕುಲ್ ಪುರ ಬತ್ತು ಸಪೋರ್ಟ್ ಮಲ್ಪೆ ಯಾನ್ ಉಲ್ಲೆ ಮತ್ತೆ 10 ಗಂಟೆ ಬಲೆ ಲೈವ್ ಉಂಡು ಏಮುಂದಿ ರಂಜಿತ್ ಮಂದರ ಸಿಸ್ನ ಲೈವ್ ಉಂಡು ಫಸ್ಟ್ ಬರೋದಿತ್ತಾರೆ ಇತ್ತೆ ಬರ್ಪಿನಿ ಇಜ್ಜಿ ನಿಕುಲ್ ಪುರ ಏರ್ಲ ಮಂದರ ಸಿಸ್ನ ಲೈವ್ಗು ವಿಶ್ವದ ಪ್ರಸಿದ್ಧ ಜೋಡಿ ಸಂಗೀತ ರಾಜೇಶ್ ಜೋಡಿ ಅಂದಂದು ನಂಬಿಕೆ ಪಂಡಿನ
ನಮ್ ನಂಬಿಕೆ ಪಂಡಿನಿ ದುರ್ಗಾ ಸಿಸ್ ಏರೆಗೆ ನಂಬಿಕೆ ಪನ್ನಿ ನಂಬಿಕೆ ಇಜ್ಜಿ ದುರ್ಗಾ ಅಕ್ಕಗ್ ಅಂದಿಗೆ ನಂಬಿಕೆ ಇಜ್ಜಿ ಎಂಕ್ ದುರ್ಗಾ ಎಂಕ್ ಸಪೋರ್ಟ್ ಕೊರ್ಪೇರು ಅವೇಕ್ ಯಾನು ಕೊರ್ಪೆ ಪನೊಂದು ನೆಕ್ಸ್ಟ್ ಮೈ ಸುರತ್ಕಲ್ ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಓಕೆ 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 ವೆಲ್ಕಮ್ ವೆಲ್ಕಮ್ ದಿ ಎಂಡ್ ಇನ್ವೆಸ್ಟಿಗೇಷನ್ ಬರ್ಪೇರಿಗೆ ಬರಡು ನಮ್ಮ ದಾಲ ಮಲ್ದು ಜತೆ ಎಂತ ಅದೇ ಪಕ್ಕದ ಯಾವ್ದು ದುರ್ಗಾ ಅಕ್ಕಡ ಪಾತಿರ್ನಿ ನಾನು ದಾಳ ಪಾತಿರುಡು ಮಾರೆ ಏಮಂತ ಈರ್ ಬರೋಡು ಬತ್ತಿಜಿರ ಮೂಲೆ ಎಂಕ್ ಒಂದು ಚಾಟ್ ರೇಟ್ ತಿಕ್ಕು ಜತ ಮಾರ್ರೆ ಈರ್ ಬತ್ತದ ಪೋಪುನ ಬರ್ಪುನ ಮೆಸೇಜ್ ಪಂಡ ಮಾತ್ರ ಚಾಟ್ ರೇಟ್ ಬರ್ಪಿನ ಮೂಲು मेरा पास गिफ्ट देने के लिए पैसा नहीं है आप पैसा मत दे गिफ्ट दीजिए आप इधर सब दीजिए పోలీస్ మత ఇజ్జి పాతిరుని పనందులేరు పోలీస్ మత ఇజ్జి ఏమంత ది అండ్ పోలీస్ ಮಾರ್ರೆ ಯಾನ್ ಏರೊಟ್ಟಿಗೆಲ್ಲ ಇಜ್ಜಿ ಪೊಲೀಸ್ ಆ ಏರೊಟ್ಟಿಗೆ ಇಜ್ಜಿರು ಸಂಗೀತಕ್ಕ ಈರಾವು ಪೂರ ತೂಪರತ್ತ ಇದಲ್ಲ ಇವಾಗ ಯಾನು ಪೋಪುಜಿ ಪಂದೀರು ಹುಷಾರು ಸಂಗೀತಕ್ಕ ಅವಲ ಕೂಡ ಕೇನೋರ್ದ ಆಯಗ ಪೋಪುಜಾರ್ ಪಂದು ಎಡ್ಡೆ ಅವು ಪೂರ ಸಂಗೀತಕ್ಕ ಎಂಚಿನಿ ಸಂಗೀತಕ್ಕ ಈರು ಅವು ಪೂರ ತೂಪರತ್ತೆ ಇತ್ತೆ ಏರ್ನಲ್ಲ ಇವಾಗ ಯಾನು ಪೋಪುಜಿ ಪಂದು ಈರು ಹುಷಾರು ಸಂಗೀತಕ್ಕ ಅವಳ ಕೂಡ ಏನು ವರ್ದ ಆಯ್ಗು ಪೋಪು ಜರ ಬಂದು ಹೆಡ್ಡೆಯೇ ಅವು ಸಂಗೀತಕ್ಕ ಅಂದು ಕೇನು వచ్చే ಪಕ್ಕ ಮಂದಾರ ಸಿಸ್ನೆಲ್ಲ ಇವಾಗ ಈರು ಫಸ್ಟಿಗೆ ಸಪೋರ್ಟ್ ಮಾಡ್ದಿತ್ತಾರೆ ನೀವು ಕೊಡಿ ತೆಜ್ಜಿರಿ ಇಲ್ಲ ಹೊರ ಬತ್ತೆ ಅವೇ ದುರ್ಗಾ ಸಿಸ್ ಏಪಯೇ ದಾದಿ ಶಾಂತ ಸಿಸ್ ಬಾಯ್ ಪಂದೆ ಬಾಯ್ ಏಮಂತ್ ಬಾಯ್ ಸೆಲೆಕ್ಟ್ ಲೈವ್ ಸಂಗೀತಕ್ಕ ಇತ್ತೆ ಅಂದ ಏಮಂತ್ ಪೊಲೀಸ್ ಸ್ಟೇಷನ್ ಓಕೆ गोवा हेमंत गोवा बर्पे हेमंत तुम जाओगे ना गोवा पोलिस स्टेशन हेमंत ಬರ್ತಾನೆ ಅವನಿಗೆ ಹಿಂದಿ ಬರುವುದಿಲ್ಲವಾ ಯಾನ್ ಇಜ್ಜಿ ಏರ್ನೊಟ್ಟಿಗೆಲ್ಲ ದುರ್ಗಕ್ಕ ಬೊಡ್ಚಿ ಪೋಲೆ ಹೇಮಂತ್ ಲೆಪ್ಪುಂಡು ಅವು ದಿ ಎಂಡ್ ಲೆಪ್ಪುಂಡು ಪೋಲೆ ಎಡ್ಡಾಪುಂಡು ದಿ ಎಂಡ್ ಪೊಲೀಸ್ಗೆ ತಾ ಯು ಗುಡ್ ನೇಮ್ ಪ್ಲೀಸ್ You good name good day. My name Sangeeta Rajesh. Mandara Kannada Gyan Nana Popuji. Daye Sashikant. Me ಏರು ಪೊಲೀಸ್ ಸ್ಟೇಷನ್ ಲೆಪ್ಪುನು ಅಂದಿ ಎಂಕು ಗೊತ್ತ ಕಮ್ಮಿ ಪಂದು ಪನೊಂದು ಬರ್ಪೇರು ಆಯ್ಕೆ ಯಾನ್ ಏನ ಲೆಪ್ಪುಜಿ ಯಾನ್ ಅಕ್ಕಡ ಪಾತೇರ್ನು ಮನದಲ್ಲೇರು ಒಂಜಿ ಈರ್ನ ಒಂಜಿ ನವೀನ್ ಬ್ರೋಣ ಒಂಜಿ ಸಂಗೀತಕ್ಕನ ಪ್ರೀತಿನ ಡೈಲಿ ಇಜ್ಜಿ ಬೊಕ್ಕ ಒಂಜಿ ಮಹೇಶ್ ಭೂಪತಿನ ಲೈವ್ ಸಂಗೀತ ಇತಿನ ಲೆಕ್ಕದ ಲೈವ್ ಮಾರ್ರೆ ಐಕ್ರ ಲೆಕ್ಕದಿತ್ತಾರೆ ಈರ್ ಎನ್ನೆಕಿನಿ ಬತ್ತೀನಿ ಮುರದಿಂಚಿ ಜಾಬ್ ಸೆಂಟೀರ್ ಮುರದಿಂಚಿ ನಜೀರ್ ಬುರ್ದುಜಿ ಓಕೆ ಗುಡ್ ನೇಮ್ ಯುವರ್ ನೇಮ್ ವಾಟ್ ಇಸ್ ಯುವರ್ ನೇಮ್ ದಿ एंड आपका नाम बताओ दी एंड ಪೊಲೀಸ್ ಮಾತ ಉಳ್ಳೇರು ಎರೊಟ್ಟಿಗೆ ಏರು ಒಟ್ಟಿಗೆಲ್ಲ ಇಜ್ಜಿ ಯಾನು ಮೈ ಟೈಮ್ ಪಾಸ್ ಓಕೆ 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 ಯು ಟೈಮ್ ಪಾಸ್ ಐ ಟೈಮ್ ಪಾಸ್ ಅವು ಚೂರು ಗರ್ವ ಪನೊಂದು ಎರೆ ಗರ್ವ ಸರ್ವಪಳ್ಳಿ ರಾಧಾಕೃಷ್ಣನ್ ಯಾನ್ ಅಕ್ಕಡ ಪಾತೇರ್ನು ಬೊಕ್ಕ ಏರ್ಲೆ ಇಜ್ಜಿ ಪೊಲೀಸ್ ಮಾತದಾದ ಪತ್ತಿನ ಕುಳಿ ಅವು ಬೇತೆ ಎಂಕ್ ಬರ್ಚಿ ದುರ್ಗಾ ಈರ್ ಬರ್ಪಾರ ಯಾನ್ ಬರ್ಪೆ ಅಡೆಗಿ ಅವು ಯಾನ್ ಬರ್ಪೆ ಮಂದರ್ಸಿಸ್ ನಾನು ಬರ್ತೇನೆ ಯಾನ್ ನಿಮ್ಮ ರೀಲ್ಸ್ ಇದು ಫ್ಯಾನ್ ಯಾನ್ ಇರ್ನ ಮಲ್ಲ ಬಿಗ್ ಫ್ಯಾನ್ ಯಾನ್ ಇರ್ನ ರೀಲ್ಸ್ದ ಮೈ ನೇಮ್ ಅಸ್ಲೆ ಬೈ ACP ಓಕೆ ತೂಲೆ ಮಾರ್ರೆ ಒಂಜಿ ಏರಲ್ಲ ಸರ್ಚ್ ಮಲ್ಪಲೆ ಅವು ಗೋವಾದ ACP ಏರನ್ ತೂಲೆ ಪೋದು ಫಸ್ಟ್ ತೂಲೆ ರಂಜಿತ್ ವರ ಸರ್ಚ್ ಬಲ್ದು ಬಲ್ಲಿ ಇರೇ ಪೂರ ಗೊತ್ತುಂಡದ ರಸ ಪ್ರಶ್ನೆ ಪುರ ಗೋವಾದ ACP ಏರ್ ತೂಲೆ ಫಸ್ಟ್ ಮಂದಾರ ಅಕ್ಕ ತೂಲೆ ಎಂಕ ಪನ್ಪುನು ತುಳುವನಾಡದ ಸಿರಿ ಚಾವಡಿಡು ಕೊಡಿ ಮಡಲ ಅಡಿಟ್ಟು ಸಿರಿ ಚಾವಡಿಡು ಕೊಡಿ ಅಡಿಪಿನಗರ ಯಾನ್ ಬಂದ್ಬಿಟ್ಟಲೆ ತುಳುವ ನಾಡದ ಸಿರಿ ಚಾವಡಿಡು
ವಡಿಡು ಪೊರಿ ಮಡಲ ಕೊಡಿಯಡಿಟ್ಟು ಬಂಗಾರ ಸಿಂಗಾರ ಮತ್ತೊಂದು ಪೋನಗ ಹೋಗೋ ನೋಡು ಮಾಯೊಡೆ ಸಿರಿ. ಓನು ಮೆಸೇಜ್ ಪೂರ ಓಡೆ ಫೋನ್ ಮಾರ್ರೆ ಡಿಲೀಟ್ ಮಾಡ್ತಾರೆ. ದಾಯಿ ಡಿಲೀಟ್ ಮಾಡ್ತೀನಿ ಏನ್ ಬನ್ನಿ ಅವ ಪದ್ಯ ಬನ್ನಿ ಏನ್ ತುಳುವ ನಾಡದ ಸಿರಿ ಚಾವಡಿಡು ಪೊದಿ ಮಡಲ ಕೊಡಿಯಡಿಟ್ಟು ಬಂಗಾರ ಸಿಂಗಾರ ಮತ್ತೊಂದು ಪೋನಗ ಓಕೊನೊಡೆ ಮಾಯೊಡೆ ಸಿರಿ. ಯಾನ್ ಏರೊಟ್ಟಿಗೆಲೆ ಇಜ್ಜಿ ಶಶಿ ಯಾನ್ ಒರಾಲ ಬಲೆ ಬಲೆ ಪಂತಜಿ ಪೊಕ್ಕಡೆ ಬರ್ಪುಜಿ ದಾದೇಗ ಪನ್ಪಿನ್ಲೆತ್ತನೆ ಮಂದಾರ ಸಿಸ್ಸು ಅಂಜಿ ನೆಟ್ಟುಲ ತುಲೆಗೆ ಆರು ಕುಸಾಲಿ ಬತ್ತೇರು ಮಂದಾರ ಸಿಸ್ಸು ಎನ್ನ ಅಕ್ಕಡ ಪಾತಿರ್ನಿ ಯಾನ್ ಮಾತೇನ ಅಯ್ಯೋ ಏಮಂತ ಈರು ಬರ್ಪುನತೆ ಎನ್ನ ಲೈವ್ಗು ಮಂದಾರಕ್ಕ ಓಕೆ ಯು ಸರ್ಚ್ ಓಕೆ ಏನೆಕ್ ಬರ್ಪುಣಿ ತುಳು ಎಸ್ ಸರ್ಚ್ ಅವ್ರು ಅಂಜಿತ್ತು ಸರ್ಚ್ ಮಾಡ್ತಾರೆ ಪೋಯಿರು ಬರ್ಪೇರಿತ್ತು ಒಕ್ಕ ದಾದ ಪೊಲೀಸ್ ಮಾತ ಬ್ಲ್ಯಾಕ್ ಮಲ್ಪುಣ ಆ್ಯಪ್ ಡಿಲೀಟ್ ದಾಯ ಮಲ್ಪುಣಿ ಹೇಮಂತ್. ಓಕೆ ತಪ್ಪುಗೆ ಪುಗೆರೆ ಇದೆ ಸಮೋಸಕ್ಕೆ ಮಸಾಲ ಇಲ್ಲ ಅಂತ ಹೇಳಿದೆ. ಓ ಮಂದಾರ ನಮಸ್ತೆ ದಿ ಆ್ಯಂಡ್ ಓಕೆ ಯು ಸರ್ಚ್ ಓಕೆ ಸರ್ಚ್ ದಾ ಎಂಡ್ ದಾಲ ಇಜ್ಜಿ ಸ್ವಾಭಿಮಾನ ಹೆಣ್ಣು ಮಗಳು ಮಾರ್ರೆ ಯಾನ್ ನಟ್ಟುಜಿ ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ ಹೊರಗೆ ಸಾಧನೆ ಒಳಗೆ ವೇದನೆ ಇಳಿದು ಬಾಬಾರೆ. ಸಿಂಪಲ್ ಒಂಜಿ ಅವು ಮಂದಾರ ಲೈವ್ ಆರು 5 ನಿಮಿಷ ಬರ್ಪಿನಿ ಸಿಂಪಲ್ 5 ನಿಮಿಷ ಬರ್ಪಿನಿ ಬಕ್ಕ ಇಜ್ಜಿರಾರು 10 ಇಂಚಿ ಸಿಂಪಲ್ ಮಂದಾರವೇ ಅರಳುತ್ತಿದೆ ಅವ ಸುಮ್ಮ ಸಿಸ್ವಾನದಲ್ಲೇರು ಒಂದು ಏರ ಡೈಲಾಗಿಯೇ ಒಂದು ರಂಜಿನ ಡೈಲಾಗ್ ಸುಮಸೀಸ್ ಪನದುಲ್ಲೇರು ಸುಮಾ ಪನದುಲ್ಲೇರು ಬೇ ನಮಸ್ತೆ ಪನದುಲ್ಲೇರು ದುರ್ಗಾ ಅಕ್ಕನ ಲೈವ್ ಪೊಲೀಸ್ ಮಾತ ಉಂಡು ಡಿಲೀಟ್ ಮಲ್ಪುನ ದಾಯ ಡಿಲೀಟ್ ಮಲ್ಪುನು ಪೊಲೀಸ್ ಉಪ್ಪಡವಳು ಪೊಲೀಸಲ್ಲಿ ಲೇಯ್ದಿನಿ ಎಂಕುಲು ಪೊಲೀಸಲ್ಲಿ ಲೇಯ್ದಿನಿ ಯಾನ್ ದಾದ ಮಲ್ತೆ ಮಂದಾರ ಅಕ್ಕ ಈರು ಲೆತ್ತರು ಇನ್ನು ಯಾನ್ ಪಂಡೆನಾ ಪನದು ಇದು ಪೆಟ್ಟ ಪುಣ ಮಾಡ್ರೆ ಕುಸಲ್ ಡುಪ್ಪುಲೆ ಲೈವ್ ಬತ್ತಿ నాకు ಲೈಕ್ ಕೊರ್ನೆ ಪೂಜಾರಿ ಪೊಣ್ಣು ಮಗಳು ಪನದುಲ್ಲೇರು जीना यहाँ मरना यहाँ इसकी सिवा जाना कहाँ दी एंड फोन आंदती ओ माय गॉड गुड बाय ओके गुड बाय ಬೇಲೆ ಏರು ಸುರತ್ಕಲ್ ಅಜ್ಜೇರ್ ಬಾರ್ಪಿನ ಓ ಪಿಂಕಿ ಮಾಮಿ ಅಂದಿಯೇ ಬೇಲೆ ಉಂಡ ತೀರೆಗೆ ಹೆಂಗೆ ಗೊತ್ತೇ ಜಾತಿ ಬೇಡ ಬಿಡಿ ಹೌದು ಜಾತಿ ಬೇಡ ಬಿಡಿ ಯಾವುಜೇ ಲೈಕ್ ಕೊರ್ನ ಯಾವೇ ಲೈಕ್ ಕೊಡ್ತಾರೆ ಮಸ್ತ್ ಖುಷಿ ಅಂಡ್ ಲೈಕ್ ಕೊರಿಯರತ್ತೆ ಇರು ಬಕ್ಕ ಬರ್ಪುಜಿ ದಾದೇಕ ಪನ್ಪಿನಿ ಗುರು ಬತ್ತೀರಾ ಸುಮಕ್ಕ ನಮಸ್ಕಾರ ಪನದುಲ್ಲೇರು ಆರು ಓಲೇರು ಸುನೀಲ್ ಓಲೇರು ಪದ್ಯ ಪಾಡ್ದಿನಾರು ಪೋಯರಾ ಸುಮಕ್ಕ ನಮಸ್ತೆ ಪವಿ ಅಕ್ಕ ನಮಸ್ತೆ ಪನ್ಪೇರು ಮಾತೆಲ್ಲ ನಮಸ್ತೆ ಪಂಡೆ ಒಂಜೇ ಒಂದೆಟ್ಟು ನಮಸ್ತೆ ಓ ಅಲ ಜುಲಾಬ್ ಬತ್ತಲು ಈ ಅಂಜಿ ಪದ್ಯ ಬನ್ನಿ ಜುಲಾಬ್ ಸುರಾಪಿನಿ ಸುಮಗುಂಡು ಓಕೆ ಸುಮಕ್ಕ ಯಾನ್ ಇಜ್ಜಿನನ ದಾನೆ ಒಡೆವ ಬರೆಯಮಂತ ಅಂಚ ಪಂಡ್ರೆ ಬಲ್ಲಿ ಆನಿಜ್ಜಿ ಆನ್ ಪೋಪುನು ಎನ್ನ ನೆಟ್ಟು ಕಾಲಿ ಅಪುರ ಪಂಡ್ರೆಲ್ಲಿ ಇರೆ ಮಕ್ಕ ನಲ್ಪೇರು ಮಾತೆಲ್ಲ ಯಾಲ ಮಕ್ಕ ನಲ್ಪೇರು ಪವಿ ಅಕ್ಕ ಕವನ ಪನ್ಲೆ ಆ ಪವಿ ಅಕ್ಕ ಕವನ ಪನ್ಪೇರಿ ಎಂಕೊಂಜಿ ಕವನಲ ಬರ್ಪುಜಿ ಕರ್ಮದ ಯಾನು ಪದ್ಯಾನೆಲ್ಲ ಪನ್ಪೆ ಪದ್ಯ ಬೊಚ್ಚತೆ ನಿಕ್ಲಿ ಪದ್ಯ ಪಂಡ ದೀ ಅಂಡಿತ್ತೆ ಬಲಿಪ್ಪೆ ತಿಳಿ ಪದ್ಯ ಕೊಂಜಿ ಪದ್ಯ ಪಂಡ ದೀ ಅಂಡ್ ಬಲಿಪ್ಪೆ ಮರುಭೂಮಿ ಪಿರದೆಪ್ಪು ಬೆಬನೊಂದುಲ್ಲೆ ಏರವು ಯಾನ ಲೈಕ್ ಕೊರಿಯ ಓಲ ಪದ್ಯ ಪಂಡ ಲೈಕ್ ಪಿರದೆಪ್ಪ ಅಂಚ ಮಲ್ಪರೆಜ್ಜಿ ಪವಿ ಅಕ್ಕ ಎಂಚ ಉಲ್ಲಾರು ಈರು ಒಟ್ಟಿಗೆ
ಪೊಲೀಸ್ ಉಂಡು ಅಂದಂದು ಗುರು ಇನಿಲ ಕವನ ಮೂಡ ಸಂಗೀತ ಅಕ್ಕ ಅಶೋಕ್ ಕುಮಾರಿ ACP ಅಕ್ಕ ಬಕ್ ಅಲೋಕ್ ಕುಮಾರ ಅಲೋಕ್ ಕುಮಾರ್ ಒಂದು ಏರು ಅಸ್ಲೆ ಬೈಗೆ ಅವತ್ತ ಜನ ಪಾತೇರ್ನೆ ಇಜ್ಜಿ ಏರೊಟ್ಟಿಗೆಲ ಪವಿ ಅಕ್ಕ ಅಪನದಲ್ಲಿ ಮೊನ್ನೆ ಒಬ್ರು ಬೇಲೆ ಇಜ್ಜದಿನ ಆಚಾರಿ ಪಂಡನ ಒರ್ತಿ ಸುಳ್ಯದಲೆಗೆ ಸಮಾನ ಎರಡೆಗೆ ಗೊತ್ತು ಅಂದ ಔಟ್ ಒಂದಿಟ್ಟು ಉಂಡತಿ ಬಾರಿ ಒಂದಿಟ್ಟು ಉಂಡತೆ ಅವು ಈ ಕಾಪುನಿ ಅತ್ತೆ ಏರಿ ಕೋಲ ಕಂಬುಲ ನಾಗತಂಬಿಡ ಅಂಕ ಆಯಣದ ಬೂಡು ತಾರೆ ಬಾಲೆ ಫಲದಿಂಜಿ ಉರ್ಕರ್ನ ಮದಿಮಾಲೆ ಸರ್ಪದ ನಾಡ ಅಂದಂದು ಗುರು ನಮಸ್ತೆ ಪನದ ಸುಮಾ ಸಿಸ್ಸಿ ಯಾನ ಅಲ್ವಾ ಪೋದು ಮಲ್ಲ ಕಮೆಂಟ್ಸ್ ಪಾಡ್ದು ಬೈದೆಯೇ ಯಾನು ಇಲ್ಲ ಪೋದು ಕಮೆಂಟ್ಸ್ ಬರ್ದ ಬೈದಾರ ಅವು ಚಿಂತು ಸುಳ್ಳೆನ ಅಮ್ಮತೆ ಪಂತೀನಿ ಅಂಚ ಸುಮಕ್ಕ ಯಾನು ಎನ್ನ ಜಾತಿ ಪನ್ನಿ ಸುಮಕ್ಕ ಮಾಮಿ ಬೇ ದಾದ ಮುಖ್ಯರೇ ಕೆಲವೊಂದು ಲೇರು ಜನ ಸುಮಾರು ಧರ್ಮಸ್ಥಳ ಇನ್ವೆಸ್ಟಿಗೇಷನ್ ಓಕೆ ಯು ಗೋ ಧರ್ಮಸ್ಥಳ ಮಂದಾರ ಅಕ್ಕ ಈಡ ಕೋಪಾವೆ ಎಂಕ್ ಬೇಜಾರಾಂಡು ದುರ್ಗಕ್ಕ ಎಂಕ್ ಪೊಲೀಸ್ಡ ಪನ್ನಿ ಯಾನ್ ಪಂತಜಿ ಮಂತ್ ಪೊಲೀಸ್ ಬೈದಿನಿಡೆ ಪೊಲೀಸ್ ಲೈವ್ಗೆ ಬೈದಿನಿ ಯಾರು ಪೊಲೀಸ್ 90 ಬೈದಿನ 10 ಯಾನ್ ಶಾಲೆಡ್ ಮುಕ್ಕಿ ತರಕಾರಿ ಸಾಂಬಾರ್ ಅಂದು ಪನದಲ್ಲೇರು ಅನಿಲ್ ಅವ್ರು ಬಂದ್ರು ಹಾಯ್ ಅನಿಲ್ ವೆಲ್ಕಮ್ ಏರು ಮಾರ್ರೆ ಅವು ಫೇಸ್ಬುಕ್ ಉಂಡಿ ಐತ ವಿಷಯ ಪೂರ ಯಾನ್ ಚಾನಲ್ದಾಗ ಸಪೋರ್ಟ್ ಪಾಡ್ದೀನಿ ಆಯಕ್ಕ ಊಟ ಆಗಿದೆ ಅನಿಲ್ ನಿಮ್ದಾಯ್ತಾ ಒಲಿತು ಮಾಡು ಮನುಜ ನೀನಿರೋದು 3 ದಿವಸ ಅವರ್ ಪೂಜೆ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಆಯ್ತಾ ಸಾಂಗ್ದ ಲಿರಿಕ್ಸ್ ಪಾಡ್ರಿ ಉಸಿರು ಇರುವವರೆಗೂ ನಿನ್ನ ಹೆಸರು ಹೇಳುತ್ತಾರ ಆತೆ ಬರ್ಪಿನಿ ಎಂಕ್ ಐದು ಬಕ್ಕ ಬರ್ಪುಜಿ ಐದು ಬಕ್ಕ ನಿಕುಲು ಪಾಡ್ನ ಪನ್ಪೆ ದುರ್ಗ ದಯಬೇಡ ಲಿರಿಕ್ಸ್ ಪಾಡ್ನ ಪನೊಳ್ಳಿ ಒಳಿತು ಮಾಡು ಮನಸ ನೀನಿರೋದು 3 ದಿವಸ ಉಸಿರು ಇರುವವರೆಗೂ ನಿನ್ನ ಹೆಸರು ಹೇಳುತ್ತಾರ ಬಕ ಅವನಿರದೆ ಕುಡಂಜಿಯೇ ಪಟ್ಟದ ಯಗುಲ ನಟ್ಟು ದಸ್ತಿ ದೇವೇರ ಪಂಪಿನಲ ಉಂಡುಂದು ನಂಬುಲಯ ನರಮಾನಿ ಅವು ಒಂದು ಪದ್ಯ ಅವನ ಹೇಮಂತ್ ಗುಡ್ ಬಾಯ್ ಮೈ ವರ್ಕ್ ಹೇಮಂತ್ ಈರ್ ಗುಡ್ ಬಾಯ್ಗೆ ఆయన ವರ್ಕ್ ಗೊತ್ತವನಿಗೆ ಹೇಮಂತ್ ಈರ್ ಗುಡ್ ಬಾಯ್ ಆತರಿಗೆ ఆయన ವರ್ಕ್ ಎಂಕ್ ಚಾ ಮಲ್ಪುನಾಗ ದುರ್ಗ ಅಚ್ಚ ಮನ್ಪುನ ಯಾನ್ ಅಚ್ಚಲ ಮಲ್ದಿಜಿ ಅಲ್ಲ ಮಲ್ದಿಜಿ ಮಾರ್ರೆ ಹೇಮಂತ್ ರೀಚಾರ್ಜ್ ಮಾಡಿ ಮನಸ್ಸು ನೀ ಇರೋದು 2 ದಿವಸ ಅಂದಂದು ಯಾನ್ ಕನ್ನಡದ ಕಮೆಂಟ್ಸ್ ಪಾಡ್ದೀನಿ ಕೆಲವು ತುಳುತು ಜನ ಯಾನ್ ಕನ್ನಡದ ಅಲ್ಪ ಅಂದು ಎಂಕ್ ತುಳುಟು ನೇರ್ತಿ ಈರು ದಾಯಿ ತುಳುತಕ್ಕಲ್ಲ ಕನ್ನಡ ಕಮೆಂಟ್ ಮಾಡ್ದೀನಿ ಮಕ್ಕಳ ನೆರದು ಕೊಲ್ಲುವ ನೆಟ್ ಇರುವವರೆಗೆ ರೀಚಾರ್ಜ್ ಮಾಡ್ತಾರೆ ಹೌದು ಅನಿಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಆ್ಯಪ್ ಡಿಲೀಟ್ ಈ ಹೇಮಂತ್ ನೆನಪೊಡಿ ಪೋನ ಅಂದ ಆ್ಯಪ್ ಡಿಲೀಟ್ ಶಶಿಕಾಂತ್ ಅಂತ ಹೇಳ್ತಾ ಇದ್ದಾರೆ ಅತಿ ಶಶಿಕಾಂತ್ ಎಂಕ ತಿಳಿಕೆ ಆಡ್ಬಿಡಿ ಪವಿಸಿ ಸೀರ್ ಬಂದಾಗ ಸಿಂಪಲ್ ಲೇಟ್ ತಿಳ್ತೀನಿ ಅಯ್ಯೋ ದೇವ ಪೀರ ನೆಡ್ತಾರ ತೀರು ಯಾನ್ ಆ್ಯಪ್ ಡಿಲೀಟ್ ಈ ಆ್ಯಪ್ ಡಿಲೀಟ್ ಆಯ್ಜಿ ಮಾರ್ರೆ ಎಂಚಿ ಕರ್ಮ ಮಾರ ಮಂದಾರ ಸುತ್ತಿನ ಅಡ್ಡೆ ಹಾಕ್ಬಿಡು எனக்கு தெரிஞ்சிருச்சாக்கா ಮಂದಾರಕ್ಕ ಇವತ್ತು ನನ್ನ ಚಾನಲ್ ವಿಡಿಯೋ ಹಾಕಿದೆ ನೋಡಿ ಮಂದಾರಕ್ಕ ಅಂತ ಹೇಳ್ತಾ ಇದ್ದಾರೆ ಅಂದಂದು ಮಂದಾರ ಯುಗೋ ಅಂತ ಹೇಳ್ತಾರೆ ಸುನಿಲ್ ಅವರೇ ಇದು ಪಡ್ಡಾಯಿ ಗಂಗೆಡ್ ಪೇರು ತಗೊಳ್ಳಿದೆ ನಾನು ಡ್ಯಾನ್ಸ್ ಮಾಡಿದ್ದೇನೆ ಇದಕ್ಕೆ ನನ್ನ ಚಾನಲಲ್ಲಿ ಡ್ಯಾನ್ಸ್ ಇದೆ ಇದರದ್ದು
ನಾವು 3 ಜನ ಡ್ಯಾನ್ಸ್ ಮಾಡಿದ್ದೇವೆ, ನಾನು, ನನ್ನ ಅತ್ತಿಗೆ, ನನ್ನ ತಂಗಿ. ನಮ್ಮದು ಮಹಿಳಾ ಸಮಿತಿದ್ದು ಪ್ರೋಗ್ರಾಮ್ ಇರುವಾಗ ನಾವು ಡ್ಯಾನ್ಸ್ ಮಾಡಿದ್ದು. ಮಾತ್ರ ನಾನು ಸ್ವಲ್ಪ ತೋರ ಇದ್ದೇನೆ ಆಯಿತಾ, ಅದರಲ್ಲಿ ಡ್ಯಾನ್ಸ್ ಮಾಡಿದೆ. ನೋಡಿ ನೀವು ನನ್ನ ವಿಡಿಯೋ ನೋಡಿ. ಯಾವಾಗ ಹಾಕಿದ್ದು ಗೊತ್ತುಂಟು ಅದು ಮಾರ್ಚಲ್ಲಿ ಉಂಟು ವಿಡಿಯೋ ಹಾಕಿದ್ದು ಆಯಿತಾ, ನೋಡಿ ಆಯಿತಾ. ಪಡ್ಡಾಯಿ ಗಂಗೇಡು ಪೇರದೋ ಕುಳಿ ಮುಡಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರದೋ ಕುಳಿ ಮುಡಾಯಿ ಬಾನೋಡು ಸಾರ ರಂಗೋಲಿ. ಕಡಲದ ಕರೆ ಬರಿಟದ ಪದಡಿತು ಐತ ಸಿಂಗಾರ ಪಾಡಲೇ. ಅವು ಚೂರು ಬರ್ಪು ಜಾತಿ ಬರ್ಪು ಅವು ನೆಟ್ ರಿಲಿಕ್ಸ್ ಸರಿ ಇಜ್ಜಿ ಬೊಕ್ಕ ದಾದ ಪೊಲೀಸ್ ಮಾತ ಬರ್ಪುನಗಲೇನು ಒಂತಾರ ಆಪುಜಿ ಅಮ್ಮಂತ ಪೋಪುನಗಲೆಲ್ಲ ಒಂತಾರ ಆಪುಜಿ ನಮಕ್ ಬರ್ಪುನಗಲೆಲ್ಲ ಒಂತಾರ ಆಪುಜಿ ಬರ್ಪಿನಗಳು ಬರೋಡೆ ಲೈಕ್ ಕೊರೋಡೆ ಅಂಚ ನಿಕ್ ದಾದಿಕ್ ಮರ್ಯಾದೆ ಅದಕ್ಕೆ ಪ್ರಸಂಗ ಬಂದು ಪೂರ ಹಾಕುಲಿ ಎಂಕ್ ನೆರ್ಪಿನಿ ಎಂಕ್ ತುಳು ಅರ್ಥ ಆಪುಜಿ ಓ ಅಂಚ ಇದು ತುಳು ಅರ್ಥ ಆಪುಜಿ ಬಂದಿರಿಗೆ ನೆರ್ಪಿನ ಅಂಚಿನ ಹುಡುಗಿರೇಕು. ಅಯ್ಯೋ ದೇವ ಅಂದ್ಯ ಸಿಂಪಲು ಮಂದರಕ್ಕ ಅಂಚ ಮನ್ಪೇರೆ ಬಲ್ಲಿ ಏರ್ಲ పోలీసుల పంపును ఏమంత ఎంగులు పోలీసుల పంతుజా పోలీసే బైదినిడి అది అండ్ కోడి ಬಿಸ್ನೆಸ್ ಮ್ಯಾನ್ ಪಂಡು ಇನಿ ಪೊಲೀಸ್ ಅದು ಬೈದು ನವದಾಲ ಮಲ್ಪರಾವ್ಜಿ. ನನಗೆ ಈ ಹಾಡು ಭಾಳ ಇಷ್ಟ. ಹೌದಾ ಸುನಿಲ್ ಅವರೇ? ಸುನಿಲ್ ಅವರೇ ನಾನು ಡ್ಯಾನ್ಸ್ ಮಾಡಿದ್ದೇನೆ ಆ ಹಾಡಿಗೆ. ಒಮ್ಮೆ ನೋಡಿ ಒಂದು ಲೈಕ್ ಕೊಡಿ ಮತ್ತೊಂದು ಕಮೆಂಟ್ ಹಾಕಿ ಆಯಿತಾ. ಮತ್ತೆ ಹುಡುಕಿ ಮತ್ತೆ ನಂದು ಲೈವ್ ಎಂಡ್ ಆದ ನಂತರ ಹುಡುಕಿ ಆಯಿತಾ. ಪಡ್ಡಾಯಿ ಗಂಗೇಡು ಪೇರದೋ ಕುಳಿ ಮುಡಾಯಿ ಬಾನುಡು ಸಾರ ರಂಗೋಲಿ. ಎರೆಗೆ ನೆರ್ನಿ ಮಂದಾರಕ್ಕ. ನನಗೆ ಈ ಹಾಡು ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದೆ. ನನಗೆ ಕೂಡ ಇಷ್ಟ ಅದು ಹಾಡು. ಮಂದಾರಕ್ಕ ಪೊಲೀಸ್ ಕೇಳಲಿ ಯಾನ್ ದಾಯಿಗ ಅಂಚ ಮನ್ಪೊಡೊಂದು ಎಂಚಿನ ಪೊಲೀಸ್ ಪೋಂಡು ಪೊಲೀಸ್ ಇತ್ತು ತುಲ ಎನ್ನ ಪದ್ಯಗೆ ಎಂದಿತ್ತು ಸ್ಟಾಪ್ ಪನ್ಪುಂಡು ಪೊಲೀಸ್ ಇತ್ತು ತುಲ ಯಾನ್ ಪದ್ಯ ಪನಿಪೆಡಿಗೆ ಐಕೆ ಸ್ಟಾಪ್ ಜವ್ ಸ್ಟಾಪ್ ಪನ್ಪುಂಡು ತೂಕೈತೆ ದುಂಬು ಪೋಪೆ ಅನ್ ಮೆಸೇಜನ್ನು. ಪ್ರಶಾಂತ್ ಅವ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದಾರೆ ಪ್ರಶಾಂತ್ ಅವ್ರೆ ವೆಲ್ಕಮ್. ಊಟ ಆಯ್ತಾ ನಿಮ್ದು? ಎಂತ ಸ್ಪೆಷಲ್ ಇವತ್ತು? ಯು ಸ್ಟಾಪ್ ಸಾಂಗ್ ಅಲ್ಲ ಯಾನ್ ಬನ್ನದು ಇತ್ತೆ ಪಣ್ಣದು ಬಾಯ್ದು ಇತ್ತು ಜಿ ಸ್ಟಾಪ್ ಸಾಂಗ್ ಬರ್ಪು ನಾವು ಐಕ್ ಸಾಂಗ್ ಎಡ್ಡೆ ಪುಜಿ ಪವಿ ಅಂತ ತಿಂತಂದ್ರೆ ಯಾನ್ ಬುಡ್ಪೆನಾ ಪೂರ ನೆಡ್ತೆ ಪೀರ ಬೊಕ್ಕ ಎಂಕ್ ತುಳು ಬರ್ಪುಣ್ ಬಂದ ಅಕ್ಲೆನದ ಅಮ್ಮಿ ಇಜ್ಜಿ ಇರ್ ಪಕ್ಕ ತುಳುಡಿ ನೆಡ್ತೋಡು ತಿಂದು ಏರವು ಏರ್ ತಿನ್ನಿ ಬೇಗ ದಾನೆ ಇತ್ತೆ ಸೋತು ಡ್ಯೂಟಿ ಇಜ್ಜ ಆಯಗ್ ಪನೊಂದುಲ್ಲೆ ಅವೇ ಆಯ್ ಪೊಲೀಸ್ ಪನ್ಪಿ ಡ್ಯೂಟಿ ಇಜ್ಜಿ ತೋಜು ರಜೆ ತೋಜೋಡಿನಿ ಅವು ಸುಮಸಿಸ್ ಪಂಡಿರತ್ತೆ ಅವು ವಿಡಿಯೋದ ಕಮೆಂಟ್ಸ್ಗ್ ಪನ ನಂದು ಎಗ್ಗಲ ಗೊತ್ತಿತ್ತಿಜ್ಜಿ ಅವು ದಾದಂದು ಯಾನ್ ఒక ಮೆಗ್ದಿರಕೇನು ಮೆಗ್ದಿ ಪಂಡಲಿ ಇಂಚೆ ಇಂಚನ್ ఏమంత యూ ప్రాబ్లమ్ నో ప్రాబ్లం ఏమంతకు నో ప్రాబ్లం ఈరు పోచి మారేది అండ్ ఏమంత నాకు అయితాలు ఏమంత గరముల్లి దా ఎండ్ ఏరు ಗೊತ್ತು ಜೀವ ಹಾಲು ಪಾಪ ಗಾದೇನು ಬಂತೀನಿ ಅಂದು ಗಾದೇನು ಬಂತೀನಿ ಗ್ಯಾಲ್ ಪೊಲೀಸ್ ಆಂಡ ಆಯಗ್ ಯಾ ಪೊಲೀಸ್ ಆಂಡ ಆಯಗ್ ಆಂಡ ಅಕ್ಕ ಪನೊಂದುಲ್ಲೇರು ಅವು ಈರು ಪಾತಿರ್ಲಿ ಅವು ಗಾದೆ ಉಂಡು ಪನೊಂದುಲ್ಲೇರು ಯಾನ್ ಬಕ್ಕ ಇತ್ತಳತೆ ಓಲ ಮೀಡಿಯಾಡು ಒಂಚೂರು ಓಲ ಆಯ್ತು ನಮ್ಮ ಪಾತೆರ್ನ ಮಾಡ ಪೋಡಿಗೇನೆ ಒಯ್ತ ವಿಷಯ ಎಲ್ಲ ಗೊತ್ತಾಂಡೆ ಯಾನ್ ಅಕ್ಕಡೆ ಪಾತೆರ್ನು ಕಮೆಂಟ್ ಉಂಡ ನೆರಡೆ ಯಾನ್ ತೂಪೆ ಮಂದಾರ ಪನವನು ಎಂಡ್ ಏಮಂತ್ ದಾಯಗ ಅಂಚ ಪನ್ಪಿನಿ ಈ ಪೊಲೀಸ್ ಆಂಡ ನಿಕ್ಕಾಂಡು ಪಣದಲ್ಲಿ ನೆರಿಯೇ ಏಮಂತ್ ಸುಮ್ಮ ಗುಡ್ ಗರ್ಲ್ ಹೊರದು ಸುಮಕ್ಕ ಇರನ ಗುರ್ತುಂಡಿಗೆ ಅಲ್ಲಿ ಇರ್ಗುಡ್ಡಿಗೆ ಎಂಗಳು ಪೂರ ಬ್ಯಾಡ್ ತೋಜೋಡು ಉಪ್ಪಡು ಬಂದಾರಡ ಪೋದು ಪಾತೇರ್ನಿ ಸಿಂಪಲ್ ಆಗಿ ಏರ್ಲ ಕಲ್ವೆ ತಿಕ್ಕಿಜೇರ್ ತೋಜೋಡು ಅಂಚು ಮುಲ್ಪ ಮೆಸೇಜ್ ಆದುಪ್ಪು ಸುಮಸಿ ಸಾದು ಪಂಚನಾದು ಬಿಡಿ ಬಾ ತತ್ತದ ಬೈದಿನ ಅಂದು ಯಾನ್ ಇಜ್ಜಿ ನನ್ನ ಲೆಕ್ಕದ ಬರ್ಪುನು ದಾಯ ಅಂಚ ಬೊರ್ಚಿ ಏರ್ಲ ಯಾರಿಗೆ ಬೇಕು ಈ ಲೋಕ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಪ್ರೀತಿಯೇ ಹೋದರೂ ಇರಬೇಕಾ. ಮಂದಾರ ಇವು ಫುಲ್ ವರ್ಕ್ ಮಂದಾರ ಇವು ಫುಲ್ ವರ್ಕ್ಗೆ ಸಿಂಪಲ್ ಹೆಂಗೆ ನೆರ್ಪಿನದು ಎರೆ ಭಾರಿ ಖುಷಿ ಆಗ್ತದೆ
ಯಾನಿ ನಾಡುವೆ ಮಂದಾರ ಸಿಸ್ತ ಮೆಸೇಜಿಗೆ ಏನು ನೆಡ್ತೇರು ಎಂಡು ಓಕೆ ಓಕೆ ಸೂಪರ್ ಒಳದಲ್ಲೇರು ಥ್ಯಾಂಕ್ ಯು ಎಂಡ್ ಜಿಂಗಲಾಲಜಿ ಸುಮಸಿಸ್ ಡ್ಯಾನ್ಸ್ ಹೊಲ್ದದಲ್ಲಿ ಎಂಡ್ ಓಕೆ ಓಕೆ ಸೂಪರ್ ದಿ ಎಂಡ್ ಜಿಂಗಳಾಲ ಡ್ಯಾನ್ಸ್ वादा रहा प्यार से प्यार का अब हम ना होंगे जुदा धड़कने सुन रहा है खुदा ಕೋಡೆ ಓರಿ ಎನ್ನ ಲೈವ್ಗೆ ಬತ್ತು ಸರಿ ನೆಡ್ತೆ ಏರಿಯೇ ಹೆಂಗೆ ಕೇಂದ್ರನಿ ನೆನೆಪಾಯಿಜ್ಜಿ ಮಂದರ ಸಿಸಿ ಏರವು ಯಾನಿಜ್ಜಿ ದುರ್ಗಕ್ಕ ಮೈ ಸೂಪರ್ ವರ್ಕ್ ಓಕೆ 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 ಯುವರ್ ಸೂಪರ್ ವರ್ಕ್ ಈಸ್ ಸೂಪರ್ ದಿ ಎಂಡ್ ನೀ ನಿನ್ನ ಪೊಲೀಸ್ ಸ್ಟೇಷನ್ ಪೋ ಅವಲೇ ವರ್ಕ್ ಮಲ್ಪುಯಿ ಏಮಂತ ಇರ್ಬೋಡು ಪನ್ನೊಂದು ಅಂದಂದು ಏಮಂತ ಇರ್ಬೋಡು ಹಿಂಗೆ ಶೀತ ಸ್ಟಾರ್ಟ್ ಅನ್ ಮಾರ್ರೆ ಲೈಕ್ ದೆತ್ ಬೊಚ್ಚಿ ಲೈಕ್ ಬೋಡು ಲೈಕ್ ದೈದೆಪ್ಪುನು ಓ ದೇವರೇ ಲೈಕ್ಲ ದೆತ್ತಿಂದುಲೆ ಏಮಂತ ಅಂಚ ಮಲ್ಪೇರು ಬಲ್ಲಿ ಏಮಂತ ದಿ ಎಂಡ್ ತೆಲಿಪುಣ ಎಂಚಿನ ತೆಲಿಪುಣ ಎಂತ ನಗು ಎಂಡು ಅಂದಿ ವಾನಾಗುವ ಗೊತ್ತು ಯಾನ್ ಬಕ್ಕ ಪವಿಪಲ್ಲವೇ ಅಮರ ಹತ್ತಿಗೆ ಯಾನ್ ಪವಿಪಲ್ಲವೇ ಅಮರ ಹತ್ತಿಗೆ ಯಾನ್ ಸುಳ್ಳು ಪಂತೆಗೆ ಸರಿ ನೆರ್ತೆ ಐಕ್ಕ ಅವಳಿ ಜವಳಿ ಹತ್ತಿಗೆನಾ ಐಕ್ ನೆನ್ತು ಪೋನೆ ಏರ್ ಪುದರ್ದದೇ ನನ್ನ ಎಂಕ ಗೊತ್ತಾಪು ಜಕ್ಕ ಲೈವ್ ಇಪ್ಪುನ ಈ మీరు సబ్బుల తెత్తేరాను ఓకే ఏమంత ఓకే ఓకే ఈరేగు ఎంచాపడు అంచ మల్పే దాపణ ఎంకులు ಹೆಚ್ಚ ಪಂಡ್ರೆ ಆಪು ಜಿರೇಗ ಈರೆ ಎಂಗಲ ಲೈವ್ಗೆ ಪುರ ಬರೋಡು ಪಂದ ಎಂಕಲ್ಲ ಆಸೆ ಈರೆಗೆ ಇಷ್ಟೇಜಿರ ದಾದ ಮಲ್ಪರೆ ಆಪುನು ಓಕೆ ಥ್ಯಾಂಕ್ ಯು ಬಾಯ್ ಹೇಮಂತ್ ಬಾಯ್ ಆಯ್ ಅಕ್ಕ ಮನದುಲೆ ಗೌತಮ್ ಅವರೇ ವೆಲ್ಕಮ್ ಒಂದು ಲೈಕ್ ಕೊಡಿಯ ಗೌತಮ್ ಶಾಂತ್ ಹೇಮಂತ್ ಬಲೆ ಪನೊಂದುಲೆ ದಾದ ಪೆನ್ನು ನಾಡು ನೀಯ ಏರು ಮಾತದೀತೆ ಪನೊಂದುಲ್ಲೆ ಮಾತದೆತ್ತೇರಿಗೆ ಒಂದು ಸಬ್ಬು ದೆತ್ತೇರಿಗೆ ಎಂದ ಬಕ್ಕ ಲೈಕ್ ದೆತ್ತೇರಿಗೆ ಸಿಂಪಲ್ ಪನೊಂದುಲ್ಲೆ ಬಾಯ್ ಪನೊಂದು ಎಂದ ಹೇಮಂತ್ ಮೈ ಪೊಲೀಸ್ ಓಕೆ ಯು ಲೈಕ್ ಓಕೆ ಹೇಮಂತ್ ಪೊಲೀಸ್ ನೀನು ಇಷ್ಟಪಡೋದುಂಡುಗೆ ಹೇಮಂತ್ ಪೊಲೀಸಿಗೆ ಇಷ್ಟ ಆತಗೆ ಪೊಲೀಸ್ ಸ್ಟೇಷನ್ಲೆ ತಗೋ ಪೂಜೆರಿಗೆ ದಾದನ ಬಾಯ್ ಪಂದಿತ್ತಂಡಿ ಪನೊಂದಿತ್ತೇರು ಮಂದಾರ ಅಕ್ಕ ಫುಲ್ ಗರಾಮ್ ಅಂತೆ ಕಾಣಿಸುತ್ತೆ ಇವತ್ತು ನೋ ಬಿ ಹ್ಯಾಪಿ ಮಂದಾರ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಯಾನ್ ಪುತ್ತೂರಕ್ಕ ಅಂದೆ ಗೌತಮ್ ಒಂಜಿ ಲೈಕ್ ಕೊರ್ಲೇವೆ ನಿಕ್ಲಿಗೆ ಮಾತ ಪೊಲೀಸ್ ಮಾತ ಉಂಡಿ ಅಯ್ಯೋ ಎಂಕುಲು ಪೊಲೀಸಲ್ಲಿ ಲೈದಿನ ಅತ್ತಿಯೇ ಹೇಮಂತ್ ಅವೇ ಬೈದಿನಿ ಪೊಲೀಸ್ ಯಾನ್ ಮಾತ ದೆತ್ತೆ ಬೊರ್ಚಿ ಬನೊಂದುಲ್ಲೆ ದಾಯಿ ಹೇಮಂತ್ ಅವು ಪೊಕ್ಕಡೆ ಪೊಲೀಸಿಯೇ ಬಾಯ್ ಯಾನ್ ಅತ್ತು ಮಾರ್ರೆ ಬಾಯ್ ಈರ್ ಬಾಯ್ ಅತ್ತಿ ಏನನ ಬೇತೆ ಬಾಯ್ ಅವು ಹೇಮಂತ್ ಯು ಗುಡ್ ಬಾಯ್ ಓಕೆ ಅನಿಲ್ ನಿಮ್ಮ ಥರ ಸಪೋರ್ಟ್ ಐಡಿ ಇರುವಾಗ ನಾನು ಕೂಲ್ ಅಂತ ಹೇಳ್ತಾ ಇದ್ದಾರೆ ಚಾನಲ್ ಉಂಟು ಅನಿಲ್ನ ವಿಡಿಯೋದು ಹುಡುಗಿರು ಮಂದಾರ ಸಿಸ್ ಅನಿಲ್ನ ಚಾನಲ್ ಉಂಟು ನೀವು ವಿಡಿಯೋ ನೋಡಬೇಕು ಇವತ್ತು ಗೌತಮ್ ನಾನು ಕೂಡ ಪುತ್ತೂರು ಅಲ್ಲ ಸುಮಸಿಸ್ ಕೂಡ ಪುತ್ತೂರು ಅಂತೆಯೇ ಗೌತಮ್ ಎನ್ನಲ್ಲ ಎತ್ತರ ಮನದಲ್ಲಿ ನೀ ಹೇಮಂತಗ ಲೈಕ್ ಅವರೇ ಗೊತ್ತು ಸಬ್ಬಾಯರೇ ಗೊತ್ತು ಎಂಚದಿತ್ತು ನಾವು God promise my Goa police. Okay, the end. Okay. Thank you, Mandaraka. Thank you. Sumakka, ndi yaw the end ದಾದ ಚಾನಲ್ ಉಂಡ ತೂಲಿ ಯಾನ್ ಸೂಪರ್ ಅನಿಲ್ ಚಾನಲ್ ಉಂಟು ನಾನು ನೋಡುವೆ ಪನೊಂದುಲ್ಲೆ ನನ್ನ ಚಾನಲ್ ಉಂಡು ಎಂಕ್ ನನ ಏರು ಈರೆಗು ಬೊಡ್ಚಿ ಬಂದ್ಪ ನಾನು ಏರ್ಲೆಜ್ಜರು ನಾನು ಎಂಕಲ ಆತಿಗೆ ನಾನು ಎಂಕಲ ಏಮಂತ ಮೆಗ್ಗೆಜ್ಜೆ ಸಬ್ಬು ತೆತ್ತೆಗೆ ಮೀರ ಲೈಕ್ ತೆತ್ತೆಗೆ ಬಕದಾದ ಬೇರ ಹೇಮಂತನ ಇರಿಗೆ ಇಷ್ಟ ಇಜ್ಜಾಣ ದೆಪ್ಪುಲೆ ಹೇಮಂತ ಅಂದನು ಅವೇ ಇರಿಗೆ ಇಷ್ಟ ಇಜ್ಜಿನ ದೆಪ್ಪುಲೆ ಎಂಗ್ರೆ ದಾಲ ಬೇಜಾರಿಜ್ಜಿ
ಯಾನ್ ಹಿಂದಿ ಲೈವ್ಗೆ ಪೋಪೆ ಮುಲ್ಪ ಬೋರು ಅಂದಿಯೇ ಏಮಂತ ಮುಲ್ಪ ಬೋರು ಹಿಂದಿ ಎಡ್ಡೆ ಹಾಪುಡಿರೆಗ್ ಸಂಗೀತಕ್ಕ ಚಾದಿಲೆ ನನ್ನ ಟೈಮ್ ಆಂಡ್ ಚಾದೀತೆ ಚಾತ್ ನೆನ್ನ ಏಮಂತ ನಿನ್ನ ಕೂಡ ಒಂಜಿ ಮೋನೆ ತೂಪಾರ ಮೈನು ಯೂಟ್ಯೂಬ್ ಚಾನಲ್ ಓಕೆ ಓಕೆ ಅತ್ತು ಮಾರೆ ಯಾನ್ ತುಳುಟು ಪಂತೀನಿ ದಿ ಎಂಡ್ಗೆ ಅರ್ಥ ಆಪುಣತ ಅವೇಂಚ ಅಂಚಪುರ ಮಲ್ಪೊಚ್ಚಿ ಲಕ್ಷ ಅಂಚ ಮಲ್ಪೊಚ್ಚಿ ಕುದರ್ತು ತುಂಬ ಮೇನಪದ ಲಕ್ಷ 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 ಒಂದು ಲಕ್ಷ ಒಂದು ಎಲ್ಲಿ ಮಗೆ ಲಕ್ಷ ಎಲ್ಲಿಯ ಮಗನ ಕುದತ್ತದೆ ಲಕ್ಷ ಲಕ್ಷ ಮಲ್ಲಯ್ಯನ ಹರ್ಷಲ್ ಎಲ್ಲಿಯನ ಲಕ್ಷ ಏ ಹೇಮಂತ್ ಬೊಕ್ಕ ಪೊಲೀಸ್ ಮಾತದ ಅದಕ್ಕ ಅಭಿ ಹಾಯ್ ಅಭಿ ವೆಲ್ಕಮ್ ಒಂದು ಲೈಕ್ ಕೊಡಿ ಆಯ್ ಲಕ್ಷ್ಮಿ ಅಂತ ಹೇಳ್ತಾ ಇದ್ದಾರೆ ಏರು ಲಕ್ಷ್ಮಿ ಓಲುಂಡು ಲಕ್ಷ್ಮಿ ಲಕ್ಷ 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 ವಾಣ್ಬಾಲೆ ಅಂದೆ ಎಡ್ಡೆ ಉಲ್ಲೆ ಕೂಲಿ ಕೂಲಿ ಮಲಮಲ್ಲ ಕೂಲಿ ಅವು ರಡ್ ದಾದ ಕಜಿಪು ಎಂಕ ಸಿಂಪಲ್ಗ ದಾದನ ನಿಕ್ಕ ಸ್ಕೂಲ್ ಇಜ್ಜಂಬೆ ಆಯ್ಗ ಸ್ಕೂಲ್ ರಡ್ಡರಿಗೆ ಬಿಡ್ಪುಣಿಯೇ ರಡ್ಡರಿಗೆ ಬಿಡ್ಪುಣ ಈಗ ದಯವಿಟ್ಟು ಕನ್ನಡ ಮಾತಾಡಿ ಬನ್ನಿ ಬನ್ನಿ ವೆಲ್ಕಮ್ ನಿಮಗೆ ಅಭಿ ಅವರೇ ಬನ್ನಿ ಲಕ್ಷ್ಮಿ ಸಿಂಪಲ್ ಮಾಮಿಯಾ ಅಂತ ಕೇಳ್ತದೆ ಲಕ್ಷ್ಮಿ ಈ ನೆಕ್ಸ್ಟ್ ಬಾಲಿವುಡ್ ಎಂಟ್ರಿ ಕೊರ್ಲಾವಾ ವಾ ಕೊರ್ಕ ನೆಕ್ಸ್ಟ್ ಬಾಲಿವುಡ್ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ ಅಭಿ ನಾನು ಕನ್ನಡ ಮಂದಾರ ನೋಡು ಅಭಿ ಇಲ್ಲಿ ಮಂದಾರ ಸಿಸ್ ಇದ್ದಾರೆ ನೋಡಿ ಇವರು ಕನ್ನಡ ನೀನೊಂದು ನನಗೆ ಸಬ್ಬಾಗಾಯ್ತು ಅಭಿ ಮತ್ತೊಂದು ಲೈಕ್ ಕೊಡು ಅಭಿ ಸುಮಕ್ಕ ಚಾಪರಿಯರ್ ಅಭಿ ನಾನು ಕನ್ನಡ ಅಂತ ಹೇಳ್ತದೆ ನೋಡು ಮಂದಾರ ಇದ್ದಾರೆ ಅವರು ಉತ್ತರ ಕರ್ನಾಟಕದವರು ಮೈ ಫುಲ್ ಲ್ಯಾಂಗ್ವೇಜ್ ಟೆಲ್ ಓಕೆ ವಾಟ್ ಯುವರ್ ಲ್ಯಾಂಗ್ವೇಜ್ ದಿ ಎಂಡ್ माई फुल लैंग्वेज टेल ओके इनमें आप ऐसा क्यों बोलते हो दी एंड इंग्लिश थैंक यू मंदारा मदर ನೀವಾದ್ರೂ ಇದ್ದಿರಲ್ಲ ಅಂತ ಹೇಳ್ತದೆ ಹೌದು ಅಭಿ ನಾನು ಕನ್ನಡ ನೋಡಿ ಇಲ್ಲಿ ಅನಿಲ್ ಕೂಡ ಕನ್ನಡವೇಯ ಸುಮಕ್ಕ ಬೊಕ್ಕ ಬೀಡಿಯಾ ಆತಂಡೆ ಬೀಡಿಯಾ ಒಂದು ಭುವನ್ ಬಂದ್ರು ಹಾಯ್ ಭುವನ್ ವೆಲ್ಕಮ್ ಲೈಕ್ ಕೊಡಿದ್ರೆ ಲೈಕ್ ಕೊಡಿ ಭುವನ್ ಎಂಚೊಲ್ಲರು ಕಾಫಿ ಆಯ್ತಾ ಸಿಸ್ ಆಗಿದೆ ಅದಿ ಕಾಫಿ ಆಗಿದೆ ಭುವನ್ ನಿಮ್ದಾಯ್ತಾ 24 ಲೈಕ್ ಥ್ಯಾಂಕ್ ಯು ಭುವನ್ ಥ್ಯಾಂಕ್ ಯು ಸೋ ಮಚ್ ಆಯ್ ಪಾಪು ಅಂತ ಹೇಳ್ತಾ ಇದ್ದಾರೆ ಅವನು ಹೋದಾಚೆ ದುರ್ಗಾ ಗಿಫ್ಟ್ ಕೊಟ್ಟು ನನಗೆ ಕೊಡಿ ಅಭಿ ಹೌದೌದು ದುರ್ಗಕ್ಕೆ ಇದನ್ನ ನನಗೆ ಶ್ರೀದುರ್ಗಕ್ಕೆ ಗಿಫ್ಟ್ ಕೊಟ್ಟು ಮತ್ತೆ ಮಂದಾರಕ್ಕೆ ಕೊಡಿ ಅದು ಚಾನಲ್ ಇದೆಯಾ ಮೈ ಮರಾಠಿ ಓಕೆ ಓಕೆ ದಿ ಅಂಡ್ ಆಪ್ ಮರಾಠಿ ಓಕೆ ಓಕೆ ಲಕ್ಷ ಎನ್ನವರ ಅಮ್ಮ ಎಡ ಪಾತೆರ್ನು ಪಂದು ಆಯ್ ಗೊತ್ತು ನಾನು ಲೈವ್ ಉಡುಲ್ಲೆ ಕನ್ನಡ ಅಭಿ ಹೌದು ಅನಿಲ್ ಕೂಡ ಕನ್ನಡವಾ ಅಭಿ ಸಂಗೀತ ಸಿಸ್ಟರ್ ಕನ್ನಡದವರಿಗೆ ಸಬ್ಸ್ಕ್ರೈಬ್ ಆಗ್ತೀನಿ ಓಕೆ ಓಕೆ ಆಗ್ತೀನಿ ನನಗೆ ಕೂಡ ಆಗಿ ಆಯ್ತಾ ಅಭಿ ನನಗೆ ಆಗಿ ಮತ್ತೆ ಅವರಿಗೆ ಆಗಿ ಆಯ್ತಾ ನೋಡಿ ಮಂದಾರ ಸಿಸ್ನ ಲೈವ್ ಉಂಟು ಆಯ್ತಾ 9 ಗಂಟೆಗೆ ಅಭಿ ಮಂದಾರ ಸಿಸ್ಗೆ ಮತ್ತೆ ಅನಿಲ್ಗೆ ಮತ್ತೆ ರಂಜಿತ್ಗೆ ಭುವನ್ ಕೂಡ ಕನ್ನಡ ಮಾಡಿದ್ದೇನೆ ಸದ್ಯಕ್ಕೆ ಮತ್ತೆ ಸುಮಾ ಸಿಸ್ ಕೂಡ ಕನ್ನಡವಾ ಲಕ್ಷ ಹುಷಾರುಲ್ಲತ್ತೆ ಪನ್ನೆಕೇನು ಹುಷಾರು ಕೇನು ಮಾತಕ್ಕೇನು ಇರಕ್ಕೂ ಪನ್ಯ ಇಂಚಿ ದೀಪು ಜೇರು ಮೂರಕ್ಕೇನು ಹೌದಾ ನಂದು ಓಲ್ಡ್ ಸಬ್ಸ್ಕ್ರೈಬರಾ ಹೌದಾ ಪರವಾಗಿಲ್ವಾ ಅಭಿ ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ ಆಯ್ತಾ ಥ್ಯಾಂಕ್ ಯು ಈಗ ಮಂದಾರ ಸಿಸ್ಗೆ ಒಂದು ಕೊಡು ಮತ್ತೆ ನಮ್ಮ ಸುಮಾ ಸಿಸ್ ಇದ್ದಾರೆ ಮತ್ತೆ ನಮ್ಮ ರಂಜಿತ್ ಇದ್ದಾರೆ ಸಿಂಪಲ್ ಇದ್ದಾರೆ ಎಲ್ಲರಿದ್ದಾರೆ ನಿಮ್ಗೆ ಯಾರಿಗೆ ಬೇಕು ಎಲ್ಲರಿಗೂ ಕೊಟ್ಟು ಬಿಡು ಎಲ್ಲ ಕನ್ನಡವೇ ಇಲ್ಲಿ ಹೌದಾ ಸುಮಕ್ಕ ವರ್ಗಾವಣೆ ಮಾಡಿದ್ರೆ ಎಷ್ಟು ದಿನಕ್ಕೆ ಅಂತ ಕೇಳ್ತಾ ಇದ್ದಾರೆ ಅಂದಾರು ವರ್ಗಾವಣೆ ಮಲ್ದೇರು ಮುರಾಣಿ ಮಲ್ದೇರಾರು ವರ್ಗಾವಣೆ ದುರ್ಗಕ್ಕನ ಬ್ಲ್ಯಾಕ್ ಆ್ಯಂಡ್ ಇಜ್ಜು ನಾನು ದಾದ ಏಮಂತ್ರ ದಾದಾಗೆ ಇಂಕ ದಾದಂದೆ ಗೊತ್ತಾವು ಏಮಂತ್ರ ಬ್ಲಾಕ್ ಮಲ್ತು ಬಿಡಿಯಾರಾ ಓಕೆ ಓಕೆ ಸರಿ ಇಲ್ಲಿಗೆ ಬ್ಲಾಕ್ ಮಾಡಿ ಬರ್ಪುಂಡಿ ಏಮಂತ ಸುಮಕ್ಕ ಈರ್ನ ಲೈವ್ 8 ಗಂಟೆಗೆ ಒಂಜಿ ತಿಂಗೋಲ ಆಂಡ್ ರಂಜಿತ್ ಪನೊಂದುಲ್ಲೇರ ಅಂದು ಒಂಜಿ ತಿಂಗೋಲ ಆಡತಿ
ಫುಲ್ ವರ್ಗಾವಣೆ ಮಲ್ತು ಬಿಡ್ನಿ ಯಾರು ಉತ್ತರ ಕನ್ನಡ ರೀಲ್ಸ್ ಇರುತ್ತೆ ನಮ್ಮ ಚಾನಲ್ನಲ್ಲಿ ಇತ್ತ ತೂದು ಬರ್ಪೇರು ತೂಲೆ ರೀಲ್ಸ್ ಮಂದಾರ ಅಕ್ಕ ನಿಮಗೆ ಗಿಫ್ಟ್ ಕೊಟ್ಟಿದ್ದೇನೆ ಅಕ್ಕ. ಈಗ ಕೊಟ್ಟದ್ದು ಅನಿಲ್ ಮಂದಾರ ಸಿಸ್ಗೆ. ಹೌದಾ ಸುಮಕ್ಕ, ಓಕೆ. ದಾನಿ ಅಥವಾ ಬಿಸಿಯಾ ಪನಂದ ಆರು ಬೇಲೆ ಪೋಪಿನತಿ ರಂಜಿತ್ ರಜೆನೇ ನೀರೀಗ. ಹೇಮಸಿಸ್ ಬರ್ತೀರಿ ಲೈಕ್ ಕೊರಿಯ ಬಂದ. ಥ್ಯಾಂಕ್ ಯು ಹೇಮಸಿಸ್, ಥ್ಯಾಂಕ್ ಯು ಸೋ ಮಚ್. ಹೇಮಸಿಸ್ ಚಾ ಪರಿಯಾರ. ನಾನು ಮಂದಾರ ಸಿಸ್ಟರ್ ಫ್ಯಾನ್ ಆಗ್ಬಿಟ್ಟೆ, ಅವರ ಸಾಂಗ್ ಕೇಳಿ. ಹೌದೌದು, ಮಂದಾರ ಸಿಸ್ನ ಫ್ಯಾನ್ ಆಯರ್ಗೆ ಒಂಜಿ ಫ್ಯಾನ್ ತಿಕ್ಕಂಡಿ ಮಂದಾರ ಸಿಸ್ ಬಯ್ಯಡ್ ಬರ್ರೆ ಬಲ್ಲೆ ಬಯ್ಯಗೊಂಜಿ ಕೋರಿ ಮಲ್ಪೆ ಫ್ಯಾನ್ ಬೈದು ನೀನು ಬಯ್ಯಗ 6ಗೆ ಬರೋದಿಲ್ಲ. ಅನಿಲ್ ಅವರಿಗೆ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಅನಿಲ್ ಅವರಿಗೆ ಕೂಡ ಕೊಡಿ ಆಯ್ತಾ. ಈ ಡಿ ಸಿ ಮೇಲೆ ಪೋದಿತ್ತಾರ ಪನೊಂದುಲ್ಲೇರ DC ಹತ್ತು ಮಾರ ಯಾರು ಬಕ್ಕ ದಾದ ಪೊಲೀಸ್ ಮಾತಾಂಚ ಪಾತೇನು ಪೊಲೀಸ್ ಉಳ್ಳದು ಏಮಂತ ಪೊಲೀಸ್ ಇರೇಗ ಭಾರಿ ಖುಷಿ ಆತ ಇರುಳರತೆ ಇರೆಂತದ್ದು ಪೊಲೀಸಿಗೆ ಭಾರಿ ಖುಷಿ ಆತನಿಗೆ. ಆರು ಪಣ್ಣದೆ ಪೊಲೀಸ್ ಇವರು ಗುಡ್ ಒಂದು ಆರು ಬ್ಯಾಡ್ ಬಂತ ಚಿರಿ ನಾನು ಇವರು ಗುಡ್ ಬಂಡೇರು. ಓಕೆ ಸುಮಕ್ಕ ಬರ್ಕಾವೆ DC ಬೇಲೆ ಬೋರಾಂಡು ಅಂಚ ಪುಣ್ಣುಗೆ ಅಂದಿ ಸುಮಕ್ಕ ಈಗ ಲೈವ್ಗೆ ಬರ್ಪೇವೆ. ಹಾಯ್ ಸುಮಕ್ಕ ಬಂದಿಲ್ಲೇರು ಅನಿಲ್ ಸುಮಕ್ಕನ ಲೈವ್ ಉಂಟು 6 ಗಂಟೆಗೆ. ಅವರಿಗೆ ಕೂಡ ನೀನು ಒಂದು ಗಿಫ್ಟ್ ಕೊಡ ಆಯ್ತಾ. ನಮ್ಮ ಸುಮಕ್ಕ ಪಾಪ ಇದ್ದಾರೆ, ಅವರದು ಇದು ತುದೆ ಉಂಟಲ್ಲ, ಸುದೆ ಬರಿಯಲ್ಲಿ ಮನೆ ಅವರದ್ದು. ಸುದೆ ಅಂತ ಗೊತ್ತಿಲ್ಲ ಬಾರಿ ನಿನಗೆ. ನದಿ ಉಂಟಲ್ಲ, ನದಿ ಹತ್ತಿರವೇ ಅವರ ಮನೆ. ನದಿಯೆಲ್ಲ ತೋರಿಸ್ತಾರೆ ಅವರು. ಬರ್ಪಾರ ದುರ್ಗಕ್ಕ ಒಟ್ಟಿಗೆ ಪೊಲೀಸ್ ಬರ್ಪುನು. ಓಕೆ ರಂಜಿತ್ ಅಂತ ಹೇಳ್ತಾ ಇದ್ದಾರೆ. ಮಂದಾರ ಸಿಸ್ ಜಸ್ಟ್ ವಿಸಿಟ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಅಭಿ. ಆಯ್ ಅನಿಲ್ ಅಂತ ಹೇಳ್ತಾ ಇದ್ದಾರೆ. ನಾನು ಮಂದಾರ ಸಿಸ್ನ AC ಅಂದಿ AC ಎಲ್ಲ ಬತ್ತಡೀರೆಗ್ ಇನ್ನು ಒಂಜಿ ಕೋರಿ ಮಲ್ಪುಲೇರು ಸಪೋರ್ಟ್ ಯಾವಾಗಲೂ ನನಗೆ ಬೇಕಂತ ಹೇಳ್ತಾರೆ. ಸುಮಕ್ಕ ಈ ನಾವು ಅಂಡೆ DC ಬೇಲೆ ನಿಜ ತಿಕ್ಕಂಡ ಬೊಡ್ತುವರ ಬರೋದಿಲ್ಲೇರು. ಥ್ಯಾಂಕ್ ಯು ಅಭಿ ಬರೋದಿಲ್ಲೇರು. ಮಂದಾರ ಅವರು ಅಭಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಆಯ್ತಾ. ಸುಮಕ್ಕ ಒಟ್ಟಿಗೆ ಇಜ್ಜಿ ಆನು ಬರೋದಿಲ್ಲ. ವಾರೇವಾ ಮಂದಾರಕ್ಕನಿಗೆ ಕಿರೀಟ ಸಿಕ್ಕಿದೆ. ಹೌದಾ ಅಂದಿ ಮಂದಾರ ಸುಮಕ್ಕ ಒಳ್ಳೆಯ ಮಹಿಳೆ ಅಂತ ಹೇಳ್ತಾ ಇದ್ದಾರೆ. ಶಶಿ ನನಗೆ ತುಳು ಸರಿ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ಲ್ಯಾಕ್ ಆ್ಯಂಡ್ ಯಾನ ಆಕೆನೊಂದಲ್ಲೇ. ಅನಿಲ್ ಅವರೇ ನಿಮ್ಮ ಚಾನಲ್ ಸಬ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರಂಜಿತ್ ನಗ್ತಾ ಇದ್ದಾರೆ. ಸುಮಸಿಸ್ ನಾನ ಮಂದಾರ ಅಕ್ಕ ಒಟ್ಟಿಗೆ ಏರು ಉಲ್ಲೇರು ಗೊತ್ತುಜ್ಜಿ ಬರೋದಿಲ್ಲ. ಸುಮ ಯು ಲೈವ್ ವಿಡಿಯೋಸ್ ಒಂದು ವಾಯ್ ಇಂಗ್ಲೀಷ್ ಹೆಂಗೆ ಗೊತ್ತಾಪುಜಿ ಮಾರೆ. ದಿ ಎಂಡ್ ಎಂತ ಇಂಗ್ಲೀಷ್ ಇದು, ನೀನು ಹೇಗೆ ಮಾತಾಡೋದು ಇಂಗ್ಲೀಷು? ಮಂದಾರ ಸಿಸ್ಟರ್ ನಮ್ಮ ಊರು ಹೇಳಿ ನೋಡೋಣ. ಮಂದಾರ ಸಿಸ್ ಆಯ್ನ ಊರು ಓಪನ್ಲೆ ತುಕ ನನಗೆ ಬೇಡ 3ನೇ ಕಿರೀಟ ಅಂದೇಳಿ. ಧರ್ಮಸ್ಥಳ ಪರಿಸರ ಧೀಮಂತ ಮಾಡಿ ಸುಮಕ್ಕ ಪೊಲೀಸ್ ಇಪ್ಪಡಿ ಆಯ್ನ ಮಂದಾರ ಅಕ್ಕ ಒಟ್ಟಿಗೆ ಇಜ್ಜಿ. ನಾನು ತುಂಬ ಮೆಸೇಜ್ ಮಾಡಿದ್ದೆ ಹಾಗೆ ಕಿರೀಟ ಅಂತ. ಓಕೆ ಸುಮ ಅಕ್ಕನಿಗೂ ಗಿಫ್ಟ್ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು. ದಿ ಎಂಡ್ ಸಂಜೆ 6 ಗಂಟೆಗೆ ಲೈವ್. ದಿ ಎಂಡ್ इधर देखो ये सुमा अच्छे है ना, उसका लाइव भी इवनिंग 6 PM को है, तुम उधर आ जाओ. और मंदार सिस का भी लाइव है इवनिंग नाइट 9 PM. ಕನ್ನಡದಲ್ಲಿ ಹೇಳಿ, ತುಳು ಅರ್ಥ ಆಗಲ್ಲ ಅಂತ ಹೇಳ್ತದೆ. ಪೊಲೀಸ್ ಇಪ್ಪುಣ ఆయన ಪೊಲೀಸ್ ಇಪ್ಪುಣ ఏమంటున్నా బకదాలేజీ యాను తులుపాతిని ఏడల పనంది. సంగీతక్క వర సదానంద హోటల్కి పోయాವೆ ಮಸಾಲೆ ದೋಸೆ ತಿನ್ರಣ. ಸುಮಕ್ಕ ಮಂದಾರ ಸಿಸ್ ಯಾರೆಲ್ಲ ಬರ್ತೀರವಾ? ಇದು ಸದಾನಂದ ಹೋಟೆಲ್ಗೆ ಯಾರೆಲ್ಲ ಬರ್ತೀರಾ? ಹೇಮಂತ್, ಮಂದಾರ ಸಿಸ್, ಸುಮ ಸಿಸ್, ಕ್ರಷ್ಟ ಸಿಸ್, ಪ್ರೀತಿ ಸಿಸ್, ಬಕ್ಕ ರಂಜಿತ್, ಸಂಪತ್ ಬಕ್ಕ ಏರಿಯೇ ಹೇಮಂತ್ ಎಲ್ಲಿದ పోయినಮ್ಮ ಹೇಮಂತ್ ಬತ್ತಿದ್ದೀರ ಕಟ್ಟಪಾಡ್ಗ. ಸುಮ ಯುವರ್ ಯೂಟ್ಯೂಬ್ ಚಾನಲ್ ಎಸ್ ಸುಮ ಯೂಟ್ಯೂಬ್ ಚಾನಲ್ ಉಂಡು. ಸೂಪರ್ ಮಾರ್ಕೆಟ್ಗೆ ಪೋತಾರ ಡೆಪೋತು ಜಾನ್. ಅಭಿ ಉತ್ತರ ಕನ್ನಡವಾ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಅಭಿ ಉತ್ತರ ಕನ್ನಡ. ಹೆಂಚಿನ ಪಾತೇರ್ನಿ ಹೇಮಂತ್ ಪೋಪಂಡ ಪೂ ಮೈ ಓಕೆಗೆ
ಯಾನಿಜ್ಜಿ ಬರ್ಪುನ ಸಿಸ್ಟರ್, ನೀವು ತುಳು ಅಲ್ಲಿ ಮಾತಾಡಿದ್ರೆ ತುಳು ಅವರು ಮಾತ್ರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ನಮ್ಮ ರಂಜಿತ್ ತುಳುವೇ ಮಾತಾಡ್ದಲ್ಲ, ಅದಕ್ಕೆ ತುಳುವಲ್ಲೇ ಮಾತಾಡಬೇಕು. ಬಿಲ್ಲಿ ಕೊರ್ಪಿನಿ ಸಂಗೀತ ಸ್ಪಾನ್ಸರ ಬಿಲ್ಲಿ ಏಮಸಿಸ್ ಕೊಡ್ಪೇರು, ಬಿಲ್ಲಿ ಏಮಸಿಸ್ ಕೊಡ್ತಾರೆ. ನಾನು ಕನ್ನಡ ಮಾಡ್ತಿದ್ದೆ. ಬಿಲ್ಲಿ ಏಮಸಿಸ್ ಕೊಡ್ತಾರೆ ಆಯ್ತಾ. ರಂಜಿತ್ ಸದಾನಂದರ ಹೋಟೆಲ್ ರೂಮ್ ಮಲ್ಪೆರೆಗ ಪರದಲ್ಲಿ ಅಂದಿಗೆ ಯಾವುದು ಎಮಸಿಸ್. ನಾನು ಈಗ ಕನ್ನಡ ಮಾತಾಡ್ತೇನೆ ಆಯ್ತಾ, ಅವನಿಗೆ ಕನ್ನಡ ತುಳು ಅರ್ಥ ಆಗುದಿಲ್ಲಂತೆ. ದ ಎಂಡ್ ಚಾನಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋ ಸಿಸ್ಟರ್, ಐ ಆಮ್ ಫ್ರಮ್ ಹಾಸನ. ಹೇಮಂತ್ ಬ್ಲ್ಯಾಕ್ ಮಾತಾ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಗುಡ್ಡು ಬಲ್ಲಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಬರಲ್ಲ, ನನಗೆ ಜೋಳ ರೊಟ್ಟಿ ಬೇಕು ಅಂತ ಹೇಳ್ತಾರೆ. ಹೇಮಸಿಸ್ ಬರ್ತೀರಾ ನೀವು ಸದಾನಂದಕ್ಕೆ? ಹೇಮಸಿಸ್ ನೀವು ಸದಾನಂದಕ್ಕೆ ಬರ್ತೀರಾ ಹೋಟೆಲ್ಗೆ? ಅಲ್ಲಿ ಗಡಬಡ್ ತಿನ್ನುವ ಗಡಬಡ್ ಆಗ ಅಭ್ಯಾಸ ಉಂಡು ಪನಂದ್ರೆ ಅಂದಂದು ಅರೆಗೆ ಅಭ್ಯಾಸ ಉಂಡು ಅವಕ್ಕೆ ಬನ್ಪುನು ಅದೇ ಸೂಪರ್ ಲೈವ್ ಸಪಡಿಗಳು ಪೊಲೀಸ್ ಓಕೆ, ನೋ ಯೂಟ್ಯೂಬ್ ಚಾನಲ್ ಓಕೆ. ಯು ಆರ್ ಪೊಲೀಸ್ ಆರ್ಲ ಪೊಲೀಸೆ ಸುಭಾಷಿಸ್ಲ ಪೊಲೀಸೆ ಅಲ್ತ ಬಂದೈತ ಬಂಟ್ವಾಳದ. ಓಕೆ ಇದೆ ಆ್ಯಂಡ್ ಓಕೆ ಅಂತ ಹೇಳ್ತಿದ್ದಾರೆ ಸುಮಸಿಸ್. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಎನ್ನ ಅಕ್ಕಡ ಪನ್ಪೆ ಪೊಲೀಸ್ ವೈದ್ಯ ಇಂಚಿನ ಪೊಲೀಸ್ ವೈದ್ಯ. ಮಂದಾರಕ್ಕ, ನೀವು ಇವತ್ತು ಯಾವುದೇ ವಿಡಿಯೋ ಹಾಕಿಲ್ಲವೇನು ಮಂದಾರಕ್ಕ? ಕನ್ನಡ ತುಳು ಒಂದೇ ನಾನೇದು ಎರಡು ಮುಖ ಬಿ ವಾಯ್ಸ್ ಎಡ್ಡೆ ಉಂಡು ಪನ. ಥ್ಯಾಂಕ್ ಯು ಹೇಮಸಿಸ್, ಥ್ಯಾಂಕ್ ಯು. ವಾಯ್ಸ್ ಎಡ್ಡೆ ಉಂಡು, ಯಾನೆಡ್ಡೆ ಇಜ್ಜತಿ ಹೇಮಸಿಸ್. ಐ ಆಮ್ ಮ್ಯಾಂಗ್ಳೂರ್. ಐ ಆಮ್ ಎಸ್ ಐ ಇನ್ ಮ್ಯಾಂಗ್ಳೂರಾ. ದಿ ಎಂಡ್ ಸುಮಸಿಸ್ ಇಸ್ ಎಸ್ ಐ ಇನ್ ಮ್ಯಾಂಗ್ಳೂರು. ಬಯಲುದಾರಿ ಮೂವಿದ ಅನತ್ನಾಗ ಮಿನುಗುತಾರೆ ಕಲ್ಪನಾ ಅಂದಂದು ಇತ್ತೆ ಕಾಲ್ ಮಲ್ಪೆ ಅಕ್ಕಾಗ ಪನೊಂದುಲ್ಲೇರು. ಏರಕ್ಕಾಗು ಕಾಲ್ ಮಲ್ಪೋರೀರು ಇರ್ನ ಅಕ್ಕ ವೈದ್ಯರಾ. ಮನಸಲು ನೀನೆ ಕನಸಲು ನೀನೆ ನಿನ್ನಾಡೆ. ಯಾನಂಜಿ ಪ್ರಶ್ನೆಗೆ ಬಲ್ಲೆ ಉತ್ತರ ಬಲ್ಲೆ ಮೇರೆ ಏರು ಗೊತ್ತನ ರಂಜಿತ್ ಯಾನಂಜಿ ಸುಮಕ್ಕ ನನ್ನ ಒಂಜಿ ಬಾಕಿ. ವಾಲ್ಮೀಕಿಗೆ ರಾಮಾಯಣ ರಚಿಸಲು ದಿವ್ಯ ಜ್ಞಾನ ನೀಡಿದವರು ಯಾರು? ವಾಲ್ಮೀಕಿಗೆ ರಾಮಾಯಣವನ್ನು ರಚಿಸಲು ದಿವ್ಯ ಜ್ಞಾನ ನೀಡಿದವರು ಯಾರು? ಬೇಗ ಪ್ರಶ್ನೆಗೆ ಉತ್ತರ ಪಲ್ಲೆ ತುಕ ಕರ್ಕೊಂಡು ಬನ್ನಿ ಹೇಮಂತ್ ಅಂತ ಹೇಳ್ತಾ ಇದ್ದಾರೆ. ಸುಮಸಿಸ್ ನಗಾಡ್ತಾ ಇದ್ದಾರೆ ನೋಡಿ. ಪ್ರಶ್ನೆ ನೋಡಿ, ವಾಲ್ಮೀಕಿಗೆ ರಾಮಾಯಣವನ್ನು ರಚಿಸಲು ದಿವ್ಯ ಜ್ಞಾನ ನೀಡಿದವರು ಯಾರು? ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಹೇಳಿ. ಬೊಕ್ಕ ಆಯೆ ಪೊಲೀಸ್ಗೆ ಅಂದಂದ ಒಂಜು ಪೊಲೀಸ್ ಈರೆಸ್ ಆಯ್ತಾ ಇರೇ ಗುರ್ತೋ ಪಡದೆ ಸುಮಸಿಸ್ ಪೊಲೀಸ್ನ. ಆನ್ಸರ್ ಗೊತ್ತು ಜೆರೆಗ್ಲ. ವಾಲ್ಮೀಕಿಗೆ ರಾಮಾಯಣ ರಚಿಸಲು ದಿವ್ಯ ಜ್ಞಾನ ನೀಡಿದವರು ಯಾರು? ರಾಮತ್ ರಾಮಲ್ಲ. ವಿಟ್ಲಡ್ ಉಪ್ಪುನ ವರ್ಕ್ ಪೊಲೀಸ್ ಅಕ್ಕ ಅತ್ತಿ ವಿಟ್ಲಡ್ ಉಪ್ಪುನ ಅತ್ತ ಗೋವಾದ ಪೊಲೀಸ್ ಮಾರ ಇಡೀಗೈಕ್ ನಿಜ್ಜಿ ಮಾರ್ರೆ. ಈ ಏಮಂತ ಇರ್ದಾದ ಪೋಡಿನು ಗಣಪತಿ ಅತ್ತು ನಮ್ಮನ ಮಾತೇರ್ನ ಸೃಷ್ಟಿ ಮಲ್ಪುನ ಏರು ಅವುದೇವೇರು. ಮಾತೇರು ನಮ್ಮನ ಮಾತ ಸೃಷ್ಟಿ ಏರು ಮಲ್ಪುನು ಅವುದೇವೇರು ಆಯ್ತು. ಪುದರ್ ಪಲ್ಲೆ ಅವೇ ಯಾರಿಗೂ ಜ್ಞಾನ ಕೊಡ್ತೀನಿ. ಬಾಯಿ ಬಂದ ಓಕೆ. ಬಾಯಿ ಹೇಮಂತ್ ಬಾಯಿ. ಬ್ರಹ್ಮ, ಸರಿಯಾದ ಉತ್ತರ. ವಾಲ್ಮೀಕಿ ರಾಮಾಯಣವು ಎಷ್ಟು ಶ್ಲೋಕಗಳನ್ನು ಹೊಂದಿದೆ? ವಾಲ್ಮೀಕಿ ರಾಮಾಯಣವು ಎಷ್ಟು ಶ್ಲೋಕಗಳನ್ನು ಹೊಂದಿದೆ? ಯಾನ ಸುಮಕ್ಕಗಳೇ ಜನ
ಸುಮಕ್ಕ ಉತ್ತರ ಅನ್ಬಿಡಿ, ಯಾರು ಪ್ರಶ್ನೆ ಅಂತೀನಿ. ವಾಲ್ಮೀಕಿ ರಾಮಾಯಣವು ಎಷ್ಟು ಶ್ಲೋಕಗಳನ್ನು ಹೊಂದಿದೆ? ಹೇಮಂತ್ ಉತ್ತರ ಗೊತ್ತಿತ್ತು ಪಲ್ಲೆ? ಹೇಮಂತ್ ಉತ್ತರ ಗೊತ್ತಿತ್ತು ಪಲ್ಲೆ? ಗೊತ್ತಜ್ಜಿ ಬಾಕಿ ರಂಜಿತ್ ಪೋಯರಾ ಸುಮಾ ಯು ಪೊಲೀಸ್ ಓಕೆ ಬಂದರ್ ಸ್ಟೇಷನ್ ACP ನೇಮ್ ಪ್ಲೀಸ್. ಅಲ್ಲಿ ಬಂದರ್ ಪೊಲೀಸ್ ACP ನೇಮ್ ಪ್ಲೀಸ್. ಓಲೆ ಮಾರ್ರೆ ಹೇಮಂತ್. ಮೇ ರಂಜಿತ್ ಪೋಯರಾ ಕ್ವಶನ್, ವಾಲ್ಮೀಕಿ ರಾಮಾಯಣವು ಎಷ್ಟು ಶ್ಲೋಕಗಳನ್ನು ಹೊಂದಿದೆ? ಆನ್ಸರ್ ಗೊತ್ತಿದ್ದವರು ಹೇಳಿ. ವಾಟ್ ಈಸ್ ದಿಸ್? ಪ್ರಶಾಂತ್ ಅವರೇ, ವಾಲ್ಮೀಕಿ ರಾಮಾಯಣವು ಎಷ್ಟು ಶ್ಲೋಕಗಳನ್ನು ಹೊಂದಿದೆ? ಸಂಖ್ಯೆ ಹೇಳಿ, ಸಂಖ್ಯೆ ಎಷ್ಟು ಶ್ಲೋಕಗಳದ್ದು? ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥ ಶ್ಲೋಕಗಳ ಸಂಖ್ಯೆ ಎಷ್ಟು? ಅವರು ರಾಜೇಶ್ ಅಂತ ಹೇಳ್ತಾ ಇದ್ದಾರೆ. ಏತು 1,00,000 10,000 ಹತ್ತಿ 5 ಕಮ್ಮಿ ಅವಳು 10,000 ಕಮ್ಮಿ 10,000 ಕಮ್ಮಿ 10,000 10,000 ಮಿತ್ತತ್ತು 10,000 ಕಮ್ಮಿ 10,000 ಕಾಲ್ವಾಸಿಗೆ ಬರಡು. ರಂಜಿತ್ ಯಾನ್ ಲೈವ್ ಬತ್ತಡ ಪೋಪೆ ಪೊನನುಲ್ಲೆ ಅಂದೆ ಮಲ್ಲಿ ಜೀರುಪ್ಪುಲೆ ಆರು ಎಕಡೆ ಎತ್ತೇರು ಬರುವಿರ್ಬೇಕು ಈರು ಪಾತಿರ್ಲಿ ಕಳ್ಳ. ಹೇಮಸಿಸ್ ನೀವು ಮಾತಾಡಿ, ನಿಮಗೆ ಕ್ವಶನ್ ಗೊತ್ತುಂಟಾ? ಆನ್ಸರ್ ಗೊತ್ತುಂಟಾ? ವಾಲ್ಮೀಕಿ ರಾಮಾಯಣವು 5 ಕಮ್ಮಿ. ಪ್ರಶಾಂತ್ 5 ಒಂಚೂರು ಕಮ್ಮಿ, ಚೂರು 5 ಚೂರು ಕಮ್ಮಿ. ರಾಕೇಶ್ ನೋ ಓಕೆ 10 5 ಒಂತೆ ಹೆಚ್ಚ 5 ಒಂತೆ ಹೆಚ್ಚ 2025 ಒಂತೆ ಹೆಚ್ಚ 10 2,000 ಹೆಚ್ಚು ಉಂಡು. ಆರೇಕ 2,000 ಪಂಡಿದೆ 5 ಒಂಚೂರು ಕಮ್ಮಿ 5 ಒಂತೆ ಹೆಚ್ಚ. ಪ್ರಶಾಂತ್ 5 ಒಂತೆ ಹೆಚ್ಚ, ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಆಯನ್ ಸಾಂಕದೇನ ನೆನಪಿಜ್ಜಿ ಈರು ಸಾಂಕದಿನ ಅರೇನ ಅಂದೆ 2,300 5 ಒಂತೆ ಹೆಚ್ಚು ಒಂತೆ ನಾನು ಒಂಜಿ ಸೇರ್ಪಲೈಕೆ ಹಾಕೊಂಡು ಸ್ವಲ್ಪ ಹೆಚ್ಚು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹೆಚ್ಚು 2,300 ನಂತರ ಎಂತ ಬರ್ತದೆ? 2,300 ಅಲ್ಲ, ಅದಕ್ಕಿಂತ ಜಾಸ್ತಿ ಇನ್ನು ಒಂಜಿ ಸೇರ್ಪಡು ಮಾಡ ಖಾಲಿ ಒಂಜತ್ತು ಅಯ್ಯೋ ಅಲ್ಲಲ್ಲ, ಅದಕ್ಕಿಂತ ಜಾಸ್ತಿ 200 ಅಲ್ಲಲ್ಲ, ಅದಕ್ಕಿಂತ ಜಾಸ್ತಿ, ಅದು ತುಂಬ ಜಾಸ್ತಿ ಆಗಬೇಕು. 2,400 ಸುಮಸಿಸ್ ಹೇಳಿದ್ರು. ಸುಮಸಿಸ್ ಪಂಡೇರ್ 2,400 ಆನ್ಸರ್ 2,400. ACP ರಾಕೇಶ್ನು ಜೆಪ್ಪು ಜನ ಮಧ್ಯಾಹ್ನ ಹೊರರ ಜೆಪ್ಪುಜಿ ವಾಲ್ಮೀಕಿಗೆ ರಾಮನ ಚರಿತ್ರೆಯನ್ನು ತಿಳಿಸಿದವರು ಯಾರು? ವಾಲ್ಮೀಕಿಗೆ ರಾಮನ ಚರಿತ್ರೆಯನ್ನು ತಿಳಿಸಿದವರು ಯಾರು? ಅನಿಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ವಾಲ್ಮೀಕಿಗೆ ರಾಮನ ಚರಿತ್ರೆಯನ್ನು ತಿಳಿಸಿದವರು ಯಾರು? ಗೊತ್ತಿದ್ರೆ ಹೇಳಿ. ನಾನು ನೀವಲ್ಲ ವಸುಮತಿಸ್. ವಾಲ್ಮೀಕಿಗೆ ರಾಮನ ಚರಿತೆಯನ್ನು ತಿಳಿಸಿದವರು ಯಾರು? ಸಂಗೀತ ಮೇಡಮ್ ಅಲ್ವಾ? ನಾನು ಕ್ಲೂ ಕೊಡ್ತೇನೆ ನಿಮಗೆ, 3 ಆನ್ಸರ್ ಕೊಡ್ತೇನೆ. 1 ಬ್ರಹ್ಮದೇವ, 2 ಈಶ್ವರ, 3 ನಾರದ. 3ರಲ್ಲಿ ಯಾವುದಾದ್ರೂ ಹೇಳಿ. ನೀವೆಂತ ಶ್ರೀಕೃಷ್ಣ ಪರಮಾತ್ಮ ಅಲ್ಲಲ್ಲ, ಶ್ರೀಕೃಷ್ಣ ಪರಮಾತ್ಮ ಅಲ್ಲ. ನಮ್ಮ ಪಾರಿವಾಳ ಅವರು ಬಂದರು, ಹಾಯ್ ಅಂತ ಹೇಳಿದೆ. ಹಾಯ್ ಪಾರಿವಾಳ, ವೆಲ್ಕಮ್. ನಾರದ ಸರಿಯಾದ ಉತ್ತರ, ನಾರದ ಅಂತ ಹೇಳಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಶಾಂತ್ ಅವರು. ನೆಕ್ಸ್ಟ್, ವಾಲ್ಮೀಕಿಯ ಮೊದಲ ವಾಲ್ಮೀಕಿ ರಾಮಾಯಣ ಬರೆಯುವುದಕ್ಕಿಂತ ಮುಂಚೆ ಅವರು ಎಂತ ಕೆಲಸ ಮಾಡ್ತಿದ್ರು? ವಾಲ್ಮೀಕಿಯ ಮೊದಲ ವೃತ್ತಿ ಯಾವುದು?
ವಾಲ್ಮೀಕಿ ರಾಮಾಯಣ ಬರೆಯುವುದು ದುಂಬು. ವಾಲ್ಮೀಕಿ ಇದ್ದಾರಲ್ಲ, ಅವರು ರಾಮಾಯಣ ಬರೆಯುವುದಕ್ಕಿಂತ ಮುಂಚೆ ಯಾವ ಕೆಲಸ ಮಾಡ್ತಿದ್ದರು? ಸಂಗೀತ ಸಿಸ್, ನಿಮ್ಮನ್ನು ಒಂದು ಸಲ ಲಾಸ್ಟ್ ನೋಡಿ ಹೋಗೋಣ ಅಂತ ಬಂದೆ. ಏನಾಯ್ತು ಪಾರಿವಾಳ, ಎಂತ ಇತ್ತು? ಅದು ಯಾಕೆ ಹಾಗೆ ನೋ 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 ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ? ಲೈಕ್ ಅಂತ ಥ್ಯಾಂಕ್ ಯು ಪಾರಿವಾಳ. ರಂಜಿತ್ ಬ್ರಹ್ಮತ್ತಿ ಅವ್ಯಕಾಡು ಬ್ರಹ್ಮ ಇರಿಗೆ ಲೇಟ್ ವರ್ಪಿನಿ. ಅವರು ಭಟ್ರ ಆಗಿದ್ರು. ಭಟ್ರಲ್ಲ, ಋಷಿ ದಿ ಎಂಡ್ ಹೇಳಿದ್ರಲ್ಲ ಋಷಿ ಅಂತ. ಋಷಿ ಅಲ್ಲ ಅವರು, ಋಷಿ ಅಲ್ಲ, ಬೇರೆ ಋಷಿ ಮತ್ತೆ ಆದದ್ದಲ್ಲ. ಋಷಿ ಆದದ್ದು ರಾಮಾಯಣ ಬರೆಯದ ನಂತರ ಋಷಿ ಆದದವರಲ್ಲ. ರಾಮಾಯಣದಿಂದ ಬರೆಗಿಂತ ಮುಂಚೆ ಎಂತ ಕೆಲಸ ಇತ್ತು ಅವರಿಗೆ ಅದು ಹೇಳಬೇಕು. ಅಕ್ಕದಾದ ಕಜಿಪಿತ್ತೆ, ಸುಮಕ್ಕದಾದ ಕಜಿಪಿತ್ತೆ, ಗಾರೆತ್ ಕಲ್ಲು ಕೆಲಸ ಅಲ್ವಾ? ಅಲ್ಲವಾ? ಹಿಂದಿನ ಕಾಲದಲ್ಲಿ ಕಲ್ಲು ಕೆಲಸ ಇತ್ತಾ? ಅವ್ರು ಎಂತ ಕೆಲಸ ಮಾಡ್ತಿದ್ರು ನೆನಪು ಮಾಡಿ ಅಂತೆ. ಕಜಿಪು ತರಕಾರಿ, ಗಾರೆ ಅಲ್ಲ. ಗಾರೆ ಕೆಲಸ ಮಾಡ್ತಾ ಇದ್ರು. ಅಲ್ಲಲ್ಲ, ಗಾರೆ ಕೆಲಸ ಮಾಡೋದಲ್ಲವ, ಅದು ಬೇರೆ. ಗಾರೆ ಕೆಲಸ ಅಲ್ಲ. ವಾಲ್ಮೀಕಿಯ ಮೊದಲ ವೃತ್ತಿ ಯಾವುದು? ರಾಬರಿ ಅಲ್ಲ. ಕಂಡದಪ್ಪನತ್ತಿ ಆಚಾರಿ ಕೆಲಸ ಅತ್ತು. ಕಂಡದಪ್ಪನತ್ತ ಆಚಾರಿ ಅಲ್ಲ. ರಾಬರಿ ಅಲ್ಲವ. ರಾಬರಿ ಎಂತ? ರಾಬರಿ ಅಲ್ಲ. ಸೋತರ ಮತ್ತೆ ಕಳ್ಳ ಆದದ್ದು ಇಚ್ಚಿ. ಸೇಸಪ್ಪ ಮತ್ತು ವಾಲ್ಮೀಕಿ ಒಟ್ಟಿಗೆ ಹೋಗ್ತಾ ಇದ್ರು. ಯಾರು ವಾಲ್ಮೀಕಿ? ಅದಲ್ಲವ, ನಮ್ಮ ರಾಮಾಯಣದ ವಾಲ್ಮೀಕಿ. ಅವರ ಮೊದಲ ವೃತ್ತಿ ಯಾವುದು? ಅಲ್ಲವ, ನಾನು ಹೇಳ್ತೇನೆ ಕೇಳಿ. ಬೇಟೆಯಾಡುವುದು. ರಾಬರಿ ಅಲ್ಲ, ಬೇಟೆಯಾಡುವುದು. ಸುಮಕ್ಕ, ನಿನ್ನ ಒಂದು ಬಾರಿ ನೋಡಿ ಹೋಗೋಣ ಅಂತ ಬಂದೆ ಇಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ಅದು ಮತ್ತೆ 6 ಗಂಟೆಗೆ ಬರಬೇಕಾ ಪಾರಿವಾಳ? ಆಮೇಲೆ ಧ್ಯಾನ ಮಾಡಿ ರಾಮಾಯಣ ಬರೆದದ್ದು. ಹೌದೌದು, ಆಮೇಲೆ ಧ್ಯಾನ ಮಾಡಿ ರಾಮಾಯಣ ಬರೆದದ್ದು. ಹೌದೌದು. ಇತ್ತ ಸುಲಭದ ಪ್ರಶ್ನೆ ಉಂಡು. ಮಾತಿರಗಳ ಗೊತ್ತವಣ್ಣೆತ್ತ ಉತ್ತರ ಮಾತಿರಗಳು ಗೊತ್ತುಪ್ಪುಣ್ಣೆತ್ತ. ಸೀತಾಪಹರಣಕ್ಕೆ ರಾಮನಿಗೆ ನೆರವಾದ ರಾಕ್ಷಸ ಯಾರು? ರಾವಣನಿಗೆ. ಸೀತಾಪಹರಣಕ್ಕೆ ರಾವಣನಿಗೆ ನೆರವಾದ ರಾಕ್ಷಸ ಯಾರು? ಸೀತೆನ ಅಪಹರಣ ಮಲ್ಪರೆ ರಾವಣಗೆ ಹೆಲ್ಪ್ ಮಲ್ದಿನ ಕುಲಿಯೇರು ಮಲ್ನೆ ಬೇಗ. ಸೀತಾಪಹರಣಕ್ಕೆ ರಾವಣನಿಗೆ ನೆರವಾದ ರಾಕ್ಷಸ ಯಾರು? ಅಪಹರಣ ಮಾಡಲು ರಾವಣನಿಗೆ ನೆರವಾದ ರಾಕ್ಷಸ ಯಾರು? ಹೌದು, ಓಕೆ, ನೋಡು ಪಾರಿವಾಳ ಅಂತ ಹೇಳ್ತಿದ್ದಾರೆ. ಆಮೇಲೆ ಧ್ಯಾನ ಮಾಡಿ ಪ್ರಶಾಂತ್. ನೀನು ಯಾವಾಗವ ರಾಕ್ಷಸ ಆದದ್ದು ಪ್ರಶಾಂತ್? ಬಿಲ್ಲು ಬಾಣ. ಬಿಲ್ಲು ಬಾಣ ಅಲ್ಲವ, ಬಿಲ್ಲು ವಿದ್ಯೆ. ಅವತ್ತಿ ಅವು ಈ ರಂಜಿತಿರಿ ಲೇಟ್ಕೆಂಡು ನೀನು. ನಾನು ಯಾಕೆ ಹೆಲ್ಪ್ ಮಾಡ್ತೇನೆ ಅಂದರೆ ಸರಿ ಕಾಣ್ತಾ ಇಲ್ಲ ನೀನು ಹೇಳ್ತಾ ಇದ್ದೀರಿ. ಸೀತಾಪಹರಣಕ್ಕೆ ಕಾರಣವಾಗಿ ರಾವಣನಿಗೆ ನೆರವಾದ ರಾಕ್ಷಸ ಯಾರು? ಗೊತ್ತಿಲ್ವಾ? ನಾನು ಹೇಳ್ಬೇಕಾ ಆನ್ಸರ್? ಅದು ರಂಜಿತ್ಗೆ ಗೊತ್ತಿಲ್ವಾ ಆನ್ಸರ್? ರಂಜಿತ್ ಹುಷಾರಿತ್ತು, ರಂಜಿತ್ಗೆ ಗೊತ್ತಿಲ್ವಾ? ನಾನಂಜಿ ಇನ್ನೊಂದು 5 ನಿಮಿಷ ಇರ್ತೇನೆ, ಮತ್ತೆ ಲೈವ್ ಎಂಡ್ ಮಾಡ್ತೇನೆ. ಇಡಿಂಬಿ ಅಲ್ಲ, ಒಂದು 5 ನಿಮಿಷ ಇರ್ತೇನೆ, ಮತ್ತೆ ಲೈವ್ ಎಂಡ್ ನಂದು. ಅಷ್ಟರವರೆಗೆ ನಿಲ್ಲಿ ಆಯಿತಾ? ಹೇಮಸಿ ತುಂತುಲೆ, ರಂಜಿತ್ ತುಂತುಲೆ, ಪ್ರಶಾಂತ್ ನಿಲ್ಲಿ ಆಯಿತಾ? ಸುಮಸಿಸ್ ನಿಲ್ಲಿ ಆಯಿತಾ? ಒಂದು 5 ನಿಮಿಷ. ಪಾರಿವಾಳ ನಿಲ್ಲಿ ಅಷ್ಟೇ. ಕೊಡಬೇಕಾ? ಒಂದು ಶುಂಭ ನಿಶುಂಭ, 2 ಮಾರೀಚ, ಮತ್ತೊಂದು ಅಗ್ನಿಶರ್ಮ. ಶುಂಭ ನಿಶುಂಭ, ಮಾರೀಚ, ಅಗ್ನಿಶರ್ಮ ಯಾರು? ಸೀತಾಪಹರಣಕ್ಕೆ ರಾವಣನಿಗೆ ನೆರವಾದ ರಾಕ್ಷಸ ಯಾರು?
ನೀಡ್ ರಾಕ್ಷಸ ಅದೆಂತ ಮಾರೀಚ. ಮಾರೀಚ ಸರಿಯಾದ ಉತ್ತರ. ಹೇಮಸಿಸ್ ಮಾರೀಚ ಅಂತ ಹೇಳಿದ್ದಾರೆ. ಪ್ರಶಾಂತ್ ಕೂಡ ಮಾರೀಚ ಅಂತ ಹೇಳಿದ್ದಾರೆ. ಮಂದಾರ ಸಿಸ್ ಉಲ್ಲೆ ಅಂತ ಹೇಳ್ತಾ ಇದ್ದಾರೆ. ಸುಮಸಿಸ್ ಪೋಪೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಒಂದು 5 ನಿಮಿಷ ಉಂಟುಲೆ ಬಕ್ಕ ಲೈವ್ ಎಂಡ್ ಮಲ್ಪೆ. 10 ನಿಮಿಷ ಬಕ್ಕ ಲೈವ್ ಎಂಡ್ ಮಲ್ತದೆ ಬಕ್ಕ ಪೋಯ್ದಮ್ಮ. ಓಕೆ ಸುಮಸಿಸ್ ಪೋಪರ. ಓಕೆ ಓಕೆ ಪೋಲೆ ಓಕೆ. ಬಿಂಕದ ಸಿಂಗಾರಿ ನಿನ್ನ ಮೈಯೆಲ್ಲ ಉರಿ. ಒಂದು ಒಗಟು ಕೇಳ್ತೇನೆ. ಆಹಾ ಬಿಂಕದ ಸಿಂಗಾರಿ ನಿನ್ನ ಮೈಯೆಲ್ಲ ಉರಿ. ನಾನು ಜನಪದ ಹಾಡು ಹಾಕ್ತೇನೆ ರೀಲ್ಗೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಪಾರಿವಾಳ? ಓಕೆ ಓಕೆ. ಪೋಪುಜಿ ಪನೊಂದುಲ್ಲೇರು. ಆಹಾ ಬಿಂಕದ ಸಿಂಗಾರಿ ನಿನ್ನ ಮೈಯೆಲ್ಲ ಉರಿ. ಆನ್ಸರ್ ಹೇಳಿ, ಗೊತ್ತಿದ್ದವರು ಹೇಳಿ. ಆಳು ಜನ ಏರ್ಲೆಜ್ಜಿರಿ ನಿದಾಲೆಜ್ಜಿ ಜನ. ಸ್ವಾಭಿಮಾನದ ನಲ್ಲೆ ಸಾಕು ಸಂಯಮ ಬಲ್ಲೆ, ಹೊರಗೆ ಸಾಧನೆ ಒಳಗೆ ವೇದನೆ. ನನ್ನ ಕಂಡ್ರೆ ಉರಿ ಅಂತ ಹೇಳ್ತದೆ. ಬೆಂಕಿ ಅಲ್ಲ. ಮಂದರ ಸಿಸ್ ತೆಳ್ತೊಂದುಳ್ಳೇರು. ಬೆಂಕಿ ಅಲ್ಲ. ಸೇವ್ ಪುರಿ ಅಲ್ಲ. ಈನೋ ಅಲ್ಲ. ಬಿಂಕದ ಸಿಂಗಾರಿ ನಿನ್ನ ಮೈಯೆಲ್ಲ ಉರಿ ಅಂತ. ಮಸಾಲೆ ಪುರಿ ಅಲ್ವ? ನಾವು ಅದನ್ನೆಲ್ಲ ಅಂತಲ್ಲ ಸಾರಿಗೆ ಹಾಕ್ತೇವೆ. ಅದನ್ನು ಸಾರು, ತೊಗರಿಬೇಳೆ ಸಾರಿಗೆ ಹಾಕ್ತೇವೆ, ಟೊಮೆಟೊ ಸಾರಿಗೆ ಹಾಕ್ತೇವೆ. ಅದನ್ನು ನನ್ನ ಕಂಡ್ರೆ ತುಂಬ ಉರಿ ಒಬ್ಬರಿಗೆ. ಯಾರಿಗೆ? ಪಚ್ಚರಿಂಗಿ ಅಲ್ಲ, ಅದನ್ನು ನಾವು ಸಾರಿಗೆ ಹಾಕ್ತೇವೆ. ಅದು ತರಕಾರಿ, ಒಂದು ರೀತಿಯ ತರಕಾರಿಯ ಸಾಲಿನಲ್ಲಿ ಬರ್ತದೆ ಅದು. ಪಚ್ಚರಿಂಗಿ ಅಲ್ಲ, ನೀರುಳ್ಳಿ ಅಲ್ಲ, ಮೆಣಸು. ಸರಿಯಾದ ಉತ್ತರ ಮೆಣಸಿನಕಾಯಿ. ಸರಿಯಾದ ಉತ್ತರ ಮೆಣಸು. ಪಾರಿವಾಳ ಮೆಣಸು ಅಂತ ಹೇಳಿದ್ರು. ಹೇಮಸಿಸ್ ಮೆಣಸು ಅಂತ ಹೇಳಿದ್ರು. ಓಕೆ, ಥ್ಯಾಂಕ್ ಯು. ಹೆಂಗೆ ಕಾತೆ ಬರ್ಪಿನಿ ಮಾರ ಬಕ್ಕೋ ಬರ್ಪು ಜಿಂಗ್. ಬಂಡೆ ಮೇಲೆ ಮಲಗುತ್ತೆ ತಂತಿ ಮೇಲೆ ಕುಣಿಯುತ್ತೆ. ಬಂಡೆ ಮೇಲೆ ಮಲಗುತ್ತೆ ತಂತಿ ಮೇಲೆ ಕುಣಿಯುತ್ತೆ. ನಾನು ಯಾರು? ಬಂಡೆ ಮೇಲೆ ಮಲಗುತ್ತೆ ತಂತಿ ಮೇಲೆ ಕುಣಿಯುತ್ತೆ. ಬಂಡೆ ಮೇಲೆ ಮಲಗುತ್ತೆ ತಂತಿ ಮೇಲೆ ಕುಣಿಯುತ್ತೆ. ಅದು ಕೋತಿ ಅಲ್ಲ, ಡಾಗ್ ಅಲ್ಲ, ನಕ್ಕೂರಲ್ಲ. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರೀತಿ ಸಿಸ್, ವೆಲ್ಕಮ್. ಹೌದು, ಒಬ್ಬರಿಗೆ ತುಂಬ ಉರಿ ಅವರೇ ಇರಬೇಕು. ನೀವು ಮಂಗ ಅಲ್ಲವಾ? ಹಾಯ್ ಎಂಡ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಎಂಡು 5 ನೀವು ಪ್ರೀತಿ ಸಿಸ್. ಪಾತೆಲೆ ಮೊಟ್ಟೆ ಅಲ್ಲ. ಇದು ಪ್ರೀತಿ ಸಿಸ್ಗೆ ಗೊತ್ತುಂಟು ಇದಕ್ಕೆ ಆನ್ಸರ್. ಬಂಡೆಯ ಮೇಲೆ ಮಲಗುತ್ತೆ ತಂತಿ ಮೇಲೆ ಕುಣಿಯುತ್ತೆ. ಬಂಡೆಯ ಮೇಲೆ ಮಲಗ್ತದೆ ತಂತಿ ಮೇಲೆ ಕುಣಿಯುತ್ತದೆ. ಪ್ರೀತಿ ಸಿಸ್ಗೆ ಗೊತ್ತುಂಟು. ಮೊಟ್ಟೆ ಅಲ್ಲ. ಹಾಯ್ ಶಶಿಕಾಂತ್ ಅಂತ ಹೇಳಿದ್ದಾರೆ. ಹಾಯ್ ಮಂದರ ಸಿಸ್ ಅಂತ ಹೇಳಿದ್ದಾರೆ. ಓ ಅಂತ ಹೇಳ್ತಾರೆ ರಂಗನಾಥ್ ಅವರು. ವೆಲ್ಕಮ್. ಲೈಕ್ ಕೊಡೋದವ್ರು ಲೈಕ್ ಕೊಡಿ. ದಿ ಎಂಡ್. ಡಾಗ್ ಅಲ್ಲ. ಹಾಯ್ ರಂಗನಾಥ್ ಅಂತ ಹೇಳ್ತಾರೆ. ಬಟ್ಟೆ. ಪ್ರೀತಿ ಸಿಸ್ ಹೇಳಿದ್ರು ಬಟ್ಟೆ. ಬಂಡೆಯ ಮೇಲೆ ಕುಣಿಯುತ್ತೆ ತಂತಿ ಮೇಲೆ ನಲಿಯುತ್ತೆ. ಕಾತೆ ಬರ್ತೀನಿ. ಪ್ರೀತಿ ಅಕ್ಕ, ನಿನ್ನ ಒಂದು ಬಾರಿ ನೋಡಿ ಹೋಗೋಣ ಅಂತ ಬಂದೆ. ಕ್ಯಾಟ್ ಅಲ್ಲವಾ? ಬಟ್ಟೆ ಆಯ್ತದು. ಚಿಟ್ಟೆ ಅಲ್ಲ. ಹಲೋ ಪ್ರೀತಿ ಸಿಸ್ ಅಂತ ಹೇಳ್ತಾರೆ. ರಂಜಿತ್ ಇದ್ದಾರೆ. ರಂಜಿತ್ ಪೋಯರಾಂದಿಯೇ. ಪ್ರೀತಿ ಪಲ್ಲೆ ಎಂಚ ಉಲ್ಲಾರು. ದಿ ಆ್ಯಂಡ್ ಓಕೆ ಅಂತ ಹೇಳ್ತದೆ. ಪಾರಿವಾಳ ಹಾಯ್ ಅಂತ ಹೇಳಿದೆ. ಅದು ನಮ್ಮ ರೂಮಲ್ಲಿ ಕುಣಿಯೋದು ಮಾರ್ರೆ ಅಂತ. ಬಟ್ಟೆ ನಿಮ್ಮ ರೂಮಲ್ಲಿ ಕುಣಿಯೋದಾ? ಅದು ಮಳೆ ಬರುವಾಗ ರೂಮಲ್ಲಿ ಕುಣಿತದೆ. ಹೌದೌದು. ಸೌಖ್ಯ ರಂಜಿತ್ ಈರೆಂಚೊಲ್ಲಾರು. ಇತ್ತೆ ರೂಮ್ದಲ್ಲೇ ಬಟ್ಟೆ ಅನ್ನ ಪೂರ ಅಲ್ಲೇ ಅಲ್ಪ ಪಾರ್ದಿತ್ತು ಬಟ್ಟೆ. ಯಾನ ಸೌಖ್ಯ ಪ್ರೀತಿ. ಎಂಡ್ ಅವರ್ ಯು ಎಂಡ್ಲ ಪಾತಿರ್ಲಿ. ಎಂಡ್ ಪೊಲೀಸ್ಗೆ ಅತ್ತೆ ಮಾರ್ರೆ. ಮಳೆ ಬಿಲ್ಲಿನ ಕಾಣುವ ಮೊದಲ ಬಣ್ಣ ಯಾವುದು? ಮಳೆ ಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣವ ಕೇಸರಿ ಬಣ್ಣವ?
ಪಲ್ಲೆ ರಂಜಿತ್, ಮಳೆ ಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು? ನೋಡಿ ಇಲ್ಲಿ ರಂಗನಾಥ್ ಅವರು ಕ್ವಶನ್ ಕೇಳ್ತಾ ಇದ್ದಾರೆ. ಮಳೆ ಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು? ಓಕೆ ಬಾಯ್, ಗುಡ್ ಯು ಗರ್ಲ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಂಕ ಟೊಪ್ಪಿ ಪ್ರೀತಿಗೆ ಬೋಡಾ ಪನೊಂದಿನಿ ಪ್ರೀತಿಸಿತು ಪೋಂಡ ಇಂಚಿ ರಂಜಿತ ಟೊಪ್ಪಿ ಅಂಚನುಂಡು. ನನ್ನ ಕಂಡ್ರೆ ಯಾಕೆ ಊರಿ ವೈಟಿ ಜನರಿಗೆ ಗೊತ್ತಿಲ್ಲ ಅಪ್ಪ ಅಂತ ದಾನೆ ಇನಿ ಬರ್ಸೋ ಜನೇನಿ ಬರ್ಸೋ ದೊರಿಯಂದಿಜ್ಜಿ ಬೈಜಿಜ್ಜಿ ಬರ್ಸಿಜ್ಜೇನಿ ಬ್ರೌನಾ? ಏ ರಂಗನಾಥ ಹೋದ್ರಾ? ನಾನು ಹೇಳಿದಲ್ಲ ಕೇಸರಿ ಅಂತ. ನೋ, ಬ್ರೌನ್ ಅಲ್ಲ ಅಂತೆ. ಎಂಕ ಟೊಪ್ಪಿ ಏಪಲ ಸಿಕ್ಕೊಂಡು ಪನೊಂದುಲ್ಲೇರು. ನೋಡಿ ಆನ್ಸರ್ ಹೇಳಿ. ಮಳೆ ಬಿಲ್ಲಿನಲ್ಲಿ ಕಾಣುವಂಥ ಮೊದಲ ಬಣ್ಣ ಬ್ಲೂ ಅಂತೆ. ಬ್ಲೂವಾ? ಸ್ಯಾಫ್ರಾನಾ? ಗ್ರೀನಾ? ಬ್ಲೂ ಹೌದವಾ ಮಿಸ್ಟರ್ ರಂಗನಾಥ್? ಪ್ರಶಾಂತ್ ಅವರು ಬ್ಲೂ ಹೇಳ್ತಾ ಇದ್ದಾರೆ. ಎಲ್ಲೋ ಅಂತೆ. ಎಲ್ಲೋವಾ? ಯಾವುದು? ಬ್ಲೂವಾ ಎಲ್ಲೋವಾ? ಎಂಕ್ ತಿಕ್ಕಜಿ ನೀ ಉಂಡು ಪನೊಂದುಲ್ಲೇರು ಇದೇ ತಿಕ್ಕಜಿ ಎಂಕ್ಲ ತಿಕ್ಕಜಿ ಎಂಕ್ 7 ಬಣ್ಣದಲ್ಲಿ ಒಂದು. ಹೌದು ಪ್ರೀತಿಸಿ 7 ಅಲ್ಲಿ ಒಂದು. ಎಂಕ್ ಬೈದುಂಡು ಪ್ರೀತಿ ಕಿರೀಟ ಪನೊಂದುಲ್ಲೇರು ಎಂಕ್ಲ ಕಿರೀಟ ಎಂಕೋಲ್ಲ ತಿಕ್ಕುಜಿ ಕಿರೀಟ ಏಪಲ ಎಂಕ್ಲ ವೈಟ್ ಇದಾಗಲ ಆಪುಜಿ ಎಂಕ್ಲ 2 ಜನಕ್ಕೆ ಶತ್ರು ಹಾಕುಲು ಎಂಕುಲು ಆಪುಜಿ ಎಂಕ್ಲ 2 ಜನಕ್ಕೆ. ಲೈವ್ ವಿಡಿಯೋಸ್ ಬಾಯ್ಸ್ ಆ್ಯಂಡ್ ಗರ್ಲ್ ಬ್ಯಾಡ್, ನೋ ಕಮೆಂಟ್ಸ್. ಓಕೆ ಓಕೆ, ಟಾಟಾ ಬಾಯ್ ಬಾಯ್ ಬಾಯ್. ನಾನು ಕನ್ನಡಕ ಬಾರಿ ತೂಡಾಪುಂಡು ಮಾಲೆ ಎಂಕ ಆಪುಜಿ. ನೋ ಮಿಸ್ಟರ್ ರಂಗನಾಥ್, ಯು ಟೆಲ್ ವಿಚ್ ಕಲರ್? ಪ್ರೀತಿ ಸಪೋರ್ಟ್ ಮಲ್ಪುಲೆ ಪನೊಂದುಲ್ಲೇರು ಪೋಪೆ ಪಂದು ಪೋಪುಜೆ ನಂದು. ನೋ ಬ್ಲೂ, ವಿಚ್ ಕಲರ್ ರಂಗನಾಥ್? ರಂಗನಾಥ್ ಹೇಳಿರಾ ಯಾವ ಕಲರಾ? ರೆಡ್ಡಿಗೆ ಫಸ್ಟ್ ರೆಡ್ಡಾ? ಫಸ್ಟ್ಗೆ ರೆಡ್ಡಾ ಬರೋದು? ನನಗೆ ಗೊತ್ತಿಲ್ಲ ಮಾರೆ ಯಾವ ಕಲರ್. ಕೋತಿ ಕಂಡ್ರೆ ಉರಿತಾರೋ ಅಂತ ಹೇಳ್ತಾ ಇರ್ತಾರೆ. ಹೌದೌದು, ಕೋತಿ ಕಂಡ್ರೆ ಉರಿತಾರೆ ಮಾರೆ. ಅನಿಲ್ ಅವರು ಸಪೋರ್ಟಿಂಗಲ್ಲಿ ನನ್ನ ಜನ್ಮ ನಿಮಿಷ ಒಳ್ಳೆ ಬಕ್ಕಾಂಡು ಬಕ್ಕ ಪೋಪಿನ ಸೀದಾ 1:30 ಗಂಟೆ ಆಪುಣು. ಯಾವ ಏತು ಜನ ಬರ್ತಾರೆ? ದಾಲ ಜನ ಇಜ್ಜಿನಿ. ಕಾಲು ನೋವು ಹೇಗಿದೆ, ಹೋಗಿದೆಯಾ ಅಂತ ಕೇಳಿದೆ. ಕಮ್ಮಿಂಡಿಗೆ ಅಂತೆ ಅನಿಲ್ ಕಾಲು ನೋವು ಹೇಗಿದೆಯಾ? ನಾಳೆ ಎಲ್ಲ ಪೋಯರುಂಡಿಗೆ ಆಗ ಪೊಣ್ಣನೊಟ್ಟಿಗೂ ಆಯನ ಮಾಮನ ಮಗಳನೊಟ್ಟು ಪೋಯರುಂಡಿಗೆ ಬಿಳಿ ಮಂಗಾಗ ತುಂಬ ಉರಿ ನನ್ನ ಕಂಡ್ರೆ ಪೋರ್ಚಕ್ಕ ದಾಯಿಯೇ ರಂಜಿತ್ ತಾಲ ಜನಲಿಜ್ಜಿ ಬಕ ನಿಕ್ಲಿಲ್ಲ ಬೇತೆ ಕಲೆ ಒಂದಿಗೆ ಪೋಚ ರೆಡ್ ಅಂದಿಗೆ ರೆಡ್ಡಿಗೆ ಲೈಕ್ ಉಮಾಶ್ರೀ. ಯು ಲುಕ್ ಲೈಕ್ ಉಮಾಶ್ರೀಯಾ? ಓಕೆ ಓಕೆ, ಉಮಾಶ್ರೀ ಅದ್ರಾಗೆ ಕಾಣ್ತೀನಲ್ಲ ನಾನು, ಅಷ್ಟು ಸಾಕಪ್ಪ. ಎಲ್ಲಿ ಹೋಗೋದು ಅನಿಲ್? ದಾಯಿಯೇ ಪೋಚಿ ರಂಜಿತ್ ಜನದಲ್ಲ ಬರ್ಪುಜಿ ರಂಜಿತ್ ಬಕ ಇಂಜಿನಿಕ್ ನಾನು ತೂದು ಬತ್ತೀನಿ ಇಮೇಜ್ ತೂದು ಬತ್ತೀನಿ ಇಮೇಜ್ ಆಯ್ ಪಾನಿ ಏರ್ ತುಂಬು ಬಕ್ಕ ಮನಸ್ಸ ವ್ಯವಸ್ಥೆ ಮಲ್ದೇರು ಸಾಸಕೇರು ಏರ್ ಸಾಸಕೇರು ಮಾರ್ರೆ. ಅಕ್ಕ ಕನ್ನಡಕ್ಕೆ ಬಂದಿದೆ ಅನ್ನು? ಹೌದುವಾ, ಕನ್ನಡಕ್ಕೆ ಬಂದಿದೆ. ಕನ್ನಡಕ್ಕೆ ಬೇಕಲ್ಲ ಈಗ, ಜಾಸ್ತಿ ಆಗಿದೆ. ನಿಂದು ವಿಡಿಯೋ ನೋಡ್ಬೇಕಲ್ಲ, ಇದು ವಿಡಿಯೋ ನೋಡ್ಬೇಕಾದ್ರೆ ಈಗ ನನಗೆ ಉಂಟಲ್ಲ ಕನ್ನಡಕ್ಕೆ ಆಗೋದು. ಈಗ ಇದು ನಂಬರ್ ಕನ್ನಡಕ್ಕಲ್ವಾ? ಇದು ನಂಬರ್ ಕನ್ನಡಕ್ಕಲ್ಲ, ಇದು ಜಸ್ಟ್ ಹೀಗೆ TV ನೋಡಲಿಕ್ಕೆ ಮತ್ತು ಮೊಬೈಲ್ ನೋಡಲಿಕ್ಕೆ ಅಷ್ಟೇ. ಒನಸ್ ಮಲ್ತೆ ಪೋಲೆ ಸಂಗೀತಕ್ಕ ಇತ್ತೆ ಒಡೆ ಒನಸ್ ಮಲ್ಪುನಿ ನಾನಿತ್ತೆ ಚಾ ಬರ್ಪಿನಿ ನಾನ ಒನಸ್ ಮಲ್ತು ನಾವು ಇತ್ತೆ ಒನಸ್ತಾನೆ ರಾತ್ರಿಗೆ. ಓಕೆ ಅನಿಲ್, ಮತ್ತೆ ನನ್ನ ಲೈವಲ್ಲಿ ಸಿಗುವ ಅಂತ ಹೇಳಿದೆ. ಪ್ಯಾಷನ್ ಕನ್ನಡಕ್ಕೆ ಹೌದೌದು, ಒಂದು ನಂಬರ್ ಕನ್ನಡಕ್ಕತ್ತು ಪಣ ನಮಕ್ ಸಮೀಪ ದೃಷ್ಟಿ ದೋಷ ದೂರ ದೃಷ್ಟಿ ದೋಷ ಅವು ಕನ್ನಡಕ್ಕತ್ತೊಂದು ಒಂದು ನಮಕಿಂಚ ಮೊಬೈಲ್ ಪೂರ ಓದುನಾಗ ಪೂರ ಹಾಪುಂಡು. ಓಕೆ, ಓದುನಾಗ ಬರೆನಾಗ ಪೂರ ನಮ್ಮ ಪಾಡೋಲೇನು ಫ್ಯಾಷನ್ ಕನ್ನಡಕ್ಕೆ. ಹೌದೌದು, ಫ್ಯಾಷನ್ ಅತ್ತವು ಮಲ್ಲ ಉಂಟು ಕನ್ನಡಕ್ಕೆ ಹಿಂಗೆ ತೂನಾನೆಂದು ಹಾಪು ಏನ ಬರ್ಸ ಇಜ್ಜೆ ಇನಿ ಫುಲ್ಲು ದೊಂಬುಕಾಯಿದ್ದು ನಾವೇ ಫುಲ್ಲು ದೊಂಬುಕಾಯಿದ್ದನು. ಮನೆ ದೇವರಿಗೆ ಹೋಗ್ತೀವಿ ಮಂದಾರಕ್ಕ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಮನೆ ದೇವರಿಗೆ ಹೋಗ್ತಾ ಇದ್ದಾರೆ ಅಂತ ಅವರು. ಏಮಸಿಸ್ ಎಲ್ಲೇರಿ ಗೋಡೆ ಪಾರುಂಡಿಯೇ ನಾಗರ ಪಂಚಮಿಗೆ. ಮತ್ತೆ ರಂಜಿತ್ಗೆ ನಾಳೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು?
ಬಣ್ಣ ಬಣ್ಣದ ಲೋಕ. ಹೌದೌದು, ಬಣ್ಣ ಬಣ್ಣದ ಲೋಕ, ಬಣ್ಣ ಬಣ್ಣದ ಲೋಕ, ಬಣ್ಣಿಸಲು ಸಾಲದು ಈ ಸಾಲು. ಮನೆ ಮೇಲೆ ಮಲ್ಲಿಗೆ ಹೂವು ನಾನು ಯಾರು, ಮನೆ ಮೇಲೆ ಮಲ್ಲಿಗೆ ಹೂಗೆ ನಾನು ಯಾರು. ಏರಿ ಉತ್ತರ ಗೊತ್ತುಂಟು ಯಾರಿಗಾದರೂ? ಮನೆ ಮೇಲೆ ಮಲ್ಲಿಗೆ ಹೂವು ಅಂತೆ. ರಂಗನಾಥ್ ಅವರ ಪ್ರಶ್ನೆ, ಮನೆ ಮೇಲೆ ಮಲ್ಲಿಗೆ ಹೂವು. ಉತ್ತರ ಹೇಳಿ. ಲೈವ್ಗೆ ಲೈಕ್ ಕೊಡಿ. ಯಾವುದಾದ್ರು ಲೈವ್ಗೆ ಲೈಕ್ ದೀಜಿಯೇ. ಆನ್ ಇದು ವಾರ್ಮ್ ಅಲ್ಪೆ ಸಿನ್ಸ್ ಮಾಪನದಲ್ಲೇ. ನಾನೇ ನೋಡಬೇಕು ಸಂಗೀತಕ್ಕೆ ಎಲ್ಲಿಗೆ ಹೋಗೋದಂತ. ನಿನ್ನ ಕಣ್ಣು ಕಾಣ್ತಾ ಇಲ್ವಾ ಸಂಗೀತಕ್ಕೆ? ಕಾಣ್ತದೆ, ನನಗೆ ಕಾಣ್ತದೆ. ನಾನು ಇಲ್ಲದ್ರೆ ಓದ್ತೇನೆ. ಅದು ಹೀಗೆ ತಂದದ್ದು, ಓದಲಿಕ್ಕೆಲ್ಲ ಆಗ್ತದೆ ಅಲ್ಲ, ಕಣ್ಣು ಕಾಣ್ತದೆ. ಇಲ್ಲದಿದ್ದರೆ ನನಗೆ ಕಾಣ್ತದೆ. ನನಗೆ ಅದು ಹಾಗೇನಿಲ್ಲ. ಆಕಾಶ ನಕ್ಷತ್ರವಾ ರಂಗನಾಥ್? ಆಕಾಶ ಮತ್ತು ನಕ್ಷತ್ರ ಅಂತೆ, ಹೌದಾ? ಆಯನೊಟ್ಟಿಗೆ ಏರ್ಲಪ್ಪ ಹೊಚ್ಚಿಗೆ ದಾನೆ ಕೋಪನೆ ಇರು ಹೇಮಸಿಸ್. ರಂಜಿತ್ರ ಕೋಪನೆ ಇರು ದಾದೆ. ರಂಜಿತ್ ದಾದ ಮಲ್ದರಿ ಹೇಮಸಿಸ್ ಬೆಚ್ಚುಳುಲ್ಲೇರಿ ನಮಿತ್. ರಂಜಿತ್ ಎಂತ ಮಾಡಿದ್ರ ನೀವು? ಹೇಮಸಿಸ್ ಸ್ವಲ್ಪ ಗರಂ ಆಗಿದ್ದಾರೆ. ನನಗೆ 4 ನಿಮಿಷ ಬಕ್ಕ ಪೂರ ಪೋಯಿ ಒಟ್ಟಿಗೆ ಪೋಯಿ ಇಲ್ಲಡೆ ಪೋ ಚಾಪರ್ಕನಮ್ಮ ಮಾತ ಒಟ್ಟಿಗೆ ಪೋಯಿ 4 ನಿಮಿಷ ಬಕ್ಕ ಎಂಡ್ ಆಂಡ್ ಬಕ್ಕ ಖಾಲಿ 4 ನಿಮಿಷ 4 ನಿಮಿಷ ಇದ್ದೇನೆ, ಮತ್ತೆ ಹೋಗುವ ನಾವು. ನನಗೆ ಕೂಡ ಚಾ ಕುಡಿಲಿಕ್ಕೆ ಉಂಟು. ಹೇಮಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಂದರ ಸಿಸ್ ಪ್ರೀತಿ ಅಕ್ಕ ಇಜ್ಜಿ ಅನ್ನ ನಂದು ದೇ ಹೇಮಂತ್ ಉಂಡದೆ. ಪ್ರೀತಿ ಸಿಸ್ ಹೇಮಂತ್ ಸಬ್ಬದೆತ್ತೆ ಬಿರಾ ಬಕ್ಕ ಲೈಕ್ ಪಿರದೆತ್ತೆ. ನನ್ನವರು ಯಾರು ಇಲ್ಲ, ಇದ್ದವರು ಇಲ್ಲಿ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ದುರ್ಗಕ್ಕನಟ್ಟು ಪೋಪುನ ಬೊಡ್ಚಿ ನೋ ಅಂತ ಹೇಳ್ತಾ ಇದ್ದೇನೆ ಅಲ್ವಾ? ಎಂತೆ ನೀನೇ ಹೇಳ. ಹೇಮಂತ್ ದೂರ ಪೋಪುನು ಬೇಗ 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 ಹೇಳಿ. ಗೊತ್ತಿಲ್ಲವಾ? ನೀನೇ ಹೇಳು. ಅದು ಯಾವುದಪ್ಪ ಮನೆ ಮೇಲೆ ಮಲ್ಲಿಗೆ ಹೂವು? ನನಗೆ ಗೊತ್ತಿಲ್ಲಪ್ಪ. ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇತ್ತೆ ಮುಗಲ್ ಪಾಡು ನನ್ನದು. ಇತ್ತೆ ಮುಗಲ್ ಪಾಡು ವರಣೆ. ಅಕ್ಕ ಚಾ ನನಗೆ ಅಕ್ಕ ಬೇಕಾ? ನಿನಗೆ ಕೂಡ ಚಾ ಇಡ್ತೇನೆ ನಾನು. ಚಾ ಕುಡಿಯುವವರು ನಿಲ್ಲಿ, ಚಾ ಇಡ್ತೇನೆ ನಾನೀಗ. ಗೋಂಕೂರ್ ಕಪ್ಪೆ ಇದು ಕಪ್ಪೆಯಾ? ಇದು ಯಾರಪ್ಪ ಅವನ ಹೆಸರೆಂತ? ರಂಗನಾಥ್ ಕಪ್ಪೆಯಾ? ಕುಂಕುಮವಾ? ಅದು ಬಿಳಿಯ ಕುಂಕುಮ, ಮಲ್ಲಿಗೆ ಹೂವು ಅದು. ನನ್ನ ಡಾಟಾ ಖಾಲಿ ಆಯಿತು, ಹಾಕೋರು ಯಾರು ಇಲ್ಲ, ಇದ್ದಾರೆ ಇಲ್ಲಿಲ್ಲ ಅಂತ ಹೇಳ್ತಾ ಇದ್ರು. ಹೌದಾ? ಅಂಜನಪ್ಪ ಅವರು ಹಾಯ್ ಅಂಜನಪ್ಪ, ವೆಲ್ಕಮ್. ನಾನೇ ಯಾನ್ ದುರ್ಗಕ್ಕ ಒಟ್ಟಿಗೆ ಇಜ್ಜಿ. ಪ್ರೀತಿ ಅಕ್ಕ ಪೊಲೀಸ್ ಉಂಡು ಅವಳು ಪಣದಲ್ಲಿ ಎನ್ನ ಆನ್ ಒಪ್ಪುಂಡಾವೆ. ನನ್ನ ಬಲ್ಲ ಒಂದು 10 ಬಕ್ಕ ಎಂಡು ಮಲ್ಪೆ 2 ನಿಮಿಷ ಒಪ್ಪುನು. ಓಕೆ ಯಾನ್ ಚಾ ಮಲ್ಪೆ ಮರುವೈ ಮಲ್ಪೆರೆ ಉಂಡು ಪಣದಲ್ಲಿ ಅಂದೆ. ಓಕೆ ಐನೆಕ್ಕ ಒಂಜೆಕ್ಲ ಸಂಬಂಧ ಇಜ್ಜಿ ಒಗ್ಗಟ್ಟುಗು ಅಂದಿ. ಮನೆ ಮೇಲೆ ಮಲ್ಲಿಗೆ ಹೂವು ಹೆಂಚಾಪಿನಿ. ನಾಗರ ಪಂಚಮಿ ಅಮ್ಮನಿಲ್ಲಡು ಮೂಲು ಜನ ಬರ್ಪೇರು ಬ್ರಾಣೆರ್ನ ವನ ಸಂದೆ ಓಲವು. ಪಾರಿವಾಳ ಯಾರಿಗೆ ಸಪೋರ್ಟ್ ಮಾಡುವಿರ ಅವರ ಜೊತೆ ಹೋಗಿ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್ 2 ನಿಮಿಷ ಉಂಟು, ಮತ್ತೆ ಎಂಡ್ ಮಾಡ್ತೇನೆ. ಸ್ವಲ್ಪ ನಿಲ್ಲಿ. ಏಲ ಪೋಪನ ಬಡ್ಚಿ ದೂರ ಅಕ್ಕ ಒಟ್ಟಿಗೆ ಪ್ರೀತಿ ಅಕ್ಕ ಅಪನದಲ್ಲೇ. ಈ ದೂರ ಅಕ್ಕನ ಮುಟ್ಟದ ಅಕ್ಕನ ನಿಂಗೆ ಗೊತ್ತಾಬ್ಜಿ. ಪ್ರೀತಿ ಸಿಸ್ ದೂರ ಅಕ್ಕ ಮುಟ್ಟಕ್ಕ ಅಂದು ಗೊತ್ತಾಬ್ಜಿ. ಮಲ್ಪೆದ ಅಕ್ಕ ಅಪನದಲ್ಲೇರು ಮಲ್ಪೆಡ. ಹಾ ಮಲ್ಪೆಡ ನಿಕಲ್ಲ ಎಂಗಲ ಪುರ ಮುಟ್ಟನೆ ಮುಲ್ಪ ದೂರ ಇಜ್ಜಿ ಅಕ್ಕ ಒಟ್ಟಿಗೆ. ಅಯ್ಯೋ ಪೊಲೀಸ್ ಪೋಂಡಿ ಕಡೆ ಪೊಲೀಸ್ಗೆ ಹೇಮಂತ್ ಭಾರಿ ಇಷ್ಟ ಅಂಡಿಗೆ ಆಯ್ತಾ. ಬಂದು ಪೋಯಿನತ್ತೆ ಹೇಮಂತ್ ಗುಡ್ಡು ಬಂದು ಪೋಯಿನಿ ಪೊಲೀಸ್. ಹೇಮಂತ್ಗೆ ದಾದಂದೇ ನಮ್ಮ ಪನ್ಯ ದಾದಂದೇ ಅರ್ಥಪ್ಪ ಹೇಮಂತ್ಗೆ ಅಂಚಾತನ್. ಲೈಕ್ ಕೊಡಿ. ಥ್ಯಾಂಕ್ ಯು ಹೇಮಸಿಸ್. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ. ಥ್ಯಾಂಕ್ ಯು. ಬೇಲೆ ಪುರಾಣ ಹೇಮಸಿಸ್ ದಾದೆ ಮಧ್ಯಾಹ್ನ ಮನಸ್ಸಿಗೆ ಯಾನ್ ಇಜ್ಜಿ. ನನ್ನ ಕಾರ್ಕಳದಲ್ಲಿ ಪ್ರಸಿದ್ಧ ಒಂದು ಮೂರ್ತಿ ಇದೆ, ಅದು ಯಾವುದು? ಗೊಮ್ಮಟೇಶ್ವರ. ಸರಿಯಾ? ಗೊಮ್ಮಟೇಶ್ವರ. ಮದರಿಗೆ ಉರಿ ಶುರುವಾಯಿತು, ಮಂದಾರಿಗೆ ಉರಿ ಶುರುವಾಯಿತು.
ಗೊಮ್ಮಟೇಶ್ವರ ಅವು ಗೊತ್ತಾಣ ಇಂಕ್ ഞാൻ ನಿಂಚು ಒಳ್ಳೆ ಮಾರ ಕರೆಕ್ಟ್ ಆನ್ಸರ್ ಸಂಗೀತಕ್ಕ. ಕಾಫಿ ಮಂದಾರ ಅಂತ ಹೇಳಿದೆ. ಹೌದು ಕಾಫಿ ಉಂಟು ನಿಲ್ಲಿ, ಕಾಫಿ ಮಂದಾರ ಅಕ್ಕ. ಓಕೆ, ನಾನು ಲೈವ್ ಎಂಡ್ ಮಲ್ಪೆ. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ಲೈಕ್ ವಾಪಸ್ ತಗೊಂಡಿದ್ದೀರಾ, ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತು ನಿಮ್ಮ ಭೇಟಿ ನಾಳೆ ಸಂಜೆ ಲೈವ್ ಮಾಡ್ತೇನೆ. ನಾಳೆ ಬೆಳಿಗ್ಗೆ ಇಲ್ಲ, ನಾಳೆ ಬೆಳಿಗ್ಗೆ ನಾಗರ ಪಂಚಮಿ ಹೋಗ್ಲಿಕ್ಕುಂಟು. ಬಳೆ ಚಾಪರ್ಕ ಬರ್ಕ ಬಾಯ್ ಬಾಯ್ ಬಾಯ್. ಓಕೆ ಬಾಯ್ ಆಲ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಬೆಳಿಗ್ಗೆ ಅಲ್ಲ, ನಾಳೆ ಸಾಯಂಕಾಲ ಆಯ್ತಾ ಲೈವ್. ಬಾಯ್. ಕನ್ನಡದವರ ಜೊತೆ ಕೋಪ ಮಾಡಿದರೆ ಒಟ್ಟಿಗೆ ನಾನು